ವರ್ಷಿಣಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಚೆನ್ನಾಗಿದ್ದೀರಿ? ನನ್ನನ್ನು ಕೇಳೋದಿಲ್ವಾ? ಹೇಗಿದ್ದೀರಿ ಸರ್? ನಾನು ಕೇಳಿಸ್ಕೊಂಡು ನಾನೇ ಹೇಳಬೇಕು, ಈಗಲೆಲ್ಲ ಒಣಸುಂಡ ಬರೋಡ ಅಂತ ಕೇಳ್ಕೊಂಡು ಹೇಳಬೇಕು. ನಮ್ಮ ಪುತ್ತೂರು ಮುಳಿಯ ಜ್ಯುವೆಲ್ಸ್ ಪುತ್ರ ನಮ್ಮ ಈ ಮುಳಿಯ ಜ್ಯುವೆಲ್ಸ್ ಪುತ್ರ ಅರ್ಪಿಸುವಂಥ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆಯ ಇಷ್ಟೊಂದು ಆಡಿಷನಲ್ಲಿ ಅದ್ಭುತವಾದಂಥ ನಟನೆಯನ್ನ, ಸಂಗೀತ ಹಾಡವನ್ನ ಯಾರೆಲ್ಲ ಹಾಡ್ತಾರೆ. ಇದರ ಜೊತೆಗೆ ಆ ಕೈಗಳು, ಬೆರಳುಗಳು, ಮುಖಗಳು, ಇನ್ನು ಸ್ವಲ್ಪ ಬಿಟ್ಟರೆ ವರ್ಷಿಣಿ ಅಲ್ಲಿಗೆ ಡಾನ್ಸನ್ನು ಕೂಡ ಮಾಡ್ತಾಳೆ. ಅದ್ಭುತವಾದಂಥ ಹಾಡಿನ ಜೊತೆಗೆ ಕಲೆಯನ್ನು ಕೂಡ ತೋರಿಸುವಂಥ ನನ್ನ ವರ್ಷಿಣಿ ಈಗಲೇ ಕೇಳ್ಕೊಂಡಿರ್ಬೋದು. ಏನೋ ಬೆರಳುಗಳು ಹಾಗೆ ಹೋಗ್ತಿತ್ತಲ್ಲ, ಹೇಗೆ ಅದು? ಓ, ಹೀಗೆಲ್ಲ ಹೋಗ್ತಾ ಇರ್ತದ. ಹಾಗೆ ಸಂಗೀತ ಕೂಡ ಹಾಗೆ ಹೋಗ್ತಿರ್ತದ, ಆಲಪನೆಗಳು ಹಾಗೆ ಹೋಗ್ತಾ ಇದ್ದೆ ಅಂತ ಹೇಳಿದ. ಏನು ಅನಿಸ್ತದೆ ವರ್ಷಿಣಿ?
ತುಂಬ ಖುಷಿ. ನೆಲ್ಲೇಡಿಯಲ್ಲಿ ಹಾಡಿದ್ದೀರಲ್ಲ, ನೆಲ್ಲೇಡಿಯಲ್ಲಿ ಅಲ್ಲ, ಮತ್ತೆಲ್ಲಿ? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯದಲ್ಲಿ. ನನಗೆ ಸ್ವಲ್ಪ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಕೋಪದಲ್ಲಿ ಅಲ್ಲ. ಸರಿ, ಓಕೆ. ಏನು ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ಸೆಮಿಫೈನಲ್ ಬಂದು ಹಾಡಿಕೊಂಡಿದ್ದೀರಿ, ತುಂಬ ಖುಷಿ ಆಗ್ತಿದೆ. ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಹೋಗ್ಲಿಕ್ಕೆ ಇದೆ, ಹೌದಾ? ತೀರ್ಪುಗಾರಲ್ಲಿ ಹೇಳಿ ಬಂದಿದ್ದೀರಾ? ಹಾಗೇನು ಹೇಳಿಲ್ಲಲ್ಲ? ಇಲ್ಲ. ತೀರ್ಪುಗಾರನ ಹಾಗೆ ಮನಸ್ಸನ್ನು ಕದ್ದಿದ್ರಂತ ಕಾಣಿಸ್ತದೆ. ಓಕೆ, ಅನುಪಲ್ಲವಿ ಚಲನಚಿತ್ರ ಗೀತೆಯಿಂದ ಆಯ್ದಂಥ ಅದ್ಭುತವಾದಂಥ ಸಂಗೀತ ಹಾಡು, ನಮ್ಮ ಹಾಡನ್ನ ನಮ್ಮ ಈ ಒಂದು ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆಯ ಅಭಿನಯ ಕಲಾವಿದೆ ಅಂತ ಹೇಳಿದರೆ ಎರಡು ಮಾತಾ ತಪ್ಪಾಗ್ಲಿಕ್ಕಿಲ್ಲ. ವರ್ಷಿಣಿ ಗೌಡ ಬಹಳ ಸುಮಧುರವಾದಂಥ ಹಾಡನ್ನು ನಿಮಗೆಲ್ಲ ಉಣಬಡಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಜೋರಾದ ಆಶೀರ್ವಾದದ ಚಪ್ಪಾಳೆ ಇರಲಿ ಅಂತ ಹೇಳಲಿಕ್ಕೆ ಹಾರೈಸ್ತೇನೆ. ಶುಭವಾಗಲಿ. ವರ್ಷಿಣಿನ ಮುಂದಕ್ಕೆ ಕ್ರಮ ಸಂಖ್ಯೆ 4 ಪಲ್ಲವಿ RK ಇವರು ಹಾಡ್ಲಿಕ್ಕೆ ಇದಾದ ಬಳಿಕ ಕ್ರಮ ಸಂಖ್ಯೆ 5 ಶರಣ್ಯ PA. Thank you.
ಧನ್ಯವಾದಗಳು. ಪಲ್ಲವಿ, ನಮಸ್ತೆ ಸರ್. ಹೇಗಿದ್ದೀರಿ? ಸೌಖ್ಯ, ನೀವು ನಾನು ಹೇಗಿದ್ದೀರಾ? ನಿಮ್ಮ ಹಾಡನ್ನು ಕೇಳ್ಕೊಂಡು ಅಲ್ಲೇ ಬಾಕಿ ಸ್ಟೇಜ್ಗೆ ಬರ್ಲಿಕ್ಕೆ ನನಗೆ ನೆನಪಿಲ್ಲ. ಅಷ್ಟು ಚೆನ್ನಾಗಿ ಬರ್ತಾ ಇತ್ತು ಹಾಡು. ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದೀರಿ. ಯಾರು ನೀವೇನಿಗೆ ಆಯ್ಕೆ ಮಾಡ್ಕೊಂಡ್ರಲ್ಲ, ಮನೆಯಿಂದ ಹೇಳಿಕೊಟ್ರ? ಅಮ್ಮ ಕೂಡ ಹೇಳ್ತಾರೆ. ಅಮ್ಮ ಬಂದಿದ್ದಾರೆ? ಅಮ್ಮ ಬಂದಿದ್ದಾರೆ. ಎಲ್ಲಿದ್ದಾರೆ? ಅಲ್ಲಿ. ಅಮ್ಮ ನಮಸ್ತೆ. ಅಮ್ಮ ನಿಮ್ಮದೇ ಆಯ್ಕೆ ಮಾಡ್ಕೊಂಡ್ರಿ? ಎಸ್, ಓಕೆ. ತುಂಬ ಚೆನ್ನಾಗಿ ಕಾಣಿಸ್ತದೆ. ಬಹುಶಃ ಬೆಳ್ಳಾರೆ ಆಡಿಷನ್ ಬಂದಿದ್ದೀರಲ್ಲ, ಏನನ್ನಿಸ್ತದೆ? ಗ್ರ್ಯಾಂಡ್ ನಮ್ಮ ಸೆಮಿಫೈನಲ್ ಹಂತಕ್ಕೆ ಬಂದಿದ್ದೀರಿ. ತುಂಬ ಖುಷಿ ಆಯಿತು. ಸೆಮಿಫೈನಲ್ಸ್ ತನಕ ಬಂದಿದ್ದೇನೆ. ಎಸ್, ಫೈನಲ್ಸ್ ಟ್ರೈ ಮಾಡಬೇಕು. ಟ್ರೈ ಮಾಡಬೇಕು. ಹೋಗುವಂಥ ಎಲ್ಲ ಅವಕಾಶನ ಖಂಡಿತ ಗೊತ್ತೇ ಇದೆ. ಅಷ್ಟು ದೃಢ ನಿರ್ಧಾರನ ಟ್ರೈ ಮಾಡಬೇಕು. ದೇವರಲ್ಲಿ ಬೇಡ್ಕೊಂಡು ಬಂದಿದ್ದೀರಾ? ಹೌದು. ತುಂಬ ಬೆವರ್ತಾ ಇದ್ರಿ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಟೆನ್ಷನ್ ಇದೆಯಲ್ಲ? ಹಾಗೇನಿಲ್ಲಲ್ಲ? ಎಸ್, ಪಲ್ಲವಿ ಆರ್ಕೆ ಹಾಡಿದಂಥ ಅದ್ಭುತವಾದಂಥ ಸಮುದ್ರ ಹಾಡು ನಿಮಗೆ ನೇರವಾಗಿ ನಿಮ್ಮ ಕಿವಿಗೆ ಇಂಪಾಗಿ ಕೇಳಿದಂತೆ ಮನಸ್ಕೊಳ್ತಾ ಇದ್ದೇನೆ. ನಿಜವಾಗಿ ಮತ್ತೊಮ್ಮೆ ಜೋರಾದ ಆಶೀರ್ವಾದದ ಚಪ್ಪಾಳೆ ಇರಲಿ ಅಂತ ಹೇಳಿಕ್ಕೆ ಇಷ್ಟಪಡ್ಕೊಳ್ತಾ, ಸೆಮಿಫೈನಲ್ ನಮ್ಮ ಗ್ರ್ಯಾಂಡ್ ಫೈನಲ್ ಹೋಗುವಂಥ ಎಲ್ಲ ಆಶೀರ್ವಾದ ಇರಲಿ ಅಂತ ಹೇಳಿಕ್ಕೆ ಇಷ್ಟಪಡ್ಕೊಳ್ತಾ, ಶುಭವಾಗಲಿ ಪಲ್ಲವಿ. ಇದಾದ ಬಳಿಕ ಕ್ರಮ ಸಂಖ್ಯೆ 5 ಶರಣ್ಯ PA, ಬಳಿಕ ಕ್ರಮ ಸಂಖ್ಯೆ 6 ವಿನೀತಾ KV ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಆವು ಈವಿನ ನಾವು ನೀವಿಗೆ ಆನು ತಾನಾದ ತನನನ ಆವು ಈವಿನ ನಾವು ನೀವಿಗೆ
ಶರಣ್ಯ, Thank you. ಹೇಗಿದ್ದೀರಿ? ಹಾಂ ಚೆನ್ನಾಗಿದ್ದೇನೆ ಸರ್. ಭಾವಗೀತೆ ದರಾ ಬೇಂದ್ರೆ ಅವರ ರಚನೆ ಅವರು ಬಹಳ ವಿಶೇಷವಾಗಿ ಸಂಗೀತದ ಪಯಣ ಅಂತೇಳಿ ಬಂದ ಹಾಗ ಸಂಗೀತದ ಪ್ರಾರಂಭ ಹಂತ ಅದು ಭಾವಗೀತೆಗಳಿರ್ಬೋದು, ಶಾಸ್ತ್ರೀಯ ಸಂಗೀತ ಇರ್ಬೋದು, ಹಿಂದೂಸ್ತಾನಿ ಗಾಯನ ಇರ್ಬೋದು. ಅದರಲ್ಲಿ ಅಂತೂ ಈ ಕವಿಗಳ ರಚನೆ ಇರುವಂಥ ಭಾವಗೀತೆ ಅಂತ ಹೇಳಿದ್ರೆ ಅದು ಸಾಹಿತ್ಯಗಳು ಅಷ್ಟು ಅರ್ಥಪೂರ್ಣ ಆಗಿರ್ತವೆ. ನೀವು ಹಾಡುವಂಥ ಶೈಲಿ ಅಷ್ಟು ಚೆನ್ನಾಗಿತ್ತು. ನಾನು ಹೇಳೋದು ಮುಂಚಿತವಾಗಿ ನಮ್ಮ ಕಲಾಸಕ್ತ ಎಲ್ಲರೂ ಕೂಡ ಚಪ್ಪಾಳೆಯನ್ನು ನೀಡಿ ನಿಮ್ಗೆ ಗೌರವಿಸ್ಕೊಂಡ್ರು. ಚಪ್ಪಳೆ ಮತ್ತೆ ಬಿತ್ತು ಈತೇನ ತಾಟಿ ನಲ್ಲ ಜೋರಾದ ಬರಡ ತಾಟಿ ಅದ್ಭುತವಾಗಿ ವಿಶೇಷವಾಗಿ ಹಾಡಿದಂತ ಶರಣ್ಯ ಏನನ್ಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ತುಂಬಾ ಖುಷಿ ಆಗ್ತಿದೆ. ಸ್ವಲ್ಪ ಗೊಂದಲ ಹಾಕೊಂಡು ಇದನ್ನು ಕಾಣಿಸ್ತದೆ. ಅದು ಟ್ರ್ಯಾಕ್ ಸರಿ ಕೇಳ್ತಿರ್ಲಿಲ್ಲ, ಅಂದರೆ ಅದು ವಾಯ್ಸ್ ನನಗೆ ನಾನು ಹಾಡ್ತಿರೋದು ಬೇರೆ, ಅದು ಟ್ರ್ಯಾಕ್ ಬೇರೆ ಎಲ್ಲೇ ಹೋಗ್ತಾ ಉಂಟು, ಬೇರೆ ಎಲ್ಲ ಹೋಗ್ತಾ ಇದೆ ಹಾಗಂತ ಅನಿಸ್ಲೇ ಇಲ್ಲ. ಬಹುಶಃ ನಿಮಗೆ ಆಗಿರ್ಬೋದು, ಅದು ನನಗೆ ಕೇಳ್ತಿರ್ಲಿಲ್ಲ ಸರಿ. ಕೇಳ್ತಾ ಇರಲಿಲ್ಲ. ಬಹುಶಃ ನೋಡೋಣ, ಸೌಂಡ್ ಇಂಜಿನಿಯರ್ ಸ್ವಲ್ಪ ಮತ್ತೆ ಕ್ಲಾಸ್ ತಗೊಳ್ಳೋಣ. ಓಕೆ, ಶುಭವಾಗಲಿ. ಬಹಳ ಅದ್ಭುತವಾದಂಥ ದರಾ ಬೇಂದ್ರೆ ರಚನೆ ಇರುವಂತಹ ಒಂದು ಸುಂದರವಾದಂಥ ಭಾವಗೀತೆಯನ್ನು ನಮ್ಮೆಲ್ಲ ಕಲಾಸಕ್ತರಿಗೆ ಅನುಪಡಿಸ್ಕೊಂಡಿದ್ದೀರಿ. ಶುಭವಾಗಲಿ ಅಂತ ಹಾರೈಸ್ಕೊಳ್ಳುತ್ತಾ ಶುಭವಾಗಲಿ. ಇನ್ನು ಮುಂದೆ ಕ್ರಮ ಸಂಖ್ಯೆ 6 ವಿನೀತಾ KV ಬರಬೇಕು. ಅದರ ಬಳಿಕ ಕ್ರಮ ಸಂಖ್ಯೆ 7 ಶ್ರೇಯಾ CP ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸೌದೆ ಹೃದಯ ಪಾತ್ರೆ ನಿಂತರುಳನೆ ಆತ್ಮದಿನಸಿ ತಾನೇ ಕುದಿದು ತಾನೇ ಬುಕ್ಕಿ ತಾನೇ ಬಸಿದು ತಾನೇ ಆದ ಆತ್ಮಭಕ್ಷ ಉಂಡರೆ ತೇಗುವೆ ಶಿವನಡೆ ಸಾಗುವೆ ಬಾಳಿಲಿಯಲ್ಲಿ ಪ್ರಾಣ ಬಿಸಿದೆ ಉಣಬಾರೋ ಜವರಾಯ ತನುವಿನ ಮನೆಗೆ ಬಾರಿ 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 ಆತ್ಮನ ರುಚಿಗೆ ಬಂದಕ್ಕಿತ್ತು ಮುಕ್ತಿ ಇತ್ತು ಕಂದನಂತೆ ಮುಜಲಿ ಹೋತು ಹೋದಂತೆ ಪಾಪ ಪುಣ್ಯ
ವಿನೀತ್ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ತುಂಬ ಚೆನ್ನಾಗಿದ್ದೀರಿ, ತುಂಬ ಖುಷಿ ಆಗ್ತಿದ್ದೀರಿ. ತುಂಬ ಟ್ರ್ಯಾಕಿಗೆ ಸ್ವಲ್ಪ ಒದ್ದಾಡಿದಿರಲ್ಲ, ಟ್ರ್ಯಾಕ್ ಪಡ್ಕೊಳ್ಳಿಕ್ಕೆ. ಅಲ್ಲ ಸರ್, ಕೇಳಿಲ್ಲ ಸರ್. ಮಾತಾಡಿ ಕೇಳುದಿಲ್ಲ ಸರ್. ಏನು ಕೇಳ್ತಾ ಇಲ್ಲ? ಅದು ನಾನು ಆಡಿದ್ ನಂಗೆ ಕೇಳುದಿಲ್ಲ. ಕೇಳಿಸ್ತಾ ಇಲ್ವಾ? ಸರಿ, ನೋಡೋಣ, ಅವ್ರನ್ನ ವಿಚಾರಿಸ್ಕೊಳ್ಳೋಣ. ಓಕೆ ವಿನೀತ್, ತುಂಬ ಚೆನ್ನಾಗಿ ಹಾಡಿದ್ರೆ ಅಂತ ನಾನು ಕೇಳ್ಪಡೆ. ಶ್ರೀ ಮಂಜುನಾಥ ಚಲನಚಿತ್ರ ಗೀತೆಯಿಂದ ಆಯ್ದಂಥ ಹಾಡು. ಏನು ಇದೇ ಹಾಡಾಗಬೇಕು ಅಂತ ಏನು ನಿರ್ಧಾರ? ನನಗೆ ಭಾವಗೀತೆ ಅಂದ್ರೆ ತುಂಬಾ ಇಷ್ಟ. ಹಾಂ ಮತ್ತೆ ಈ ಫಿಲ್ಮ್ ಅಲ್ಲಿ ಹಾಡಿದನ್ನೆಲ್ಲ ಹಾಡಿದ್ದೇನೆ. ಹಾಂ, ಭಾವಗೀತೆ ಯಾವ್ದು ಇಷ್ಟ? ಭಾವಗೀತೆ ನಾನಿನ್ನ ಕೂಡಲು. ಹಾಂ, ಅದು ಬಿಟ್ರೆ ಅದು ಬಿಟ್ರೆ ಇದೆ ಸುಬ್ರಾಯ್ ಚೊಕ್ಕಟಿ ಅವ್ರದ್ದು ಮುನಿಸುತ್ತರವೇ ಕೇಳಿದ್ರೆ? ಮುನಿಸುತ್ತ ಕೇಳಿದಿರಿ, ಅದ್ಭುತ ಹಾಡಲ್ಲ. ಓಕೆ ವಿನೀತ್, ಬಹುಶಃ ಆಡಿಷನ್ ನಿಮ್ಮ ಈಶ್ವರ ಮಂಗಲದಿಂದ ಆಡಿಷನ್ ಬಂದದ್ದು ಅಲ್ವಾ? ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ನೀವು ಈ ಸೆಮಿಫೈನಲ್ ಹಂತಕ್ಕೆ ಬಂದಿದ್ರಿ, ಏನು ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಇಲ್ಲಿಂದ ಆಡ್ಲಿಕ್ಕೆ ಅವಕಾಶ ಸಿಕ್ಕಿತಲ್ಲ ಅಂತ. ಇಲ್ಲಿ ಹಾಡ್ಲಿಕ್ಕೆ ಗ್ರ್ಯಾಂಡ್ ಫಿನಾಲಿಗೆ ಇನ್ನು ಹೋಗಬೇಕು ಆಸೆ ಇದೆ ಅಲ್ವಾ? ಕೇಳ್ಕೊಳ್ಳಿ, ನೀವು ಗ್ರ್ಯಾಂಡ್ ಫಿನಾಲಿಗೆ ಹೋಗಬೇಕಾದ್ರೆ ತೀರ್ಪಗರು ನಿಮಗೆ ಮಾರ್ಕ್ಸ್ ಕೊಡಬೇಕಾದ್ರೆ ಆ ಕಡೆಯಿಂದ ನಮ್ಮೆಲ್ಲ ಕೇಳುಗರು ಜೋರಾದ ಚಪ್ಪಾಳೆನ ಕೊಡಬೇಕು. ಅದು ನಾನು ಕೇಳಿದ್ರೆ ನೀವು ಕೇಳಬೇಕು. ಕೇಳಿ ನೋಡೋಣ. ಹಾಕು ಮುಂಚೆ ನೋಡು, ಇನ್ನೊಮ್ಮೆ ಕೇಳಿ ನೋಡಿ, ಬರೋದಾದ್ರೆ ಇಲ್ಲ ಬರೋದಾದ್ರೆ ಬರಲಿ. ಅದವರೇ ಹೇಳಿ. ಅವರಿಗೆ ಬಿಟ್ಟದ್ದು, ಚಪ್ಪಳ ಹಾಕೋದೆಲ್ಲ ನಿಮಗೆ ಬಿಟ್ಟದ್ದು, ಹಾಡೋದು ಮಾತ್ರ ನಮಗೆ ಬಿಟ್ಟದ್ದು. ಓಕೆ, ಹಾಗಾಗಿ ಸುಮಧುರವಾದಂಥ ಅದ್ಭುತವಾದ ಶ್ರೀ ಮಂಜುನಾಥ ಚಲನಚಿತ್ರ ಗೀತೆಯಿಂದ ಆಯ್ದ ಗೀತೆಗಳನ್ನು ಹಾಡಿದಂಥ ವಿನೀತ್ KV ನಿಮಗೆ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಶುಭವಾಗಲಿ ಅಂತ ಕೇಳಿಕೊಂಡು, ಇನ್ನು ಮುಂದೆ ಕ್ರಮ ಸಂಖ್ಯೆ 7 ಶ್ರೇಯಾ CP, ಇದಾದ ಬಳಿಕ ಕ್ರಮ ಸಂಖ್ಯೆ 8 ಪ್ರಸಿದ್ಧ P ರಾವ್ ಇವರು ತಾಯಿರಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಶ್ರೇಯಾ CP.
ಥ್ಯಾಂಕ್ ಯು. ಶ್ರೇಯಾ, ಹಾಂ ಸರ್. ಅಮೃತ ವರ್ಷಿಣಿಯದಿಂದೊಂದು ಬಹಳ ವಿಶೇಷವಾದಂಥ ಹಾಡು. ಹೌದು. ಒಂದು ಕಾಲದಲ್ಲಿ ನಮ್ಮೆಲ್ಲರನ್ನ ಮನಸ್ಸಿದ ಪ್ರತಿಯೊಂದು ಹಾಡುಗಳು ಕೂಡ ಅದು ಎಷ್ಟೊಂದು ಅರ್ಥಪೂರ್ಣವಾಗಿ ಎಷ್ಟೊಂದು ಕೇಳಲಿಕ್ಕೆ ಸುಮಧುರ ಇತ್ತು ಅಂತ ಹೇಳಿದರೆ, ಬಹುಶಃ ಆ ಚಲನಚಿತ್ರ ಕ್ಷೇತ್ರದಲ್ಲಿ ಹಾಡಿದಂಥ ಆ ಹಾಡಿನಿದೆಯೋ ಮತ್ತೊಮ್ಮೆ ಈ ಒಂದು ವೇದಿಕೆಯಿಂದ ನೀವು ಉಣಪಡಿಸಿದ್ರೆ ತುಂಬ ಕೇಳಲಿಕ್ಕೆ ಇಷ್ಟ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಎಸ್, ಓಕೆ, ಶುಭವಾಗಲಿ. ಏನು ಖುಷಿ ಆಗ್ತಾ ಇದೆ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ಸುಮಾರು 2 ವರ್ಷಗಳ ಬಳಿಕ ನಾವು ಆಡಿ ಸೆಮಿಫೈನಲ್ ಬಂದು ಸೇರ್ಕೊಂಡಿದ್ದೇವೆ. ಕೇಳ್ತಾ ಇದ್ದೀರಾ? ಯಾವಾಗ ನಮಗೆ ಸೆಮಿಫೈನಲ್ ಯಾವಾಗ ಕೇಳ್ತಾ ಇದ್ದೀರಾ? ಅಮ್ಮನ ಹತ್ರ ಮಾತ್ರ ಕೇಳ್ತೀನಿ. ಅಮ್ಮನ ಹತ್ರ ಬಂದು ಕೇಳ್ತಿದ್ದೀರಾ? ಎಲ್ಲಿದ್ದಾರೆ ಅಮ್ಮ? ಹಾಂ, ಅಮ್ಮ ಅಲ್ಲೇ ಇದ್ದಾರೆ. ಅವ್ರು ತುಂಬ ತುಂಬ ಸಪೋರ್ಟ್ ಮಾಡ್ತಿದ್ದಾರಲ್ಲ. ಏನು ಮಾಡ್ಕೊಂಡಿದ್ದೀರಾ? ನಾನು ಎಲ್ಲಿ? ವಿ ಸಿಯಲ್ಲಿ. ಓಕೆ, ಶುಭವಾಗಲಿ. ಅಮೃತ ವರ್ಷಿಣಿಯ ಒಂದು ಚಲನಚಿತ್ರಕ್ಕೆ ಆಯ್ದಂಥ ಹಾಡು ಈ ಸುಂದರ ಬಹಳ ವಿಶೇಷವಾದಂಥ ಸಾಲನ್ನು ಹಾಡಿದ್ದೀರಿ. ಮತ್ತೊಮ್ಮೆ ವಿಶೇಷವಾಗಿ ಶ್ರೇಯಾ CP ಇವರಿಗೆ ಮತ್ತೊಮ್ಮೆ ವಿಶೇಷವಾಗಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕ್ರಮ ಸಂಖ್ಯೆ 8 ಪ್ರಸಿದ್ಧ P ರಾವ್ ಇವರು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಬಳಿಕ ಕ್ರಮ ಸಂಖ್ಯೆ 9 ಸುಕೃತ ಗೌಡ ಇವರು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಕರುಕ ಹಾಡುಗಳ ಗಾಯನ ಸ್ಪರ್ಧೆ 2022 ಈಗಾಗಲೇ ನಾವು ಹೇಳಿಕೊಂಡ ಹಾಗೆ ಸುಮಾರು ನಮ್ಮ ಪುತ್ತೂರು ತಾಲೂಕಿನಾದ್ಯಂತ ಸುಮಾರು 7 ಕಡೆಯಲ್ಲಿ ಆಡಿಷನ್ ಅನ್ನು ಮುಗಿಸ್ಕೊಂಡು ಇದೀಗ ಸೆಮಿಫೈನಲ್ ಹಂತಕ್ಕೆ ಬಂದು ಸೇರ್ಕೊಂಡಿದ್ದೇವೆ. ಮುಳಿಯ ಜುವೆಲ್ಸ್ನ
ಮುಖ್ಯಸ್ಥರು ಅವರ ಆಶಯದಂತೆ ಬೇರೆ ಬೇರೆ ಧಾರ್ಮಿಕ ಸಾಂಸ್ಕೃತಿಕ ಜೊತೆಗೊಟ್ಟಿಗೆ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸ್ಕೊಂಡು ಬರುವಂಥ ವ್ಯವಹಾರದಲ್ಲಿ ಅದರ ಜೊತೆಗೂಡು ಒಂದು ಗಾದೆಯನ್ನು ಹೇಳಿದಾಗೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿಕೊಂಡು ಬಂದಂತಹ ಫಲದಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ನಾವೇನಾದರೂ ಅವ್ರನ್ನ ಮುಂದೆ ಬೆಳೆಸ್ಕೊಳ್ಬೇಕು, ಅದ್ಭುತವಾದಂತಹ ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಅಂತ ದೃಷ್ಟಿಕೋನದಲ್ಲಿ ಅವರು ಕನಸನ್ನು ಹೊತ್ತದ್ದು ಮೊದಲಿಗೆ ಗ್ರಾಮೀಣ ಪ್ರತಿಭೆಗಳಿಗೆ ಸಂಗೀತ ಹಾಡುವಂತ ಸ್ಪರ್ಧೆಗಳು ಒಂದು ಒಳ್ಳೆಯ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ದೃಷ್ಟಿಕೋನದಲ್ಲಿ ಇವತ್ತು ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ ಮುಳಿಯ ಗಾನರತ ಈ ಒಂದು ಈಗಾಗಲೇ 7 ಆಡಿಷನ್ ಹೊಂದ್ಕೊಂಡು ಈಗ ಸೆಮಿಫೈನಲ್ ಹಂತದ ಈ ಒಂದು ಸುಂದರವಾದಂಥ ವೇದಿಕೆಯಲ್ಲಿ ಸೇರಿಕೊಂಡಿದ್ದೇವೆ. ಇಲ್ಲಿ ಒಂದು ಸರಳವಾದಂಥ ಒಂದು ಈ ಕಾರ್ಯಕ್ರಮವನ್ನ ದೀಪವನ್ನ ಬೆಳಗಿಸಿ ವಿದ್ಯುಕ್ತವಾಗಿ ಚಾಲನೆ ಮಾಡಬೇಕು ಅಂತ ನಮ್ಮೆಲ್ಲರ ಆಶಯದಂತೆ ನಮ್ಮೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸರಳ ಕಾರ್ಯಕ್ರಮದಲ್ಲಿ ಶ್ರೀಮತಿ ಹರಿ ಲೇಖಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಪುತ್ತೂರು ಇದರ ಶಾಖಾ ಪ್ರಬಂಧಕರು ತಾವುಗಳು ಇದ್ದೀರಿ ಮೇಡಮ್. ಜೊತೆಗೆ ಈ ಮುಳಿಯ ಜ್ಯುವೆಲ್ಸ್ ಇದರ MD ಅವರಾದಂಥ ಶ್ರೀಯುತ ಕೃಷ್ಣ ಇದ್ರಿ. ನಿಮಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಒಂದು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಿಮ್ಮ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಗೌರವಾನ್ವಿತರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ನಮ್ಮ ಮುಳಿಯ ಜ್ಯುವೆಲ್ಸ್ ಇದರ ಮುಖ್ಯ ಕಚೇರಿಯ ಶಾಖಾ ಪ್ರಬಂಧಕರಾದ ಶ್ರೀಯುತ ನಾಮದೇವ್ ಮಲ್ಯ ಇವರು ಸ್ವಾಗತ ಮಾಡಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಮುಳಿಯ ಗಾನರತ ಸೆಮಿಫಿನಾಲೆ ಜೂನಿಯರ್ ವಿಭಾಗದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ನ ಪ್ರಬಂಧಕರಾದ ಹರಿಲೇಖಾ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ ಮೇಡಮ್. ಇವರಿಗೆ ಸಂಜೀವ್ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಕೃಷ್ಣ ಮುಳಿಯ ಸರ್ ಅವರಿದ್ದಾರೆ. ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸರ್. ಇವರಿಗೆ ನಮ್ಮ ಸಂಸ್ಥೆಯ ಪ್ರವೀಣ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ತೀರ್ಪುಗಾರರಾಗಿ ಆಗಮಿಸಿದ ಚಂದ್ರಶೇಖರ್ ಮಂಗಳೂರು ಇವರಿಗೆ ಆನಂದ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಮತ್ತೋರ್ವ ತೀರ್ಪುಗಾರರಾದ ಕಮಲಾಕ್ಷ ಧರ್ಮಸ್ಥಳ ಇವರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ ಸರ್. ಹಾಗೆ ತೀರ್ಪುಗಾರರಾದ ಹೇಮಂತ್ ಅಮೀನ್ ಬ್ಯಾಂಗ್ಳೂರು ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಸರ್. ಹಾಗೆ ಈ ಗಾನರಥದ ನಿರೂಪಕರಾದ ನಮ್ಮ ಪ್ರೀತಿಯ ಉದಯ್ ಕುಮಾರ್ ಲಾಯ್ಲ್ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇವರಿಗೆ ಪ್ರವೀಣ್ ಅವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಸ್ಪರ್ಧಾಳುಗಳಿಗೆ ಹಾಗೂ ನಮ್ಮ ಪ್ರೀತಿಯ ಗ್ರಾಹಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರುತ್ತಿದ್ದೇವೆ. ವಿಶೇಷವಾಗಿ ಈ ಸರಳ ಕಾರ್ಯಕ್ರಮದ ದೀಪ ಬೆಳಗುವ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿಕೊಂಡಂತ ನಮ್ಮ ಮುಳಿಯ ಸಂಸ್ಥೆಯ ಶಾಖಾ ಪ್ರಬಂಧಕರು ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀಯುತ ನಾಮದೇವ್ ಮಲ್ಯ ತಮಗೂ ಕೂಡ ಸ್ವಾಗತವನ್ನು ಕೋರಿಕೊಂಡು ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಸೆಮಿಫೈನಲ್ ಹಂತದ ಈ ಒಂದು ಅದ್ಭುತವಾದಂತಹ ಸುಂದರವಾದಂತಹ ವೇದಿಕೆಯ ಕಾರ್ಯಕ್ರಮಕ್ಕೆ ಇದೀಗ ನಮ್ಮೊಂದಿಗೆ ಉಪಸ್ಥಿರತಕ್ಕಂಥ ಶ್ರೀಮತಿ ಹರಿಲೇಖಾ, ಅದರೊಟ್ಟಿಗೆ ತಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಯುತ ಕೃಷ್ಣ ನಾರಾಯಣ ಸರ್ ತಾವು ಜೊತೆಗೂಡಿಕೊಂಡು ದೀಪವನ್ನು ಬೆಳಗಿಸಿ ಶುಭ ಹಾರೈಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಟ್ಲ ಕಲ್ಲಡ್ಕ ಹಾಗೆ ಸುಬ್ರಹ್ಮಣ್ಯ ಬೆಳ್ಳಾರೆ ಈಶ್ವರಮಂಗಲ ಕಡಬ ಪುತ್ತೂರು ಈ ಒಂದು 7 ಕಡೆಯಲ್ಲಿ ಆಡಿಷನ್ ಅನ್ನು ಮುಗಿಸ್ಕೊಂಡು ಜೊತೆಗೆ ಉಪ್ಪಿನಂಗಡಿಯನ್ನು ಕೂಡ ಜೊತೆ ಹುಡುಕೊಂಡು ಅದ್ಭುತವಾದಂತಹ ಆಡಿಷನ್ ಅನ್ನ ಯಾವುದೇ ಸಮಸ್ಯೆಗಳು ಗೊಂದಗಳನ್ನು ಮಾಡಿಕೊಳ್ಳದೆ ಇದೀಗ ಸುಮಾರು 42ಕ್ಕೂ ಮಿಕ್ಕಿ ಸ್ಪರ್ಧಿಗಳು ಇದೀಗ ಸೆಮಿಫೈನಲ್ ಹಂತ ತಲುಪಿಸಿಕೊಂಡು ಇದೀಗ ವೇದಿಕೆಯಲ್ಲಿ ಈಗಾಗಲೇ ಸಂಗೀತದ ಕಾರ್ಯಕ್ರಮ ಪ್ರಾರಂಭ ಆದರೂ ಕೂಡ ನಮ್ಮೆಲ್ಲರ ಧಾರ್ಮಿಕ ಚಿಂತನೆಯಂತೆ ದೀಪವನ್ನ ಬೆಳಗಿಸಿ ಕಾರ್ಯಕ್ರಮವನ್ನು ಶುರು ಮಾಡುವುದು ನಮ್ಮೆಲ್ಲ ಆದ್ಯ ಕರ್ತವ್ಯ. ಹಾಗಾಗಿ ಇದೀಗ ಈ ಒಂದು ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸಿ ನಮಗೆ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಾರೆ. ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿದ್ದಂಥ ಶ್ರೀಮತಿ ಹರಿಲೇಖಾ ಮೇಡಮ್ ಇವರು ಒಂದೆರಡು ಶುಭವನ್ನು ಹಾರೈಸಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮೇಡಮ್. ಆ್ಯಕ್ಚುಲಿ എനിക്ക് ಕನ್ನಡ ಗೊತ್ತಿಲ್ಲ. ನಮಸ್ಕಾರ. First of all, I would like to thank to Mulia Jewellers to inviting me in this occasion. And also I am very happy to see this Ganeradha program conducted here, and all the very best for the all participants performed in the semi-finals.
and me and the Indian Overseas Bank Puttur branch wishes the happy and prosperous New Year to all. Thank you. ಒಂದಂತೂ ಸತ್ಯ, ಸಂಗೀತಕ್ಕೆ ಭಾಷೆಗಳಿಲ್ಲ ಮೇಡಮ್. ಸಂಗೀತ ಯಾವ ಭಾಷೆಯಲ್ಲಿ ಹಾಡಿದ್ರು ಕೂಡ ಅದೊಂದು ಅರ್ಥಪೂರ್ಣವಾಗಿರ್ತವೆ. ಜೊತೆಗೆ ನೀವು ಹೇಳಿದಂಥ ಮಾತುಗಳೇ ಅದು ನಮಗೆ ಸಂಗೀತವಾಗಿ ಕೇಳಿಕೊಂಡು ಬರುವಂಥದ್ದು. ನಮ್ಮ ಸಂಗೀತ ಆಸಕ್ತರಿಗೆ ಅದೊಂಥರ ರೀತಿ ಆಶೀರ್ವಾದ ಅಂತ ಹೇಳಿಕೆ ಇಚ್ಛೆ ಬೆಳ್ಕೊಳ್ತಾ ವಂದನೆಗಳು ಸಲ್ಲಿಸ್ಕೊಂಡು, ಜೊತೆಗೆ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಕಳೆದ 2 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿಕೊಂಡೆ ನಮ್ಮ ಬೆಳ್ತಂಗಡಿಯ ಮುಳಿಯ ನಮ್ಮ ಜುವೆಲ್ಸ್ ಕಡೆಯಿಂದ ಬೆಳ್ತಂಗಡಿಯ ಮುಳಿಯ ಗಾನಕ್ಕೆ ಹೋಗಿಲ್ಲ ಅಂತ ನಾವು ಶುರು ಮಾಡಿಕೊಂಡೆವು. ಅದಾದ ಬಳಿಕ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಅಲ್ಲಿ ಒಂದು ಗ್ರ್ಯಾಂಡ್ ಫಿನಾಲೆ ಮತ್ತೆ ಗ್ರ್ಯಾಂಡ್ ಫಿನಾಲೆ ಮುಗಿಸ್ಕೊಂಡು ಅದಾದ ಬಳಿಕ ಪುತ್ತೂರಿನಲ್ಲಿ ಪ್ರಾರಂಭ ಆಗಿ ಇದೀಗ ಈ ಒಂದು ಸುಂದರ ಕ್ಷಣದಲ್ಲಿ ನಾವು ಇದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದ ರೂವಾರಿಗಳು, ಕನಸನ್ನು ಹೊತ್ತಂತವರು ಶ್ರೀಯುತ ಕೃಷ್ಣನಾರಾಯಣ ಸರ್, ತಾವು ಒಂದು 2 ಶುಭ ನುಡಿ ಹೇಳಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ಆತ್ಮೀಯ ನಮನಗಳು. ಪುತ್ತೂರಿನಲ್ಲಿ ಬಹಳಷ್ಟು ಪ್ರತಿಭೆಗಳು ನಮ್ಮ ಎದುರಿಗಿದೆ. ಈ ಪ್ರತಿಭೆಗಳಿಗೆ ಒಂದು ವೇದಿಕೆ ಸಿಗಬೇಕು, ಅವರು ಮುಂಚೂಣಿಗೆ ಬರಬೇಕು ಅಂತ ಹೇಳುವ ಒಂದು ಆಶಯ ಈಗ ಲಾಯಲ್ ಅವರು ಹೇಳಿದ ಹಾಗೆ ಬೆಳ್ತಂಗಡಿಯಿಂದ ಶುರುವಾದದ್ದು. ಇದೀಗ ನಮ್ಮ 5 ಶಾಖೆಗಳಲ್ಲಿ ಇದು ಮುಂದುವರೆದುಕೊಂಡು ಬಂದು ಅತ್ಯುತ್ತಮವಾದ ಪ್ರತಿಭೆಗಳು ಅನಾವರಣಗೊಳ್ತಾ ಇದೆ. ಇದಕ್ಕೆಲ್ಲ ನಮ್ಮ ಗ್ರಾಹಕರು ಮತ್ತು ಸಾರ್ವಜನಿಕರ ಸಹಕಾರವೇ ಮುಖ್ಯ ಕಾರಣವಾಗಿದೆ. ಇದೇ ರೀತಿಯಲ್ಲಿ ಎಲ್ಲರೂ ಸಹಕಾರ ನೀಡಿ ನಮ್ಮ ಪ್ರತಿಭೆಗಳಿಗೆ ಹೆಚ್ಚು ಅವಕಾಶ ಸಿಗಲಿ ಅಂತ ಹೇಳ್ತಾ, ಮುಳಿಯದ ಎಂದಿಗೂ ಪ್ರತಿಭಾ ಪುರಸ್ಕಾರಕ್ಕೆ ಎಂದಿಗೂ ತಯಾರು ಎನ್ನುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸಂದರ್ಭ ಉಚಿತವಾಗಿ ಬಹಳ ಶುಭವನ್ನು ಹಾರೈಸಿ ಅದ್ಭುತವಾಗಿ ಹಾರೈಸಿದ್ರಿ ಸರ್. ಒಂದಂತೂ ನಾವಿಲ್ಲಿ ನೆನಪು ಮಾಡ್ಕೊಳ್ಳೇಬೇಕು, ಬೆಳ್ತಂಗಡಿಯಲ್ಲಷ್ಟೇ ನಮ್ಮ ಪುತ್ತೂರಲ್ಲಷ್ಟೇ ಬೆಳ್ತಂಗಡಿಯಲ್ಲಿ ನಾವು ಶುರು ಮಾಡ್ಕೊಂಡ ಆಗ ಬೆಳ್ತಂಗಡಿಯ ಮುಳಿಯ ಗಾನಕ್ಕೆ ಹೋಗಿಲ್ಲ ಅಂತ ಹೇಳೋದು ನಮ್ಗೆ ಸ್ವಲ್ಪ ಭಯದ ವಾತಾವರಣ ಇತ್ತು. ನಮಗೆ ಇಲ್ಲಿ ಅದಕ್ಕೆ ಬೇಕಾದ ಪ್ರತಿಭೆಗಳು ನಮಗೆ ಬರ್ತಾರೋ, ಸಂಗೀತಗಳು ಬರ್ತಾವ ಅಂತ ಹೇಳಿ ಸುಮಾರು 8 ಆಡಿಷನ್ ಆದಾಗ 600ಕ್ಕೂ ಮಿಕ್ಕಿ ಸ್ಪರ್ಧಿಗಳು ಬಂದರು. ಅದಾದ ಬಳಿಕ ಸೆಮಿಫೈನಲ್ಗೆ ಸುಮಾರು 42 ಮಂದಿ, ಗ್ರ್ಯಾಂಡ್ ಫಿನಾಲಿಗೆ 14 ಮಂದಿ. ಕೇವಲ 6 ತಿಂಗಳಲ್ಲಿ ಅಲ್ಲಿ ಬಂದಂತಹ ಒಂದು ಸಂಗೀತ ಒಂದು ಗ್ರಾಮೀಣ ಪ್ರತಿಭೆಗಳು ಹಲವಾರು ಆಲ್ಬಮ್ ಸಾಂಗನ್ನು ಕೂಡ ಹೊರತರಲಿಕ್ಕೆ ವ್ಯವಸ್ಥೆ ಮಾಡಿದರು. ಅಲ್ಲಿ ಹಾಡಿದಂಥ ಮುಳಿಯ ಗಾನಕ್ಕೆ ಹೋಗಿ ಹಾಡಿದಂಥ ಒಂದು ಕೆಲವೊಂದು ಕಲಾವಿದರು ಬೆಂಗಳೂರಿನಲ್ಲಿ ಹಾಡುವಂಥ ಅವಕಾಶ ಸಿಕ್ಕಿತ್ತು. ಕೆಲ ಮುಖ್ಯ ಕಾರಣವೇ ನಮ್ಮ ಮುಳಿಯ ಜುವೆಲ್ಸ್ ಅರ್ಪಿಸುವಂಥ ಈ ಒಂದು ವೇದಿಕೆ ಅಂತ ಹೇಳಿ ತುಂಬ ಸಂತೋಷ ಆಗ್ತಿದೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಾನು ಕೇಳಿಪಟ್ಟೆ ನಮ್ಮ ಪುತ್ತೂರಿನ ನಮ್ಮ ಮುಳಿಯ ಜುವೆಲ್ಸ್ ಆರಂಭ ಆದ ನಂತರ ಕೆಲವೊಂದು ಸ್ಪರ್ಧೆಗಳು ಇಲ್ಲಿ ಬಂದರು, ಕೆಲವು ಆಲ್ಬಮ್ ಸಾಂಗನ್ನು ಕೂಡ ಅವರು ಕೂಡ ತಯಾರು ಮಾಡ್ಕೊಂಡಿದ್ದಾರೆ, ಕೆಲವು ಯೂಟ್ಯೂಬಲ್ಲಿ ಕೂಡ ಅದನ್ನು ಚಾನಲ್ ಬಿಟ್ಟಿದ್ದಾರೆ ಅಂತ ಹೇಳಿ ತುಂಬ ಸಂತೋಷಪಟ್ಟೆ. ಹಾಗೆ ಇದಕ್ಕೆಲ್ಲದಕ್ಕೂ ಪೂರಕವಾಗಿ ಇದು ಯಾವುದೇ ಉತ್ಪ್ರೇಕ್ಷೆ ಮತ್ತು ಅದು ಯಾವುದೇ ಹೊಗಳಿಕೆ ಅಲ್ಲ, ಅದಕ್ಕೆಲ್ಲ ಮುಖ್ಯ ಕಾರಣವೇ ನಮ್ಮ ಈ ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂಥ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ ಅಂತ ಹೇಳಿದರೆ ಎರಡು ತಪ್ಪಾಗಲಿಕ್ಕಿಲ್ಲ. ಮತ್ತೊಮ್ಮೆ ಈ ಎಲ್ಲ ಬಂದಂಥ ನಮ್ಮ ವೇದಿಕೆಯಲ್ಲಿರುವಂಥ ಅತಿಥಿ ಅಭ್ಯಾಗತರು, ಈ ಕಾರ್ಯಕ್ರಮದ ರೂವಾರಿಗಳು ಅತ್ಯಂತ ಪ್ರೀತಿಯಿಂದ ಶುಭವನ್ನು ಹಾರೈಸಿದ್ದಾರೆ. ಆ ಶುಭದ ಮಾತುಗಳನ್ನು ನಿಮ್ಮನ್ನು ಕೇಳಿಕೊಂಡು ಸಂಗೀತದ ಒಂದು ರಸದೌತಣ ಸ್ಪರ್ಧೆಯಲ್ಲಿ ಅದನ್ನು ವಿನಿಯೋಗಿಸಲು ಕೇಳ್ಕೊಳ್ಳೋಕೆ ಇಷ್ಟಪಡ್ಕೊಳ್ತಾ, ವೇದಿಕೆಯಲ್ಲಿರುವಂಥ ನಮ್ಮೊಂದಿಗೆ ಮುಖ್ಯ ಅತಿಥಿಗಳು ಹರಿಲೇಖ ಮೇಡಮ್, ಶಾಖಾ ಪ್ರಬಂಧಕರು, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ನಮ್ಮ ಪಕ್ಕದಲ್ಲೇ ಇದೆ ಬ್ರಾಂಚ್ ಅಲ್ವಾ, ಅವರಿಗೆ ನಮ್ಮ MD ಅವರಾದಂಥವರು ನೆನಪಿನ ಕಾಣಿಕೆ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಜೋರಾದ ಚಪ್ಪಲ್ ನೀಡಿ ಗೌರವಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶುಭವಾಗಲಿ. ಮತ್ತೊಮ್ಮೆ ವಿಶೇಷವಾಗಿ ವೇದಿಕೆಯಲ್ಲಿರ್ತಕ್ಕಂಥ ಮತ್ತೊಮ್ಮೆ ಅತಿಥಿ ಅಭ್ಯಾಗತರುಗಳನ್ನು ಅಭಿನಂದಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಧನ್ಯವಾದವನ್ನು ಮಾಡಲಿಕ್ಕಿದ್ದಾರೆ ಶ್ರೀಯುತ ಪ್ರವೀಣ್ ಸರ್. ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಈ ಒಂದು ಕಾರ್ಯಕ್ರಮದ ಸಂದರ್ಭೋಚಿತವಾಗಿ ಈ ದೀಪ ಪ್ರಜ್ವಲನ ಕಾರ್ಯಕ್ರಮಕ್ಕೆ ಸರಳವಾದಂಥ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಸಂಯೋಜಕರು ನನ್ನ ಆತ್ಮೀಯ ಮಿತ್ರ ಶ್ರೀಯುತ ಪ್ರವೀಣ್ ಇವರು ಧನ್ಯವಾದ ನೀಡಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಸೇರಿರುವ ಎಲ್ಲ ಸಂಗೀತ ಕಲಾಭಿಮಾನಿಗಳಿಗೆ ಶುಭ ಸಂಜೆ, ಶುಭ ನಮನಗಳನ್ನು ಸಲ್ಲಿಸುತ್ತಾ, ಇಂದಿನ ಜೂನಿಯರ್ ವಿಭಾಗದ ಸೆಮಿಫಿನಾಲೆಯಲ್ಲಿ ಉದ್ಘಾಟನೆ ಮಾಡಿದಂಥ IOB ಬ್ಯಾಂಕ್ನ ಮ್ಯಾನೇಜರ್ ಆಗಿರುವ ಶ್ರೀ ಹರಿಲೇಖ ಮೇಡಮ್ ಅವರಿದ್ದಾರೆ. ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮುಳಿಯ ಕೃಷ್ಣನಾರಾಯಣ ಇದ್ದಾರೆ ಸರ್, ತಮಗೂ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ನಮ್ಮ ಶಾಖಾ ಪ್ರಬಂಧಕರು, ನಿರೂಪಕರು, ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇನೆ. ಧನ್ಯವಾದ. ಮತ್ತೊಮ್ಮೆ ವಿಶೇಷವಾಗಿ ನಮ್ಮ ವೇದಿಕೆಯಿಂದ ದೀಪ ಪ್ರಜ್ವಲನಗೊಂಡು ಶುಭವನ್ನು ಹಾರಿಸಿದ ಅತಿಥಿ ಅಭ್ಯಾಗತರನ್ನೇ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಿಕೊಂಡು ನೇರವಾಗಿ
ಇಂಚರವೇ ಇಂಚರವೇ ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ ಚಂದ್ರನ ಎದೆಯಲ್ಲಿ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ ಭೂಮಿ ನನ್ನದು ಗಗನ ಗಾಳಿ ಬೆಂಕಿ ನೀರು ನನಗಿಂತ ಚಂದೆಯಿಲ್ಲ ಜನುಮ ಜನುಮದೊಳಗು ಇಂಚರವೇ 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 ಚೆಲ್ಲಿದ ಚೆಲುವಲ್ಲಿ ಚಂದ್ರನ ಎದೆಯಲ್ಲಿ ಕಚಗುಳಿ ಇಡುವೆನಾ ತಾರೆಗಳೆಲ್ಲ ಜಾರಿ ಹಂಚಿ ಹೋಯ್ತು ನನ್ನ ಯೌವನದ ಒಳಗೆ ಋತುಗಳೆಲ್ಲ ತೇಲಿ ಮುಚ್ಚಿ ಹೋಯ್ತು ನನ್ನ ವಯ್ಯಾರದ ಒಳಗೆ ಎದೆಯ ಸಿರಿಯಲಿ ಮಿಂಚು ಮಿಂಚಿ ಮರೆಯಾಯಿತು ಮೃದುಲ ಮೈ ಸಿರಿಯಲಿ ಜಗದ ಸಿರಿಯಾಯಿತು ಅವ್ರಿಗೆ ಬಹುಶಃ ಇಬ್ಬರು ಬರಲಿಲ್ಲ. ಹಾಗಾಗಿ ನೀಲಾಂಬರಿ ಚಿತ್ರದ ಅದ್ಭುತವಾದಂತಹ ಹಾಡನ್ನ ಒಂದು ವಿಶೇಷವಾದ ಒಂದು ಸಾಲುಗಳನ್ನ ನಿಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಪ್ರಸಿದ್ಧ ಪಿ ರಾವ್ ಇನ್ನು ಮುಂದೆ ಕ್ರಮ ಸಂಖ್ಯೆ 9 ಬಳಿಕ ಕ್ರಮ ಸಂಖ್ಯೆ
मेरी जान मेरी जान मेरी जान मेरी जान मेरी जान मेरी जान आई है जो रात नशीली इसकी हर एक बात नशीली तू भी आकर ले नशा दोनों की मुलाकात नशीली नशे की बरसात नशीली तू भी आकर ले नशा मेरी जान मेरी जान मेरी जान मेरी जान मेरी जान मेरी जान उड़ रही उड़ रही उड़ रही उड़ रही सुबह तक भी ना उतरेगा नशा है इस पर का इसमें जीने क्या करना है वादा ये करता सुबह तक भी ना उतरेगा नशा है इस पर का इसमें जीने क्या करना है वादा ये करता एक तेरी एक आदत है जाम है जगा मेरी जान मेरी जान मेरी जान मेरी जान मेरी जान नशा जमानों का हो मेरी आंखों से गंगेरा नशा जमानों का इनमें ही तो डूब न जाए दिल मेहमानों का तेरे कातिल है तोड़ा एक आप दीवानों का हाय मेरी जान मेरी जान मेरी जान मेरी जान आई है जो रात नशीली इसकी हर एक बात नशीली तू भी आकर ले नशा दोनों की मुलाकात नशीली नशे की बरसात नशीली तू भी आकर ले नशा मेरी जान मेरी जान मेरी जान मेरी जान मेरी जान मेरी जान उड़ रही उड़ रही उड़ रही उड़ रही ಧನ್ಯವಾದ. ಹಾಯ್ ಸುಕೃತ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ತುಂಬ ಹೇಗಿದ್ದೀರಾ? ತಯಾರಾಗಿ ಬಂದಿದ್ದೀರಾ ಅಂತ ಅಲ್ವಾ? ಎಸ್. ಯಾವ ಆಡಿಷನ್ ಬಂದಿದ್ದೀರಿ ಹೇಳಿ? ಸುಬ್ರಹ್ಮಣ್ಯ. ಆಗಲೇ ಕೇಳ್ಕೊಂಡೆ, ಅದು ನೆನಪೇ ಮರ್ತೋಯ್ತು. ಸುಕೃತ ಗೌಡವರು ಸುಬ್ರಹ್ಮಣ್ಯದಲ್ಲಿ ಬಹಳ ವಿಶೇಷವಾದ ಹಾಡನ್ನು ಹಾಡಿ ಇಲ್ಲಿಗೆ ಬಂದ ಆಯ್ಕೆಗೆ ಬಂದವರು. ಅವ್ರನ್ನ ತಕ್ಷಣ ಬಂದು ನೋಡಿಗೆ ಸ್ವಲ್ಪ ಚೇಂಜಸ್ ಆಯಿತು, ಅದಕ್ಕೆ ನಾನು ಸ್ವಲ್ಪ ಎಲ್ಲ ಬದಲಾವಣೆ ಆಗಿಬಿಟ್ಟಿದೆ ಅಂತೇಳಿ ಅಲ್ವಾ? ಸರಿ. ಅದ್ರ ನಂತರ ಬೇರೆ ಏನಾದರೂ ಕಾರ್ಯಕ್ರಮಕ್ಕೆ ಹೋಗಿದ್ದ ಸ್ಪರ್ಧೆಗೆ? ಇಲ್ಲ, ಆ್ಯಕ್ಚುಲಿ ನಾನು ಬೇರೆ ಇದರಲ್ಲಿ ಇದು ಮಾಡ್ತೇನೆ. ನಾನು ಆ್ಯಕ್ಚುಲಿ ಆ್ಯಕ್ಟಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಇದೆ. ಸೊ ಬ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ಅಲ್ಲೇ ಇದು ಮಾಡ್ತೇನೆ. ಸೊ ಕೆಲವೊಂದು ರೆಕಾರ್ಡಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ ಅಷ್ಟೇ. ರೆಕಾರ್ಡಿಂಗ್ ಮಾಡ್ತಿಲ್ಲ? ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೇನೆ, ಚೆನ್ನಾಗಿ ಈಗಲೇ ಗೊತ್ತಾಗಿದೆ ಅಲ್ವಾ? ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಲ್ಲ ಅವ್ರ ಹಾಡು. ಸುಕೃತ ಗೌಡವ್ರ ಹಾಡು ಚೆನ್ನಾಗಿರ್ತದ ಅಥವಾ ಆ್ಯಕ್ಟ್ ಚೆನ್ನಾಗಿರ್ಬೋದು? ಅವರದು ಆ್ಯಕ್ಟ್ ಇರ್ಬೋದಾ ಅಥವಾ ಹಾಡಿರ್ಬೋದಾ? ಎರಡೂ ಇದೆ. ಅಲ್ಲಿ ನಾವು ನೋಡ್ಕೊಂಡು ಬಿಟ್ಟೆವು. ಹಾಡಿನ ಸಾಹಿತ್ಯಗಳು ಬರುವಾಗ ಅದೆಷ್ಟು ಭಾವಪೂರ್ಣವಾಗಿ ಅದೆಷ್ಟು ಮುಖದಲ್ಲಿ ಅಷ್ಟೇ ಸ್ವಲ್ಪ ತೋರಿಸ್ಕೊಳ್ತಾ ಇದ್ರಿ. ಏನು ಅನಿಸ್ತಾ ಇದೆ? ಸೆಮಿಫೈನಲ್ ಒಂದು ವೇದಿಕೆಗೆ ಬಂದಿದ್ದೀರಿ, ತುಂಬಾ ಖುಷಿ ಆಗ್ತದೆ. ತುಂಬಾ ಟೈಮಿಂದ ಕಾಯ್ತಾನು ಇದ್ವಿ, 2 years ಆಯ್ತು. ಅಯ್ಯೋ, ಖಂಡಿತ. ರೀಸೆಂಟ್ ಆಗಿ ಅದು ಈ ಬ್ರೋಚರ್ ಕಳಿಸ್ಬೇಕಾದ್ರೆ ನಾನು ಚೆಕ್ ಮಾಡಿದೆ ಅದೇ ಟೈಮಲ್ಲಿ. ಸೊ ಇಲ್ದಿರ ಚೆಕ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ, ಬಿಕಾಸ್ ತುಂಬಾ ಟೈಮ್ ಆಗಿತ್ತಲ್ಲ.
ಇನ್ನು ಮುಂದೆ ಸ್ವಲ್ಪ ಮಾಹಿತಿ ಇದೆ ಕೊರೋನಾ ಬರ್ಬೋದು ಅಂತೇಳಿ, ಹಾಗೆ ನಿಮ್ಗೆ ಏನಾದ್ರು ಐಡಿಯಾಸ್ ಇದೆಯಾ? ಹಂಗೆ ಅಂತ ಎಲ್ಲ ಇದು ಮಾಡಿದ್ರು. ಬರೋದು ಬೇಡ ಅಲ್ಲ? ಯಾಕಂದ್ರೆ 2 ವರ್ಷಗಳು ನಾವು ಇವೆಲ್ಲ ಕಾದ್ಕೊಂಡಿದ್ದೇವೆ. ಆಲ್ರೆಡಿ ನಮ್ಮ ಕಾರ್ಯಕ್ರಮದ ಸಂಯೋಜಕರಿಗೆ, ನಮ್ಮ ಪ್ರವೀಣ್ ಸರಿಗೆ ಎಲ್ಲರೂ ಸೇರಿ ಎಲ್ಲರೂ ಫೋನಿನ ಮೇಲೆ ಫೋನ್, ನಮ್ಮದು ಯಾವಾಗ ಸೆಮಿಫೈನಲ್ ಯಾವಾಗ ಸೆಮಿಫೈನಲ್ ಅಂತೇಳಿ ಗ್ರೂಪಲ್ಲಿ ನೋಡ್ತಾ ಇರ್ತೀನಿ, ಎಲ್ಲರೂ ಮೆಸೇಜ್ ಮಾಡ್ತಾ ಇರ್ತಾರೆ. ತುಂಬ 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 ಚೆನ್ನಾಗಿ ಅದ್ಭುತವಾದಂಥ ಹಿಂದಿಯ ಚಲನಚಿತ್ರ ಗೀತೆಯಿಂದ ಆಯ್ದಂಥ ಹಾಡನ್ನು ಹಾಡಿದಿರಿ. ಬಹಳ ವಿಶೇಷವಾಗಿ ನಮ್ಮ ಮುಳಿಯ ಜುವೆಲ್ಸ್ ಜೊತೆಗೆ ಸೇರಿರ್ತಕ್ಕಂಥ ಎಲ್ಲ ಸರ್ವ ಕಲಾಭಿಮಾನಿಗಳಿಗೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿಕೊಂಡು ಶುಭವಾಗಲಿ. ಸುಕೃತ ಗಡವರಿಗೆ ವಿಶೇಷ ಮತ್ತೊಮ್ಮೆ ಆಶೀರ್ವಾದದ ಜೋರದ ಚಪ್ಪಾಳೆ ನೀಡಿಕೊಳ್ಬೇಕು ಅಂತ ಕೇಳ್ಕೊಳ್ತಾ, ಮಹಾ ತೀರ್ಪುಗಾರರು ನಮ್ಮೊಂದಿಗೆ ನೀವು 3 ಮಂದಿ ಇದ್ದೀರಿ. ಇದೀಗ ಕ್ರಮ ಸಂಖ್ಯೆ 25 ವಿದ್ಯಾ ಲಕ್ಷ್ಮಿ ಇವರಿಗೆ ಈ ಒಂದು ಸುಂದರವಾದಂತಹ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಈ ಒಂದು ನಮ್ಮ ಪುತ್ತೂರಿನ ಈ ಒಂದು ಸುದ್ದಿ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ನೇರವಾದ ಪ್ರಸಾರ ಆಗ್ತಾ ಇದೆ. ಈ ಒಂದು ನೇರವಾದ ಪ್ರಸಾರವನ್ನ ಸಮತ್ ಇವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಇವರಿಗೆ ವಿಶೇಷವಾಗಿ ನಮ್ಮ ಕಡೆಯಿಂದ ಚಪ್ಪಾಳೆಯನ್ನ ನೀಡುವುದರ ಜೊತೆಗೆ ಮುಂದಿನ ಕ್ರಮ ಸಂಖ್ಯೆ 25 ವಿದ್ಯಾ ಲಕ್ಷ್ಮಿ. ಸರಿ
ವಿದ್ಯಾ ಲಕ್ಷ್ಮಿ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ತುಂಬ ನೀವು ಚೆನ್ನಾಗಿ. ಹೇಗಿದ್ದೀರಾ? ಓ, ನಾನು ಸೂಪರ್ ಚೆನ್ನಾಗಿದ್ದೀನಿ. ಒಳ್ಳೆ ಹಾಡನ್ನು ಹಾಡಿದಿರಿ. ಬಹುಶಃ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಒಂದು ಕಾಲದಲ್ಲಿ ಅದ್ಭುತವಾದಂಥ ಭಕ್ತಿ ಪ್ರಧಾನವಾದಂಥ ಒಂದು ಚಲನಚಿತ್ರ. ಅದೇ ಒಂದು ಚಲನಚಿತ್ರದಿಂದ ಒಂದು ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ರಿ. ಭಕ್ತಿಗೀತೆ ಬಿಟ್ಟರೆ ಬೇರೆ ಹಾಡ್ಬೋದಿತ್ತಲ್ಲ, ಹಾಡ್ಬೋದಿತ್ತು ಸರ್. ಯಾಕೆ ಇಷ್ಟ ಆಯಿತು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಏನು ತುಂಬ ನಟನೆ ಮಾಡ್ತಾ ಇದ್ದೀರಲ್ಲ, ಭರತನಾಟ್ಯಕ್ಕೆ ಹೋಗ್ತಿದ್ದೀರಾ? ಎಸ್ ಸರ್. ಹೋಗ್ತಿದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಿ? ಪುತ್ತೂರು. ಯಾರು ಗುರುಗಳು? ಶಾಲಿನಿ ಆತ್ಮಭೂಷಣ್. ಎಸ್ ಗುರುಗಳೇ, ತೀರ್ಪುಗಾರಲೊಂದು ವಿಶೇಷವಾದ ವಿನಂತಿ. ನಾವಿಲ್ಲಿ ಸಂಗೀತಕ್ಕೆ ತೀರ್ಪನ್ನು ಕೊಡೋಣ ಅಥವಾ ಅವರ ಭರತನಾಟ್ಯಕ್ಕೆ ಕೊಡೋಣ? ಸ್ವಲ್ಪ ಬೇಕಾದ್ರೆ ಟಚ್ ಅಂತ ಬೇಕು. ಎಸ್, ಓಕೆ. ತೀರ್ಪುಗಾರರು ಹೇಳಿದ್ದಾರೆ ಒಂದು ಭರತನಾಟ್ಯವನ್ನು ಒಂದು ಸ್ವಲ್ಪ ಮಾಡಿಸಿ ನೋಡೋಣ. ಇಲ್ಲಿ ಮಾಡಿದರೆ ಮಾಡಿಸಿ ಬಿಡೋಣ. ವಿದ್ಯಾ ಲಕ್ಷ್ಮಿ ಹಾಡಿದಂಥ ಪಂಚಾಕ್ಷರಿ ನಮ್ಮ ಗಾನಯೋಗಿ ಗವಾಯಿ ಅವರದ ಅದ್ಭುತವಾದಂಥ ಚಲನಚಿತ್ರದಿಂದ ವಿಶೇಷವಾದಂಥ ಹಾಡನ್ನು ಹಾಡಿದಿರಿ. ನಿಮಗೆ ವಿಶೇಷವಾಗಿ ಶುಭವಾಗಲಿ ಅಂತ ಹಾರಿಸ್ಕೊಳ್ತಾ, ಶುಭವಾಗಲಿ ವಿದ್ಯಾಲಕ್ಷ್ಮಿ. ಇದೀಗ ಕ್ರಮ ಸಂಖ್ಯೆ ಮುಂದಕ್ಕೆ ಹೋಗೋಣ. ವಿನಿಶಾ ಕೆ ಕ್ರಮ ಸಂಖ್ಯೆ 10. ಇದಾದ ಬಳಿಕ ಕ್ರಮ ಸಂಖ್ಯೆ 11 ತಾವು ತಯಾರಾಗಬೇಕು. ಸಾರಿಕಾ ರೈ.
ಧನಿ ಪನಿ ಗಸನಿ ಸಾ ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ ವನ ವನದಲ್ಲೂ ಕುಹು ಕುಹು ಗಾನ ಝರಿ ಝರಿಯಲ್ಲೂ ತುಳು ತುಳು ಧ್ಯಾನ ವಿಧ ವಿಧದವಳು ನುಡಿಸುತ್ತಿಹಳು ಕಣ ಕಣದೆ ಶಾರದೆ ಕಲೆತಿಹಳು ಕಾಣದೆ. ಧನ್ಯವಾದಗಳು. ವಿನಿಶಾ, ಹಾಯ್ ಸರ್. ಏನು ತುಂಬಾ ಜೋಶಲ್ಲಿದ್ದೀರಿ ಇವತ್ತು. ಹೌದು ಸರ್. ಸರಿ, ನಮ್ಮ ಗ್ರ್ಯಾಂಡ್ ಫಿನಾಲಿಗೆ ಹೋಗ್ಲೇಬೇಕು ಅಂತೇಳಿ ಹೌದು ಸರ್. ನಿರ್ಧಾರ ಮಾಡಿ ಬಂದಿದ್ದೀರಾ? ಹೌದು. ಚಾಲೆಂಜ್ ಮಾಡಿ ಬಂದಿದ್ದೀರಾ? ಹೌದು. ಯಾರಿಗೆ ಹೇಳಿ ಬಂದಿದ್ದೀರಿ? ಅಪ್ಪ ತಮ್ಮನಿಗೆ ಹೇಳಿ ಬಂದಿದ್ದೀರಾ? ಬಂದಿದ್ದಾರೆ ಇಲ್ಲಿ ಪಪ್ಪ ಅಮ್ಮ, ವಿನಿಶ್ ಅವ್ರದ್ದು ಪಪ್ಪ ಅಮ್ಮ. ಎಸ್, ಹೇಗಾಯ್ತಮ್ಮ? ತುಂಬ ಖುಷಿಯಾಗಿದೆಯಾ? ಫಸ್ಟ್ ತೀರ್ಪು ಕೊಡಬೇಕಾಗಿದ್ದು ನೀವು ಕೊಡಬೇಕಾಗಿದ್ದು. ಖುಷಿ ಆತಂಡ ಇಲ್ಲದಲ್ಲ ಪಣದು ಬರ್ತಾರೆ ಗ್ಯಾರಂಟಿ ಸಿಂಕ್ಲು ಗ್ರ್ಯಾಂಡ್ ಫಿನಾಲಿ ಗ್ಯಾರಂಟಿ ಪೋಪೆ ಅಮ್ಮ ಪಣ್ತೀರಾ? ಒಂಜಿ ವೇಳೆ ಗೊತ್ತುಜ್ಜಿ ಪೂರ ದೇವರನ್ನ ಕೈ ಇಟ್ಟು ಗ್ರ್ಯಾಂಡ್ ಫಿನಾಲೆಗೆ ಇಲ್ಲಿಂದ ನಿಮ್ಮ ವಿನಿಶ್ ಅವರು ಹೋದ್ರೆ ನಿಮ್ಮ ಕಡೆಯಿಂದ ಏನು ಕೊಡ್ತಾ ಇದ್ದೀರಿ? ಏನು ಕೊಡ್ತಾ ಇದ್ದೀರಿ? ಚಿನ್ನ ಇಂಕ್ಲು ಮುಳ್ಳಿ ಹಿಡಿದವ್ರು. ಓಕೆ, ಶುಭವಾಗ್ಲಿ ವಿನಿಶ್. ತುಂಬಾ ಅದ್ಭುತವಾದಂತಹ ಹಾಡನ್ನ ಹಾಡಿದಿರಿ. ಆಪ್ತ ಮಿತ್ರದಿಂದ ಹಾಡಿದ ಒಂದು ಚಲನಚಿತ್ರ ಗೀತೆಯಿಂದ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ನಟನೆಯ ಹಾಡು ಬಹಳ ವಿಶಿಷ್ಟವಾಗಿ ಹಾಡಿದ್ರಿ. ತುಂಬಾ ಖುಷಿ ಆಗ್ತಾ ಇದೆ. ಏನಂತ ಅನಿಸ್ತಾ ಇದೆ? ತುಂಬಾ ಖುಷಿ. ಸೆಮಿಫೈನಲ್ ಹಂತಕ್ಕೆ ಬಂದಿದ್ದೀರಿ, ಇಲ್ಲಿ ಹಾಡಿದ್ದೀರಿ, ಎಲ್ಲರ ಚಪ್ಪಾಳೆಯನ್ನ ಗಿಟ್ಟಿಸಿದಿರಿ. ಮತ್ತೊಮ್ಮೆ ಕೇಳ್ತಾ ಇರಾ? ಅವ್ರು ಕೊಟ್ಟರು, ತಗೋಣ. ಜೋರಾದ ಚಪ್ಪಾಳೆಯನ್ನು ಕೊಡಿ ನಮ್ಮ ವಿನಿಶ್ ಅವರಿಗೆ. ಸರಿ, ಸೆಮಿಫೈನಲ್ ಈ ವೇದಿಕೆಯಲ್ಲಿ ಇದ್ರೆ ಗ್ರ್ಯಾಂಡ್ ಫಿನಾಲ್ ವೇದಿಕೆ ಹೋಗುವಂತ ಎಲ್ಲ ಒಂದು ಅವಕಾಶ ಇದೆ ಅಂತ ನಾನು ಅನುಭವಿಸ್ತಾ ಇದ್ದೇನೆ. ಓಕೆ, ಶುಭವಾಗಲಿ. ಕ್ರಮ ಸಂಖ್ಯೆ ಇದೀಗ ಹಾಡಿದಂತ 11 ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ 10. ಇದಾದ ಬಳಿಕ ಕ್ರಮ ಸಂಖ್ಯೆ 11 ಸಾರಿಕಾ ರೈ ಇವರು ಬರಬೇಕು. ಇದಾದ ಬಳಿಕ ಕ್ರಮ ಸಂಖ್ಯೆ 12 ಪಲ್ಲವಿ TS. हरे जोगी हरे जोगी ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲಿ ಅಂತ ಒಮ್ಮೆ ಹೇಳಲು, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲಿ ಅಂತ ಒಮ್ಮೆ ಹೇಳಲು, ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗ
ಸಾರಿಕಾ ಜೋಗಿ ಫಿಲಮ್ ಅಲ್ವಾ? ಏನು ಜೋಗಪ್ಪನ ಹತ್ರ ಏನು ಕೇಳ್ತಾ ಇದ್ದೀರಿ? ಏನು ಕೇಳಿದ್ರಿ? ಸಾಂಗ್ ಒಳ್ಳೇದಾಗ್ಲಿ. ಸಾಂಗ್ ಒಳ್ಳೇದಿದೆ. ಜೋಗಪ್ಪ ಜೋಗಪ್ಪನಲ್ಲಿ ಏನು ಕೇಳ್ತಾರೆ? ಆಶೀರ್ವಾದ. ಆ? ಆಶೀರ್ವಾದ. ಆಶೀರ್ವಾದ ಕೇಳ್ಕೊಂಡು ಬಿದ್ದೀರಾ? ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಹಾಗೆ ಕೇಳಿದಿರಾ? ಅರಮನೆ ಹುಡುಕಿ ಕೇಳಿದ್ದ? ಎಸ್, ಓಕೆ. ಸಾರಿಕಾ ಇವರು ಅದ್ಭುತವಾದಂಥ ಶಿವರಾಜ್ ಕುಮಾರ್ ನಟನ ಬಹಳ ವಿಶೇಷವಾದ ಕಲೆಯನ್ನ ಕರ್ನಾಟಕಾದ್ಯಂತ ಬಹಳ ಹೆಸರನ್ನ ಮಾಡಿದಂಥ ಶಿವರಾಜ್ ಕುಮಾರ್ ನಟಿಸಿದಂಥ ಜೋಗಿ ಚಲನಚಿತ್ರ ಗೀತೆಯಿಂದ ಆಯ್ದು ಹೇಳಿದ್ರಿ. ಹೌದು. ತುಂಬಾ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ. ಏನು ಇದೇ ಹಾಡನ್ನ ಬೇರೆ ಯಾವ್ದಾರು ಹಾಡ್ಬೋದಿತ್ತಲ್ಲ? ಇದು ಕಳ್ಸರಿ ಭಕ್ತಿಗೀತೆಯನ್ನು ಹಾಡಿದ್ರು ಕಾಣಿಸ್ತಲ್ಲ ಆಡಿಷನ್ ಅಲ್ಲಿ. ಆಹಾ, ಯಾವ್ದು ಹಾಡನ್ನು ನಡೀರಿ? ಬಾಳ ಬಂಗಾರ ಜನಪದ. ಜನಪದ ಗೀತೆಯನ್ನು ಹಾಡಿದ್ರಿ. ಸಾರಿಕಾ ರೈ ಇವರು ಹಾಡಿದಂಥ ಅದ್ಭುತವಾದಂಥ ಒಂದು ಜೋಗಿ ಚಲನಚಿತ್ರ ಗೀತೆಯಿಂದ ಹಾಡಿದಂಥ ಹಾಡು ನಿಮ್ಮೆಲ್ಲರಿಗೆ ಮನಸ್ಸಿಗೆ ಮುಟ್ಟಿದಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತಾ ಇದ್ದಾರೆ. ಇದ್ರ ಜೊತೆಗೆ ಇಲ್ಲಿ ಹಾಡತಕ್ಕಂಥ ಇಷ್ಟೋ ಇಲ್ಲಿ ಕಲಾವಿದರು ಇರ್ಬೋದು, ಜೊತೆಗೆ ಮನೆಯ ಹೆತ್ತೋರು ಇರ್ಬೋದು. ಇಷ್ಟು ಮಾತ್ರ ಅಲ್ಲ, ನಮ್ಮ ಪುತ್ತೂರಿನ ನಾಗರಿಕರು ಅಲ್ಲಿ ರಸ್ತೆಯ ಆ ಬದಿಯಲ್ಲಿ ನಿಂತುಕೊಂಡು ಅಲ್ಲಿಂದ ಹಾಡನ್ನು ಹಾಗೆ ಸುಶ್ರಾವ್ಯವಾಗಿ ಕೇಳ್ತಾ ಇದ್ದಾರೆ. ಶುಭವಾಗಲಿ ಸಾರಿಕಾ. ಸೆಮಿಫೈನಲ್ ಹಂತದಿಂದ ಹಾಡಿದಿರಿ, ಗ್ರ್ಯಾಂಡ್ ಫೈನಲ್ಗೆ ಹೋಗುವಂತ ಎಲ್ಲ ಒಂದು ಶುಭವನ್ನು ಒದಗಿಸಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ತಾ, ಇನ್ನು ಕ್ರಮ ಸಂಖ್ಯೆ ಮುಂದೆ 12 ಪಲ್ಲವಿ PS ಒಂದು ಸ್ಪರ್ಧೆಗಳಲ್ಲಿ ಒಂದು ವಿಶೇಷವಾದ ನಿಮಗೆ ಸೂಚನೆ, ತೀರ್ಪುಗಾರರಲ್ಲಿ ಕೂಡ ಒಂದು ವಿಶೇಷವಾದ ಸೂಚನೆ, ಸಂಘಟಕರಿಂದ ಬಂದಂತ ಒಂದು ಕಿವಿ ಮಾತು. ನಾವು ಆಗ್ಲೇ ಹೇಳ್ಕೊಂಡಿದ್ದೇವೆ, ಸೆಮಿಫೈನಲ್ ಇಂದ ಇಲ್ಲಿಂದ ಗ್ರ್ಯಾಂಡ್ ಫಿನಾಲೆಗೆ 14 ಮಂದಿಯನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ. ಒಂದು ಸಣ್ಣ ಬದಲಾವಣೆ, ಇಲ್ಲಿ ಸೆಮಿಫೈನಲ್ ಹಂತದಿಂದ 14 ಅಲ್ಲ 8 ಮಂದಿಯನ್ನ ಮಾತ್ರ ಆಯ್ಕೆ ಮಾಡಿಕೊಂಡು ನಮ್ಮ ಗ್ರ್ಯಾಂಡ್ ಫಿನಾಲ್ ವೇದಿಕೆಗೆ ಹೋಗೋದು. ಹಾಗಾಗಿ ನಿಮ್ಮಲ್ಲಿರುವಂತ ಎಲ್ಲ ಸಂಗೀತದ ಕೌಶಲ್ಯತೆಗಳನ್ನ ಹಾಗೆ ಉಣಬಡಿಸ್ಕೊಂಡು ತೀರ್ಪುಗಾರರನ್ನ ಮನ ಮೆಚ್ಚಿಸುವಂತ ಹಾಡನ್ನ ಕೇಳಿಸ್ಕೊಂಡು ಆ 8 ಮಂದಿ ವಿಜಯೋತ್ಸವನ ಇಲ್ಲಿಂದ ಆಚರಿಸಿಕೊಂಡು ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಎಲ್ಲರಿಗೂ ಕೂಡ ಶ್ರೀದೇವರ ಆಶೀರ್ವಾದ ಇರಲಿ ಅಂತ ಹೇಳಲಿಕ್ಕೆ ಇಷ್ಟಪಟ್ಟುಕೊಳ್ತಾ, ಈಗ ಕ್ರಮ ಸಂಖ್ಯೆ 12 ಪಲ್ಲವಿ PS ಇದಾದ ಬಳಿಕ ಕ್ರಮ ಸಂಖ್ಯೆ 13 ಧನುಕ್ಷಾ ಇವರು ತಯಾರಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಪಲ್ಲವಿ, ತುಂಬ ಹಾಡು ಚೆನ್ನಾಗಿ ಬಂದಿದೆ. ತುಂಬ ತಯಾರಾಗಿ ಬಂದಿದ್ರಿ ಕಾಣಿಸ್ತದಲ್ಲ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ? ತುಂಬ ಸಲ ಪ್ರಾಕ್ಟೀಸ್ ಮಾಡಿದೆ. ತುಂಬ ಸಲ. ನಮ್ಮ ಈ ಗ್ರೂಪಲ್ಲಿ ಅನೌನ್ಸ್ ಆದ ತಕ್ಷಣ ಕಂಟಿನ್ಯೂ ಪ್ರಾಕ್ಟೀಸ್ ಅಲ್ವಾ? ಹೌದು. ಓದ್ಕೊಳ್ತಾ ಇದ್ದೀರಾ? ಅಲ್ಲ, ಅಮ್ಮ ಹೇಳಿದ್ರಿ ಈಗ ನೀವು ಓದು ಸ್ವಲ್ಪ ಕಮ್ಮಿ ಅಂತ. ಹೌದಾ? ಬರೀ ಹಾಡಿನ ಬಗ್ಗೆ ಜಾಸ್ತಿ ಗಮನ. ಬರೀ ಹಾಡನ್ನೇ ಹಾಡ್ತಿರ್ತಾರಲ್ಲ ಪಲ್ಲವಿ, ಓದೋದು ಕಮ್ಮಿಯಾ? ಹಾಡಿನ ಜೊತೆಗೆ ಓದು ಕೂಡ ಇರಬೇಕಲ್ವಾ? ಸರಿ, ಏನನ್ಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಿದೆ. ಆಡಿಷನ್ ಇಂದ ಬಂದಿದ್ದೀರಿ, ಇಲ್ಲಿ ಸೆಮಿಫೈನಲ್ ಹಾಡ್ತಾ ಇದ್ದೀರಿ. ನಿಮ್ಮೊಂದಿಗೆ ಇನ್ನೂ ಕೂಡ ಸುಮಾರು ಬೇರೆ ಬೇರೆ ಸ್ಪರ್ಧಿಗಳಿದ್ದಾರೆ. ಅವರಿಗೆಲ್ಲ ಏನನ್ನ ಹೇಳ್ತೀರಿ, ಹೇಳಲಿಕ್ಕೆ ಇಷ್ಟಪಡ್ತಿದ್ದೀರಿ? ಆಲ್ ದ ಬೆಸ್ಟ್. ಅವ್ರಿಗೆ ಆಲ್ ದ ಬೆಸ್ಟ್. ನಿಮಗೆ ನಿಮಗೆ ಅವರು ಕೊಡಬೇಕು. ಓಕೆ, ಅದ್ಭುತವಾದಂಥ ಎಲ್ಲ ಹಾಡುಗಳನ್ನ, ಸಂಗೀತದ ಸಾಲುಗಳನ್ನ ನಿಮ್ಮ ಮುಂದೆ ಇಟ್ಕೊಂಡಿದ್ದಾರೆ. ಅವರಿಗೆ ಜೋರಾದ ಆಶೀರ್ವಾದದ ಚಪ್ಪಾಳೆ ನೀಡಬೇಕು, ಅವರಿಸಬೇಕಲ್ಲಿ ಕೇಳ್ಕೊಳ್ತಾ, ಕ್ರಮ ಸಂಖ್ಯೆ 13 ಧನುಕ್ಷಾ ಶೆಟ್ಟಿ, ಅದಾದ ಬಳಿಕ ಕ್ರಮ ಸಂಖ್ಯೆ 14 ಹರ್ಷಿತಾ ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಲೋ. ತಾಂತ್ರಿಕ ಸ್ವಲ್ಪ ತೊಂದರೆ ಇದ್ದ ಕಾರಣ ತೀರ್ಪುಗಾರರಿಂದ ವಿನಂತಿ. ಇದೀಗ ಕ್ರಮ ಸಂಖ್ಯೆ 13 ಧನುಕ್ಷ ಇದನ್ನ ಅದಾದ ನಂತರ ಮಾಡ್ತಾ ಇದ್ದೇವೆ. ಇದೀಗ ಕ್ರಮ ಸಂಖ್ಯೆ 14 ಹರ್ಷಿತಾ. ಕ್ರಮ ಸಂಖ್ಯೆ 14 ಹರ್ಷಿತಾ.
ನಾಗನಲಿದಾಡಲು ನೋಡದೆ ಕುಮಾರಮ. ಥ್ಯಾಂಕ್ ಯು. ಹರ್ಷಿತಾ ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದೆ. ಒಳ್ಳೆ ಅದ್ಭುತವಾದಂಥ ಹಾಡು, ಅಷ್ಟೇ ಒಂದು ಕಷ್ಟಕರವಾದಂಥ ಹಾಡು. ಸನಾದಿ ಅಪ್ಪಣಗಿ ಚಲನಚಿತ್ರ ಗೀತೆಯಿಂದ ಏನು ಅಷ್ಟೇ ಅದೇ ಹಾಡನ್ನು ಹಾಡಬೇಕು ಅಂತ ನೀನು ಇಷ್ಟಪಟ್ಟರೆ? ನಂಗೆ ತುಂಬ ಇಷ್ಟ. ತುಂಬ ಇಷ್ಟ. ಆಡಿಷನ್ ಯಾವ ಆಡಿಷನ್ ಬಂದ್ರೆ ಹೇಳಿ? ಇಲ್ಲಿ ಪುತ್ತೂರಿಗೆ. ಪುತ್ತೂರಿಂದ ಹಾಡಿದ್ದೀರಿ? ಹೌದು. ಮತ್ತೆ ಸೆಮಿಫೈನಲ್ಗೆ ಇಲ್ಲೇ ಬಂದಿದ್ದೀರಿ? ಹೌದು. ಒಬ್ಬರೇ ಬಂದಿದ್ದೀರಾ? ಇಲ್ಲ, ಮಾವ ಬಂದಿದ್ದಾರೆ. ಅಲ್ಲಿ. ಎಲ್ಲಿದ್ದಾರೆ ಮಾವ? ಹಾಂ, ಮಾವ ಅಲ್ಲಿದ್ದಾರೆ. ಓಕೆ, ಸೊಕ್ಕು ಪಣ್ತಿರತ್ತ ಸಾಂಗ್ ಎಡ್ಡೆ ಆತಂಡ ಈರೇ ಖುಷಿ ಅಂಡ ಖುಷಿ. ಸರಿ, ಸನದಿ ಅಪ್ಪಣದಿಂದ ಹಾಡಿದಂಥ ಒಂದು ಅದ್ಭುತವಾದಂಥ ತುಂಬ ಕ್ಲಿಷ್ಟಕರವಾದಂಥ ಹಾಡು. ಈ ಒಂದು ಆಡಿಷನ್ ರೌಂಡಿಂದ ಪುತ್ತೂರಿನಲ್ಲಿ ಹಾಡಿದಂಥ ನಮ್ಮ ಅದ್ಭುತವಾದಂಥ ಗಾಯಕಿ ಮತ್ತೊಮ್ಮೆ ಸೆಮಿಫೈನಲ್ ಈ ಒಂದು ಸುತ್ತಿನಲ್ಲಿ ಹಾಡಿದಂಥ ಹರ್ಷಿತಾ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಮತ್ತು ಜೋರಾದ ಚಪ್ಪಾಳೆ ನೀಡಿ ಗೌರವಿಸಬೇಕು. ಇದೀಗ ಕ್ರಮ ಸಂಖ್ಯೆ 13 ಧನುಕ್ಷಾ ಶೆಟ್ಟಿ. ತಾವು ತಯಾರಾಗಿದ್ದ ಅನ್ಸ್ಕೊಳ್ತಾ ಇದ್ದೇನೆ. ಆಮೇಲೆ ತೀರ್ಪುಗಾರರಲ್ಲಿ ವಿನಂತಿ, ಧನುಕ್ಷಾ ಶೆಟ್ಟಿ ಸ್ವಲ್ಪ ಅವರ ಟ್ರ್ಯಾಕಿನ ಅಡಚಣೆ ಇದರಿಂದಾಗಿ ಮತ್ತೆ ಹಾಡಿಸ್ತಾ ಇದ್ದೇವೆ. ಇದೀಗ ಹಾಡಿದಂತ ಕ್ರಮ ಸಂಖ್ಯೆ 14 ಹರ್ಷಿತಾ. ಇದೀಗ ಕ್ರಮ ಸಂಖ್ಯೆ 15 ವಿಭಾಶ್ರೀ. ಇದಾದ ಬಳಿಕ ಕ್ರಮ ಸಂಖ್ಯೆ 16 ಸುಮಾ ಕೋಟೆ. ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಲೋ ಹಲೋ ಹಲೋ
ಸಗಮ ಮಗ ಸನಿ ಧನಿ ಸಗ ಮಗ ಸನಿ ಧನಿ ಸಗಮ ಸನಿ ದ ಮಗ ಮದನಿ ಸನಿ ದ ಮಗ ಮದನಿ ಸಾ ಧನಿ ಸನಿ ಧನಿ ಸನಿ ಧನಿ ಸನಿ ಧನಿ ಸನಿ ಮದನಿ 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 ಧನಿ ಸ ಧನಿ ಸ ಧನಿ ಸ ಮದನಿ 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 ಸ ಮದನಿ ಸ ಮದನಿ ಸ ಮದನಿ ಸ ಸನಿ ದ ಮ ಸನಿ ದ ಮ ಸನಿ ದ ಮ ಸನಿ ದ ಮ ಮಮ ಗಗ ಸ ಸನಿ ನಿ ಸ ಸನಿ ನಿ ಧ ಧ ನಿ ನಿ ಸ ಸನಿ ನಿ ಧ ಧ ಮಮ ಗಗ ಸ ಸನಿ ನಿ ಧ ಧ ನಿ ನಿ ಸ ಸ ಸ ನಿ ರ ಸ ಸ ಸ ಮ ರ ಸ ಸ ಸ मेरे ढोलना मेरे प्यार की धुन मेरे ढोलना सांसों में तेरे सरगम है अब रात दिन जिंदगी मेरी तो कुछ ना अब तेरे बिन सांसों में तेरे सरगम है अब रात दिन जिंदगी मेरी तो कुछ ना अब तेरे तेरे धड़कनों की सरगोश मेरी धड़कनों में मचती है मेरी जागती निगाहों में ख्वाहिश तेरी है जगती है तेरी ख्याल में हर पल तेरी ख्याल शामिल है लम्हे जुदाइयों वाले मुश्किल बड़े हैं मुश्किल है वो पिया শুধু যে তোমার আমি যে তোমার ಥ್ಯಾಂಕ್ ಯು ಯುಭಶ್ರೀ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಂಗೆ ಒಂದ್ಸಲ ಅನ್ಸ್ಕೊಂಡಿತ್ತು, ಎಲ್ಲ ಸ್ಪರ್ಧೆಗಳಲ್ಲಿ ನಾನು ಇದೇ ಕೇಳ್ಕೊಳ್ಳೋದು, ಎಲ್ಲರಿಗೂ ಖುಷಿ ಪಡಿಸ್ಕೊಳ್ಳೋದು ಇದೆ. ನಂಗೆ ಒಂದ್ಸಲ ಜಿ ಕನ್ನಡ ವಾಹಿನಿಯ ಆ ಒಂದು ಸ್ಟುಡಿಯೋದ ಒಳಗಡೆ ಏನು ಕೂತ್ಕೊಂಡಿದ್ದೀವಿ ಅಂತ ನಂಗೆ ಅನ್ಸ್ಕೊಳ್ತಾ ಇದೆ. ಖಂಡಿತ ಅಲ್ವಾ? ನೋಡಿ, ಇದೇ ಹೇಳ್ಕೊಳ್ಳೋದು, ಪ್ರತಿಯೊಂದು ತಾಲೂಕಲ್ಲಿ ಇರ್ಬೋದು, ಪ್ರತಿಯೊಂದು ಗ್ರಾಮಗಳಲ್ಲಿ ಎಲ್ಲೇ ಇರ್ಬೋದು, ಸಂಗೀತ ಮತ್ತು ಬೇರೆ ಬೇರೆ ನೃತ್ಯದ ಪ್ರಕಾರಗಳು, ಬೇರೆ ಬೇರೆ ಪ್ರಕಾರಗಳು ಅದೆಷ್ಟೋ ಇವೆ. ಜೊತೆಗೆ ಅದೆಷ್ಟೋ ಗ್ರಾಮೀಣ ಪ್ರತಿಭೆಗಳು ನಮ್ಗೆ ಗೊತ್ತಿಲ್ಲದ ರೀತಿ ನೋಡಿ ಇಂಥ ಪ್ರತಿಭೆಗಳು ಖಂಡಿತ ಇದ್ದಾರೆ. ಜೋರಾದ ಚಪ್ಪಾಳೆ ಯುಭಶ್ರೀ ಅವರಿಗೆ. ಎಂತ ಅನಿಸ್ತಾ ಇದೆ? ಸೆಮಿಫೈನಲ್ ಹಾಡಿದ್ದೀರಿ, ಒಳ್ಳೆ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸ್ವಲ್ಪ ಎದುರಿಗೆ ಬನ್ನಿ. ಭಯ ಆಗ್ತಾ ಇದೆಯಾ? ಹಾಗೇನಿಲ್ಲ, ತುಂಬಾ ನಗ್ತಾ ಇದ್ದೀರಿ. ಅದು ಹಾಗೆ ನಂಗೆ ಸ್ಮೈಲಿಂಗ್ ಫೇಸ್. ಯಾವಾಗ ನಗ್ತಾ ಇರ್ತೀರಾ? ನಾನು ನಿಮ್ಗೆ ಬೈದ್ರು ನೀವು ಬೈಸ್ಕೊಳ್ಳೋದಿಲ್ವಾ? ಬೈದ್ರು ನಗು ಬರ್ತದೆ. ಬೈದ್ರು ನಗು ಬರ್ತಾ ಇದೆಯಾ? ಅಲ್ಲ ಹಾಗೆ. ನಾನು ಬೈದ್ರು ನಗು ಬರ್ತಾ ಇದೆಯಾ? ಹಾಗೇನಿಲ್ಲ. ಮನೇಲಿ ಏನಾದ್ರೂ ಜಗಳ ಮಾಡ್ತೀರಾ? ಮನೇಲಿ ಅಪ್ಪ ಅಮ್ಮನೊಟ್ಟಿಗೆ ಏನಾದ್ರು ಜಗಳ ಮಾಡ್ತೀರಾ? ಆಡೋದೇ ಇಲ್ಲ. ಸತ್ಯ ಹೇಳಿ, ಸತ್ಯ ಹೇಳಿ.
ಎಸ್ ಓಕೆ. ವಿಭಶ್ರೀ ಬಹುಶಃ ಅದ್ಭುತವಾದಂತಹ ಒಂದು ಹಿಂದಿ ಚಲನಚಿತ್ರ ಗೀತೆಯಿಂದ ಆಯ್ದಂತಹ ಹಾಡನ್ನ ಹಾಡಿದರೆ ಅವರಿಗೆ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಆಶೀರ್ವಾದದ ಜೋರಾದ ಚಪ್ಪಲ್ ನೀಡಿ ಗೌರವಿಸಬೇಕಂತ ಹೇಳ್ಕೊಳ್ತಾ ಗ್ರ್ಯಾಂಡ್ ಫಿನಾಲೆ ಹೋಗುವಂತ ಎಲ್ಲ ಅವಕಾಶ ಕರುಣಿಸಲಿ ಅಂತ ಹೇಳ್ಕೊಳ್ತಾ ಇನ್ನು ಮುಂದೆ ಕ್ರಮ ಸಂಖ್ಯೆ 16 ಸುಮಾ ಕೋಟೆ ಇದಾದ ಬಳಿಕ ಕ್ರಮ ಸಂಖ್ಯೆ ಆಗ್ಲೇ ಬಾಕಿ ಆಗಿರುವಂತ ಅವ್ರ ಬಹುಶಃ ಅವ್ರ ಟ್ರ್ಯಾಕ್ ಸರಿಯಾಗಿದೆ ಅಂತ ಅನ್ಸ್ಕೊಳ್ತಾ ಇದ್ದೇನೆ. ಇದೀಗ ಸುಮಾ ಕೋಟೆ ಅವರು ಬರಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣು ಶರಣೇನುವೆ ಶರಣೇನುವೆ ಓ ಪ್ರಭುವೇ ಶರಣೇನುವೆ ಬಾಲಲ್ಲಿ
ಧನ್ಯವಾದ. ಸುಮಾ ಕೋಟೆಯವರೇ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ ಸರ್. ನೀವು? ಚೆನ್ನಾಗಿದೆ. ಓ ಸೂಪರ್, ಚೆನ್ನಾಗಿದ್ದಾನೆ. ಬಹಳ ಬಹುಶಃ ಈ ಹಾಡನ್ನ ಬೇರೆ ಬೇರೆ ರೀತಿಯಲ್ಲಿ ತುಂಬ ಹುಡುಕಿದ್ರಿ ಕಾಣಿಸ್ತಲ್ಲ, ತುಂಬ ಪ್ರಯತ್ನ ಮಾಡಿದ್ದೀರಿ. ಓಕೆ, ತುಂಬ ಏನಿಸ್ತಾ ಇದೆ ನೀವು ಸೆಮಿಫೈನಲ್ ಹಂತಕ್ಕೆ ಬಂದಿದ್ದೀರಿ? ಮೊದಲನೇದಾಗಿ ಇಂತಹ ಒಂದು ಅವಕಾಶ ಕೊಟ್ಟದ್ದಕ್ಕೆ ಮುಳಿಯ ಸಂಸ್ಥೆಗೆ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತೆ ಅದೇ ಇಲ್ಲಿ ಸೆಮಿಫೈನಲ್ ತನಕ ಹಾಡೋದು ಅಂದ್ರೆ ಒಂದು ಸುಲಭದ ಸಂಗತಿ ಅಲ್ಲ ಅಂತ ಅನ್ಕೊಳ್ತೇನೆ. ಹಾಗೆ ಇಲ್ಲಿ ತನಕ ಬಂದದಕ್ಕೆ ನನಗೆ ಖುಷಿ ಇದೆ. ಹಾಗೆ ಫೈನಲ್ಗೆ ನೋಡ್ಬೇಕು ಏನಾಗುತ್ತೆ. ಫೈನಲಿಗೆ ಹೋಗ್ತೇನೆ ಹಾಗೇನಿದೆಯಾ? ಅವರಿಗೆ ಬಿಟ್ಟು ಸರ್, ತೀರ್ಪುಗಾರರಿಗೆ ಬಿಟ್ಟದಲ್ವಾ? ಅವರು ಅಲ್ಲಿಂದ ಮಂದಹಾಸದಿಂದ ನೋಡ್ತಾ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಬಹಳ ಒಂದು ಅದ್ಭುತವಾದಂಥ ನೀವು ನಮ್ಮ ಕನ್ನಡ ಚಲನಚಿತ್ರದಲ್ಲಿ ಅದೆಷ್ಟೋ ಭಾವಪೂರ್ಣವಾದಂಥ ಸಾಹಿತ್ಯಗಳು ಅದಷ್ಟೇ ಇವೆ, ಅಷ್ಟೇ ಒಂದು ಟಪಂಗುಚ್ಚಿ ಹಾಡುಗಳು ಕೂಡ ಇದೆ. ಅದರಲ್ಲಿ ಅಷ್ಟರಲ್ಲೂ ಕೂಡ ಒಂದು ಕಾಲದಲ್ಲಿ ಯುಗಳ ಗೀತೆಯಲ್ಲಿ ಈ ಹಾಡು ಕೂಡ ಮಿಂಚಿದಂಥ ಹಾಡು. ತುಂಬ ಖುಷಿ ಆಯಿತು ಸುಮಕೋಟೆ ಅವರೇ. ಇನ್ನು ಮುಂದಕ್ಕೆ ಈ ಒಂದು ಇಂಥದೇ ಒಂದು ವೇದಿಕೆಯಲ್ಲಿ ಬೇರೆ ಬೇರೆ ಕಡೆ ಅದನ್ನ ತೊಡಗಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ತೇವೆ. ಶುಭವಾಗಲಿ. ಇದಾಗ ತೀರ್ಪುಗಾರರಿಂದ ವಿನಂತಿ ಆಗ್ಲೇ ಹಲ್ 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 పాడిగా పాడిలేల బొప్పలేల పాడిగా పాడినల్లి నోటు నమ్మ రాజనోలగా ಹಾದಿಯಲ್ಲಿ ಮೋಜು ನೋಡು ಎಂತ ಚೆಂದಗ
ಧನುಷ ಹೇಗಿದ್ದೀರಿ? ಚೆನ್ನಾಗಿದ್ದೇನೆ ಸರ್. ತುಂಬ ಚೆನ್ನಾಗಿದ್ದೀರಿ. ಒಂದು 2 ಸಲ ಟ್ರ್ಯಾಕ್ ಕೈ ಕೊಡ್ತಲ್ಲ, ಹೌದು ಸರ್. ಆದರೂ ಕೂಡ ನೀವು ಅದರಿಂದ ಹೊರಗಡೆ ಬರಲೇ ಇಲ್ಲ. ಹಾಡೇ ಹಾಡ್ತೇನೆ ಅಂತೇಳಿ ಅಲ್ವಾ? ಏನು ಅನಿಸ್ತಿದೆ? ತುಂಬ ಚೆನ್ನಾಗಿ ಹಾಡಿದ್ರಿ. ಇದು ಯಾವ ಚಲನಚಿತ್ರಗಿದೆ ಆಯ್ತದ್ದು? ಗಂಡುಗಲಿ ಕುಮಾರ. ಗಂಡುಗಲಿ ಕುಮಾರಮ್ಮ. ಯಾವ ಆಡಿಷನ್ ಬಂದ್ರಿ? ನೆಲ್ಲಿಯಾಡಿ ಸರ್. ನೆಲ್ಲಿಯಾಡಿ ಆಡಿಷನಿಂದ. ಸರಿ, ಓಕೆ. ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಫಸ್ಟಿಗೆ ಎಕ್ಸ್ಪೆಕ್ಟ್ ಮಾಡಲಿರ್ಲಿಲ್ಲ ಇಲ್ಲಿ ತನಕ ಬರ್ಬೋದು ಅಂತ, ಮತ್ತೆ ಇಲ್ಲಿ ಬಂದು ಹಾಡು ಖುಷಿ ಆಯಿತು. ಸೆಮಿಫೈನಲ್ ಬರುವಂತಹ ಅಂತ ಗ್ಯಾರಂಟಿ ಇರಲಿಲ್ಲ ನಿಮಗೆ? ಅಂದರೆ ಅಲ್ಲಿ ಪ್ರಾಕ್ಟೀಸ್ ಅಷ್ಟು ನಾನು ಮಾಡಿರಲಿಲ್ಲ ಇವತ್ತಿಗಿಂತ, ಸೊ ಹಾಗೆ ಸ್ವಲ್ಪ. ಇಲ್ಲಿಗೆ ಬಂದ್ಮೇಲೆ ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಅಂದರೆ ಈಗ ಸ್ವಲ್ಪ ಫ್ರೀ ಇದ್ದೆ, ಹಾಗೆ ಪ್ರಾಕ್ಟೀಸ್ ಡೈಲಿ ಮಾಡ್ತಾ ಡೈಲಿ ಪ್ರಾಕ್ಟೀಸೇ ಅಂತ ಗ್ರ್ಯಾಂಡ್ ಫಿನಾಲಿಗೆ ಹೋಗಲೇಬೇಕು. ಹೌದು ಸರ್. ಮುಳಿಯ ಜ್ಯುವೆಲ್ಸ್ ಈ ಸರ್ನ ಒಂದು 2022ನ ಆ ಒಂದು ಗ್ರ್ಯಾಂಡ್ ಫಿನಾಲ್ ಹಂತದಲ್ಲಿ ಆ ವೇದಿಕೆಯಲ್ಲಿ ಇರಲೇಬೇಕು ಅಂತೇಳಿ. ಎಸ್, ಓಕೆ. ಧನುಷಾ ಶೆಟ್ಟಿ ಹಾಡಿದಂಥ ಅದ್ಭುತವಾದಂಥ ಶಿವರಾಜ್ ಕುಮಾರ್ ಅಭಿನಯದ ಅದ್ಭುತವಾದಂಥ ಧ್ವನಿ ಸುರುಳಿಯ ಹಾಡು. ಅವರಿಗೆ ಜೋರಾದ ಆಶೀರ್ವಾದದ ಚಪ್ಪಾಳೆಯನ್ನು ನೀಡಬೇಕು ಅಂತ ಕೋರಿಸ್ಕೊಳ್ತಾ ಶುಭವಾಗಲಿ ಧನುಷಾ. ಇದೀಗ ಕ್ರಮ ಸಂಖ್ಯೆ 17 ನಿಧಿ ಅಮೀನ್, ಅದಾದ ಬಳಿಕ ಕ್ರಮ ಸಂಖ್ಯೆ 18 ಅದಿತಿ. ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. Hello, mic check. Hello, mic check.
ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬೇರೆತರು ಅರಿತೆವೇನು ನಾವು ನಮ್ಮ ಅಂತರಾಳವ ಥ್ಯಾಂಕ್ ಯು. ನಿಧಿಯವರೇ ಹೇಗಿದ್ದೀರಿ? ಚೆನ್ನಾಗಿದ್ದೆ, ನೀವು ಹೇಗಿದ್ದೀರಾ? ಓ ಸೂಪರ್, ಒಳ್ಳೆ ಆಯ್ಕೆ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು. ಎಷ್ಟು ಕಾಲ ಒಟ್ಟಿಗಿದ್ದರು, ಎಷ್ಟು ಬೆರೆತರು ಅಲ್ವಾ? ಆ ಸಾಹಿತ್ಯದಲ್ಲಿ ಎಷ್ಟೊಂದು ಚೆನ್ನಾಗಿ ಅಂತ ಅರ್ಥಪೂರ್ಣ ಕೊಟ್ಟಿದ್ದಾರೆ ಕವಿಗಳು ಅಂತ ಹೇಳಿದ್ರೆ, ಕವಿಗಳು ವೆಂಕಟೇಶ್ ಮೂರ್ತಿ ಅಂತ ಅನ್ಸ್ಕೊಳ್ತಾ ಇದ್ದೇನೆ. ಯಾರು ಹಾಡಿದ್ರು ಇದನ್ನ? ನಾನು ಎಂ ಡಿ ಪಲ್ಲವಿ ಅವರು. ಆ ಕಡೆ ನೋಡ್ಕೊಂಡು ಬಿಡಿ. ಎಂ ಡಿ ಪಲ್ಲವಿ ಹಾಡಿದನ್ನ ಸರಿ. ಕೇಳಿದ್ದು. ಮೂಲ ಗಾಯಕರು ಶಂಕರ್ ಶಾನ್ಭೋಗ್ ಅಂತೇಳಿ. ತುಂಬಾ ಅದ್ಭುತವಾದಂಥ ಸಾಲು. ಕವಿ ರಚನೆಗಳಿರುವಂಥದ್ದು ಯಾವುದೇ ಭಾವಗೀತೆ ನಾನು ಆಗಲೇ ಹೇಳ್ಕೊಂಡು ಬಿಟ್ಟಿದ್ದೇನೆ. ಸೊ ಉದಾಹರಣೆಗೆ ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯಾದ ಸುಬ್ರಾಯ ಚೊಕ್ಕಡಿಯವರ ಮುನಿಸುತ್ತರವೇ ಇರ್ಬೋದು. ಬೇರೆ ಬೇರೆ ಆ ಹಾಡುಗಳು ಅದು ಕೇಳಲಿಕ್ಕೆ ಅದಷ್ಟೇ ಇಂಪು. ಚಲನಚಿತ್ರ ಗೀತೆಯಲ್ಲಿ ಇಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಹೇಳೋದಿಲ್ಲ, ಆದರೆ ಮೂಲ ಹಾಡುಗಳು ಭಾವಗೀತೆಗಳನ್ನ ಬರುವಂಥದ್ದು. ತುಂಬ ಚೆನ್ನಾಗಿ ಅದ್ಭುತವಾಗಿ. ಎಷ್ಟು ರಿಹರ್ಸಲ್ ಮಾಡಿದಿರಿ? ತುಂಬಾ ಸಲ. ಬಹುಶಃ ಪಾಪ ಅಮ್ಮ ಇಲ್ಲಿ ಬಂದಿದ್ದಾರೆ ಅಂತ ಕಾಣಿಸ್ತೀವಿ. ನಾನು ಮಾತಾಡಿದಾಗ ತುಂಬ ಸಲ ಬರೀ ಹಾಡನ್ನೇ ಹಾಡ್ತಾ ಇರ್ತೀರಾ ಅಂತ. ಹಾಗೇನಿಲ್ಲ, ಸ್ವಲ್ಪ ಬೇರೆ ಕಡೆ ಒತ್ತು ಕೊಡ್ತಾ ಇದ್ದೀರಲ್ಲ. ಏನ್ ಮಾಡ್ಕೊಂಡಿದ್ದೀರಾ? ನಾನು ಕೋರ್ಸ್ ಮಾಡ್ಲಿಕ್ಕೆ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೇನೆ. ಸ್ಯಾಪ್ ಕೋರ್ಸ್ ಅಂತ. ಗ್ರ್ಯಾಂಡ್ ಫಿನಾಲೆಗೆ ಸೆಲೆಕ್ಟ್ ಆಯ್ತು ಅಂತ ನಿಲ್ಸ್ಕೊಳ್ಳೋಣ, ಬರ್ಲೇಬೇಕಲ್ಲ? ಹೌದು, ನಾನು ಖಂಡಿತ ಬರ್ತೇನೆ. ಖಂಡಿತ ಬರ್ತೀರಿ. ಓಕೆ ಸರಿ. ಈಗ ಸೆಮಿಫೈನಲ್ ಹಂತಕ್ಕೆ ಆಡಿಷನ್ ಇಲ್ಲಿಗೆ ಬಂದಿದ್ದೀರಿ. ಬಹುಶಃ ಉಪ್ಪಿನಂಗಡಿ ಆಡಿಷನ್ ಬಂದಿರಿ ಅಂತ ಕಾಣಿಸ್ತದೆ. ಏನಂತ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಡಿಷನ್ಗೆ ಬಂದಿರುವಾಗ ನಾನು ಸೆಮಿಗೆ ಸೆಲೆಕ್ಟ್ ಆಗ್ತೇನೆ ಅಂತ ಗೊತ್ತಿರಲಿಲ್ಲ. ಬಟ್ ಇಲ್ಲಿಗೆ ಬಂದು ಒಂದು ಹಾಡಲಿಕ್ಕೆ ಅವಕಾಶ ಸಿಕ್ತು ಅಂತ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಅಂತೂ ಸೆಮಿಫೈನಲ್ಗಂತೂ ನಿಮ್ಮ ಆಶಯ ಅನುಗುಣವಾಗಿ ಇಲ್ಲಿ ಬಂದಿದ್ದೀರಿ. ಗ್ರ್ಯಾಂಡ್ ಫೈನಲ್ಗಂತೂ ಖಂಡಿತ ಹೋಗುವಂಥ ಅವಕಾಶ ಖಂಡಿತ ಇದೆ ಅಂತೇಳಿ ಮನಸ್ಸಲ್ಲಿ ಇದೆ. ಜಡ್ಜಸ್ ಅವ್ರು ಬೇಕು. ಜಡ್ಜಸ್ ಅಲ್ಲಿ ಮಾರ್ಕ್ಸ್ ಕೊಡಬೇಕಾದ್ರೆ ಆ ಕಡೆ ನೀವು ಚಪ್ಪಾಳೆನ ಕೇಳ್ಕೊಳ್ಬೇಕು. ಅವ್ರ ಕಡೆ ಚಪ್ಪಾಳೆ ಬಂದ್ರಲ್ಲ ಮಾತ್ರ ಅಲ್ವಾ? ಹೇಗಿತ್ತು ನನ್ನ ಹಾಡು? ಚಪ್ಪಾಳೆ ಮೂಲಕ ತಿಳಿಸ್ಬೋದಾ? ಥ್ಯಾಂಕ್ ಯು. ಒಂಚೂರು ವಿಸಿಲ್ ಪಾಟ್ನ ಕೊಡ್ಲಿರಕ್ಕೆ ಇಲ್ಲಿ ವಿಸಿಲ್ ಹಾಕೋರು ಯಾರಾದ್ರೂ ಇದ್ದೀರಾ? ನೀವಂತ ಹಾಡನ್ನು ಹಾಡಿದ್ದೀರಾ? ನೀವು ಹಾಡಿದ ಭಾವಗೀತೆ ಅಲ್ವಾ? ಅದಕ್ಕೆ ಅವ್ರು ವಿಸಿಲ್ ಹಾಕುದು ಎಂಚಿನಾಗ್ಲ. ನಾನೇ ಅವನ ಗುಲ್ಫನ್ನೋ ನನ್ನ ಕನಸ ಹೊತ್ತ ಬೆಲೂನಿಗೆ ಚುಚ್ಚಿ ಬಿಟ್ಟ ಗುಲ್ಫಿನ್ನು ನನ್ನ ಮಾತನ್ನ ಸಿಕ್ಕಿದ್ದು ಪರಿಣಾಮ ಲವ್ ಖುಷಿ ಎಲ್ಲ ಹುಸಿ ಲವ್ ಖುಷಿ ಎಲ್ಲ ಹುಸಿ
ಫಸ್ಟ್ ನೈಟ್ಗೆ ಚಂಪು ಹೊತ್ತಿತು ಹಾ ಫಸ್ಟ್ ನೈಟ್ಗೆ ಚಂಪು ಹೊತ್ತಿತು ಬೆಳ್ಗೆ ಎದ್ರ ಬೆಡ್ತಾಳೆ ಒಡವೆ ಜೊತೆಗೆ ನನ್ನ ಮಾನ ದೋಚುತ್ತ ಮಾಯವಾದ ಕೆಂದುಳಿ ನನ್ನ ಮಾತನ್ನ ಮೇಲೆ ಸಿಕ್ಕಿದ್ದು ಪರಿಣಾಮ ಲವ್ವೇ ಖುಷಿ ಎಲ್ಲ ಹುಸಿ ಲವ್ವೇ ಖುಷಿ ಎಲ್ಲ ಹುಸಿ ಖುಷಿ ಎಲ್ಲ ಹುಸಿ ಲವ್ವೇ ಖುಷಿ ಎಲ್ಲ ಹುಸಿ. ಥ್ಯಾಂಕ್ ಯು. ಅದಿತಿ ಎಸ್ ಸರ್. ಸ್ವಲ್ಪ ಈ ಕಡೆ ಬನ್ನಿ, ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ. ಅದಿತಿ ಹೇಳಿ ತುಂಬಾ ಚೆನ್ನಾಗಿ ಧೂಳೆಬ್ಸಿಬಿಟ್ಟಿದ್ರಿ. ಮೈಕ್ ಪಾತಲ್ಲಿ ಎಂಜನ ಬಾರಿ ಖುಷಿ ಇಟ್ಕೊಳ್ಳೋದಿಲ್ಲ. ಏನು ಗ್ರ್ಯಾಂಡ್ ಫಿನಾಲೆ ಪೋಪುನೇ ಮೂಲ ಗುಡುಪೂಜೆ ಮಾಡ್ತಾರ. ನನ್ನ ಟ್ರೈ ಮಾಡ್ತಾ ಇದ್ದೀರಿ. ಏನನ್ಸಿತ್ತು ಅದಿತಿ ಅವರ ಹಾಡಿದಂತ ಹಾಡು? ಏನನ್ಸಿತ್ತು ನಿಮಗೆಲ್ಲ? ಖುಷಿಯಾಗಿದೆಯಾ? ತೀರ್ಪುಗರಲ್ಲಿ ಚಪ್ಪಾಳೆ ಹಾಕಿದ್ರೆ ಆ ಕಡೆಯಿಂದ ಇಷ್ಟೇ ಚಪ್ಪಾಳೆ, ಇಷ್ಟೇನಾ? ನೋಡಿ, ನಮ್ಮ ಪುತ್ತೂರಿನ ಸರ್ವ ಜನತರ ರಸ್ತೆಯ ಆ ಕಡೆ ನಿಂತ್ಕೊಂಡು ಆ ಹಾಡನ್ನ ಹಾಗೆ ಕೇಳ್ತಾ ಇದ್ದಾರೆ. ಅಣ್ಣ ನಿಕ್ಲೆ ಖುಷಿ ಆತಂದ? ಅಂಚಿಡ್ದು ರೋಡ್ ಸೈಡ್ ಉಂಟ್ನಕ್ಲೆಗೆ ಖುಷಿ ಆತಂದ? ಸರಿ, ಜೋರದ ಚಪ್ಪಾಳೆ ಹಾಕಿ, ವಿಸಿಲ್ ಹಾಕೋರು ವಿಸಿಲ್ ಹಾಕಿ ಬಿಡಿ ಆದಿತ್ಯ ಅವರು ಹಾಡಿದ ಹಾಡಿಗೆ. ಸರಿ, ಓಕೆ. ಅದಿತಿಯವರು ಅಂತ ಹೇಳಿ ಬಂದಾಗ ನಮ್ಮ ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಅದ್ಭುತವಾದಂತ ಒಂದು ಆಡಿಷನ್ ಅನ್ನ ನೆಲ್ಲಿಯಾಡಿಯಲ್ಲಿ ಮಾಡ್ಕೊಂಡೆವು. ಆ ನೆಲ್ಲಿಯಾಡಿಯಲ್ಲಿ ಸಿಲ್ವರಿಯಾ ಅಂತ ಹೇಳುವಂತ ನಮ್ಮ ಮುಳಿಯ ಸಂಸ್ಥೆಯ ಒಂದು ಬೆಳ್ಳಿಯ ಆಭರಣಗಳ ಮಳಿಗೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಬಹಳ ಅದ್ಭುತವಾದಂತಹ ಹಾಡನ್ನ ಹಾಡಿ ಎಲ್ಲರನ್ನ ನೆಲ್ಲಿಯಾಡಿ ಜನತೆಯನ್ನ ಕುಣಿದು ಕುಪ್ಪಳಿಸಿದಂತ ಒಬ್ಬ ಅದ್ಭುತವಾದಂತ ಮೇರು ಕಲಾವಿದೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಅಮ್ಮನ ಮಟ್ಟೆಲ್ ಅಂತ ಹೇಳುವಂತ ಒಂದು ಆಲ್ಬಮ್ ಸಾಂಗ್ ಅಲ್ಲಿ ಬಹಳ ವಿಶೇಷವಾಗಿ ಹಾಡನ್ನು ಹಾಡೋದ್ರ ಜೊತೆಗೆ ಅದ್ಭುತವಾದಂಥ ನಟನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಶಾಲಾ ದಿವಸಗಳಲ್ಲಿ ಅದೆಷ್ಟೋ ಬಹುಮಾನಗಳನ್ನು ಸುರಿಮಳೆ ತಗೊಂಡು ಬಂದವರು. ಇಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಹಾಡು ನೀ ಹಾಡು ಇದರಲ್ಲಿ ಟಾಪ್ 12 ಅಲ್ಲಿ ಹೋಗಿದಂತ ಅದಿತಿ ಬರೀ ಕೇವಲ ಸಂಗೀತಕ್ಕೆ ಮಾತ್ರ ಪೂರಕವಲ್ಲ. ನಾನು ಅವರಲ್ಲಿ ಆಗ್ಲೇ ಕೇಳ್ಪಟ್ಟೆ, ಯಕ್ಷಗಾನ ಅದರೊಟ್ಟಿಗೆ ಹಾಡುಗಳು, ಬೇರೆ ಬೇರೆ ರೀತಿಯ ಸಂಗೀತ ಅಥವಾ ಜನಪದ ಪ್ರಕಾರಗಳನ್ನ ಬೆಳೆಸ್ಕೊಂಡು ಬಂದಂತ ಅದಿತಿ ನಿಮ್ಮ ಹತ್ರ ಮಾತಾಡೋ ಮುಂಚೆ ನನಗೊಂದು ಆಶೆ ಇದೆ. ಯಾಕಂದ್ರೆ ಆ ನೆಲ್ಲಿಯಾಡಿಯಲ್ಲಿ ನಡೆದಂತ ಒಂದು ಆ ವೇದಿಕೆ ಮತ್ತೊಮ್ಮೆ ಇಲ್ಲಿ ವೇದಿಕೆಯಲ್ಲಿ ಅದನ್ನು ತೋರಿಸಿಕೊಡ್ಬೇಕು. ಒಂದು ಸ್ವಲ್ಪ ಒಂದು 2 ಸುತ್ತಿನ ಡಾನ್ಸ್ ಅನ್ನ ಮಾಡಲೇಬೇಕು ಅಂತ ನಮ್ಮ ಆಶೆ. ಅದಿದ್ರೆ ಡಾನ್ಸ್ ಮಾಡ್ಬೇಕಲ್ಲ, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ಕೊಳ್ತಾರೆ. ಡಾನ್ಸ್ ಮಾಡ್ಕೊಡುತ್ತೆ, ಒಂಜಿ ರೆಡ್ ಪಜ್ಜೆ ಪಾಡ್ಬಾಗತ್ತ. ಸರಿ, ಬೇಕು ಅಂತ ಚಪ್ಪಳೆ ಹಾಕ್ಸಿ. ಎಸ್, ಓಕೆ. ಅದಿತಿ ಕಡೆಯಿಂದ ಬಹಳ ವಿಶೇಷವಾಗಿ ಒಂದು ಅದ್ಭುತವಾದದ್ದು ಡಾನ್ಸ್ ಈಗ ಮಾಡ್ತೀನಿ, ಚೆನ್ನಾಗಿ ಗೊತ್ತು. ಪಾಡ್ಲಿ ಸರಿ. ಅದಿತಿಯವರಿಗೆ ಬಹುಶಃ ಈಗ ಖಾಲಿ ಒಂದು ಗದ್ದೆಯಲ್ಲಿ ಹೋಗುವಂತ ಸನ್ನಿವೇಶ ಮಾಡಿದ್ದಾರೆ. ಇನ್ನು ಗದ್ದೆಯಿಂದ ಆ ಕಡೆ ಹೋದ್ಮೇಲೆ ವೇದಿಕೆಯಲ್ಲಿ ಮತ್ತೆ ಬೇರೆ ಬೇರೆ ಡಾನ್ಸ್ಗಳಿವೆ. ತುಂಬಾ ಖುಷಿಯಾಗಿ ಹಾಡಿದ್ರೆ. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಾ ಇದೆ. ಏನ್ ಅನಿಸ್ತಾ ಇದೆ? ಆಡಿಷನ್ ಇಲ್ಲಿ ಸೆಮಿಫೈನಲ್ ವೇದಿಕೆಗೆ ಬಂದಿದ್ರಿ. ನಿಮ್ಮ ಮುಂದೆ ಬೇರೆ ಬೇರೆ ಘಟಾನುಘಟಿಗಳ ಸ್ಪರ್ಧಿಗಳು ಇದ್ದಾರೆ, ಅವರೊಟ್ಟಿಗೆ ನಿಮ್ಮದು ಕೂಡ ಸ್ಪರ್ಧೆ. ಅದ್ಭುತವಾಗಿ ಹಾಡಿದ್ರಿ. ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಏನ್ ಕೇಳಲಿಕ್ಕೆ ಇಷ್ಟಪಡ್ತಿದ್ರಿ? ಇಲ್ಲಿ ಹಾಡು ನೀ ಹಾಡು ಬಿಟ್ಟು ಮುಳಿಯ ಗಾನರಥದ ಒಂದು ಆಡಿಷನ್ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಮತ್ತೆ ಇದನ್ನು ನಡೆಸಿಕೊಟ್ಟ ಮುಳಿಯ ಜ್ಯುವೆಲ್ಲರಿ ಅವರಿಗೆ ತುಂಬಾ ಧನ್ಯವಾದಗಳು. ಖಂಡಿತವಾಗಿ ನಾವು ಅವರಿಗೆ ಎಷ್ಟು ನಾವು ಕೃತಜ್ಞತೆ ಅರ್ಪಿಸಿದ್ರೆ ಸಾಕಾಗ್ಲಿಕ್ಕಿಲ್ಲ ಅಲ್ವಾ? ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಾಲೂಕಿನಾದ್ಯಂತ ಸುಮಾರು 8 ಆಡಿಷನ್ಗಳ ಮಾಡೋದ್ರ ಜೊತೆಗೆ ಈ ರೀತಿ ಸೆಮಿಫೈನಲ್ ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಡ್ ಫೈನಲ್ ಮಾಡೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಹಾಗಾಗಿ ಮುಳಿಯ ಸಂಸ್ಥೆ ಕಡೆಯಿಂದ ಅವರು ಮಾಡಿದಂಥ ಒಂದು ವಿಶೇಷವಾದ ಫಲಕ್ಕೆ ನಾವೆಲ್ಲ ಅದಕ್ಕೆ ಕೃತಜ್ಞತೆ ಅರ್ಪಿಸಲೇಬೇಕು. ಹಾಗಾಗಿ ಅದಿತಿ ಹಾಡಿದಂಥ ಅದ್ಭುತವಾದಂಥ ಹಾಡು ನಿಮ್ಮೆಲ್ಲರಿಗೂ
ಖುಷಿಯಾಗಿದೆ ಅಂತ ಅನ್ಸ್ಕೊಂಡ್ರೆ ಜೋರಾದ ಚಪ್ಪಳೆಯನ್ನ ನೀಡಿ ತೋರಿಸ್ಬೇಕು. ಇದಾದ ಬಳಿಕ ಕ್ರಮ ಸಂಖ್ಯೆ 19 ಮೇಘನಾ ರಾವ್ ಅದರ ತಯಾರಾಗಬೇಕು. ಅದಾದ ಬಳಿಕ ಕ್ರಮ ಸಂಖ್ಯೆ 20 ಲಿಯೋನಾ ವರ್ಗೀಸ್ ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಮೇಘನಾ ವಿ ರಾವ್. ಮೇಘನಾ ಹೇಗಿದ್ದೀರಿ? ಚೆನ್ನಾಗಿದೆ. ಯಾವ ಕ್ಲಾಸು? 7th. 7th. ಎಲ್ಲಿ ಯಾವ ಆಡಿಷನ್ ಬಂದಿದ್ದೀರಿ?
ಕಲ್ಲಡ್ಕ. ಕಲ್ಲಡ್ಕದಿಂದ. ಎಸ್, ತುಂಬ ಸಮಯ ಕಾದ್ಕೊಂಡ್ರಲ್ಲ. ಏನನ್ನಿಸ್ತಾ ಇದೆ? ಆಡಿಷನಿಂದ ಹಾಗೆ ನೇರವಾಗಿ 2 ವರ್ಷಗಳಾಯ್ತಲ್ಲ, 2 ವರ್ಷಗಳ ನಂತರ ಸೆಮಿಫೈನಲ್ ರೌಂಡಿಗೆ ಬರ್ತಾ ಇದ್ದೀರಿ. ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಜೋರು ಮಾತಾಡಿ. ತುಂಬ ಖುಷಿ ಆಗ್ತಾ ಇದೆ. ಹೋಡಿಗೆ ಯಾವೊಂದುಂಡ? ಈಜಿ. ಜೋರು ಮಾತಾಡಿ. ಹೀಗೆ ನಗ್ತಾ ಇರ್ತೀರಾ? ಹಾಂ. ಏನು ಹೇಳಿದ್ರು ನಗ್ತಾನೆ ಇರ್ತೀರಿ? ಹಾಂ. ಓಕೆ, ಕೇಳಿ, ಅವ್ರಿಗೆ ಹೇಳಿ ನಿಮ್ಮ ಹಾಡುಗಳು ಎಷ್ಟು ಖುಷಿ ಆಯಿತು ಏನಂತೇಳಿ ಅವ್ರು ಕೇಳ್ಕೊಳ್ಳಿ ಅವ್ರ ಹತ್ರ. ನನ್ನ ಹಾಡು ಎಲ್ಲರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು. ಚಪ್ಪಾಳೆಯಲ್ಲಿ ತೋರಿಸಿಬಿಟ್ರು ಅಲ್ವಾ? ತುಂಬ ಚೆನ್ನಾಗಿದೆ. ತುಂಬ ಸುಮಧುರವಾದಂಥ ಒಳ್ಳೆಯ ರೀತಿಯ ಸಾಲುಗಳು, ಒಳ್ಳೊಳ್ಳೆ ರೀತಿ. ನಾವು ಕಲ್ಲಡ್ಕದಲ್ಲಿ ಬಹುಶಃ ಕಲ್ಲಡ್ಕಲ್ವಾ, ಕಲ್ಲಡ್ಕದ ಒಂದು ಆಡಿಷನ್ ರೌಂಡಲ್ಲಿ ಸುಮಾರು ಒಂದು 10 ಗಂಟೆ ಅವಧಿ ತನಕ ನಾವು ಅದನ್ನು ಆಡಿಷನ್ ನಡೆಸ್ಕೊಂಡಿದ್ದೇವೆ. ಡಿಫ್ರೆಂಟ್ ಒಂದು ಬೇರೆ ಬೇರೆ ರೀತಿಯ ಒಂದು ಸಂಗೀತದ ಸಾಲುಗಳ ಜೊತೆಗೆ ನೀವು ಕೂಡ ಹಾಡಿದನ್ನು ಕೇಳ್ಪಟ್ಟಿದ್ದೇನೆ. ಶುಭವಾಗಲಿ ಮೇಘನಾ. ಥ್ಯಾಂಕ್ ಯು. ಓಕೆ, ಇನ್ನು ಮುಂದಕ್ಕೆ ಕ್ರಮ ಸಂಖ್ಯೆ 20 ಲಿಯೋನಾ ವರ್ಗೀಸ್ ಇವರು ಬರ್ಲಿಕ್ಕಿದ್ದಾರೆ. ಇದಾದ ಬಳಿಕ ಕ್ರಮ ಸಂಖ್ಯೆ 21 ಮೃಣಾಲ್ ಇವರು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಹಾಯ್ ಲಿಯೋನಾ, ಹಾಯ್. ಏನು ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ? ಯಾರು ನೀನೇ ರೆಡಿ ಮಾಡ್ಕೊಂಡು ಬಂದಿದ್ದಲ್ಲ, ಅಮ್ಮ ರೆಡಿ ಮಾಡಿಸಿಕೊಟ್ರ? ಅಮ್ಮ ರೆಡಿ ಮಾಡಿಸಿಕೊಟ್ರ? ನೀ ಚೆನ್ನಾಗಿ ಕಾಣಿಸ್ಬೇಕಂತೇಳಿ ಅಲ್ಲಿಂದ ಹಾಗೆ ವಿಡಿಯೋ ಮಾಡ್ತಾ ಇದ್ರು. ನಿನ್ನ ಹಾಡಿಗಿಂತ ತುಂಬ ಖುಷಿಯಾಗಿದೆ ನಿನ್ನ ಕಾಸ್ಟ್ಯೂಮು. ಹೌದಾ? ಕೇಳೋಣ ಅವ್ರ ಹತ್ರ. ಹಾಡು ಎಷ್ಟು ಚೆನ್ನಾಗಿದೆ ಕೇಳ್ಕೊಳ್ತೀನಿ, ನೀನೇ ಕೇಳ್ಕೊಳ್ತೀವಿ, ಕೇಳ್ಕೊಂಡ್ಬಿಡು. ಹಾಡಿಷ್ಟು ಚೆನ್ನಾಗಿತ್ತು. ಇದು ಹಾಡಿಗೆ ಚಪ್ಪಾಳೆ ಅಂತ ಗೊತ್ತಿಲ್ಲ, ನಿನ್ನ ಕಾಸ್ಟ್ಯೂಮ್ಗೆ ಅಂತ ಚಪ್ಪಾಳೆ ಗೊತ್ತಿಲ್ಲ. ಕೇಳೋಣ ಅವರಿಗೆ. ಲಿಯೋನಾ ಹಾಡಿದಂಥ ಅದ್ಭುತವಾದಂಥ ಒಂದು ಪುನೀತ್ ರಾಜ್ಕುಮಾರ್ ನಟನೆಯ ಒಂದು ಅದ್ಭುತವಾದಂಥ ಹಾಡು. ಈ ಹಾಡು ನಮ್ಮ ವಿಶೇಷವಾದ ಸಣ್ಣ ಡಿಂಪಲ್ ಕ್ವೀನ್, ಡಿಂಪಲ್ ಇಲ್ಲಲ್ಲ ನೋಡೋಣ, ಸಣ್ಣ ಚಿಕ್ಕದಿದೆ ಚೂರು, ಏನು ಕೆನ್ನೆಡ ಚೂರು ಎಲ್ಲೇ ಒಂದು ಗುಳಿ ಬರೋದುಂಡು. ಓಕೆ, ಎಷ್ಟು ನಗು ಬರ್ತಾ ಇದೆ, ಖುಷಿ ಆಗ್ತಾ ಇದೆಯಾ? ಓಕೆ, ನಿಮ್ಮ ಚಪ್ಪಾಳೆ ಲಿಯೋನಾ ಕಾಸ್ಟ್ಯೂಮ್ಗೆ ಚಪ್ಪಾಳೆ ಕೊಟ್ರ ಅಲ್ಲ ಹಾಡಿಗೆ ಚಪ್ಪಾಳೆ ಕೊಟ್ರ? ಹಾಡಿಗೆ ಸ್ವಲ್ಪ ಕೊಟ್ರು, ಕಾಸ್ಟ್ಯೂಮಿಗೆ ತುಂಬ ಬಂತು. ಓಕೆ, ತುಂಬ ಖುಷಿ ಆಯ್ತು. ಏನು ಅನಿಸ್ತಾ ಇದೆ ಲಿಯೋನಾ? ಒಳ್ಳೆ ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ಯಾ, ಖುಷಿ ಆಗ್ತಾ ಇದೆಯಾ? ಸರಿ, ಯಾರೆಲ್ಲ ಬಂದಿದ್ದಾರೆ ಮನೆಯಿಂದ? ಅಪ್ಪ, ಅಮ್ಮ, ತಂಗಿ, ಇಡೀ ಫ್ಯಾಮಿಲಿ ಕರ್ಕೊಂಡು ಬಂದಿದ್ಯಾ ಅಂತ ಯಾವ ಎಷ್ಟು ಖುಷಿ. ಇಡೀ ಫ್ಯಾಮಿಲಿ ಅಲ್ವಾ? ಅಂತೂ ಲಿಯೋನ ಹಾಡು ನೋಡ್ಬೇಕಂತ ಇಡೀ ಅಪ್ಪ, ಅಮ್ಮ, ಮತ್ತೆ ಬೇರೆ ಯಾರು? ಅಪ್ಪನ ಫ್ರೆಂಡ್ ಎಲ್ಲ ಅಪ್ಪನ ಫ್ರೆಂಡು. ನಂಗೆ ಡೌಟ್, ಒಂದು ಟಿ ಗಾಡಿನ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಓಕೆ, ಲಿಯೋನ ಹಾಡಿದಂಥ ಅದ್ಭುತವಾದಂಥ ಕನ್ನಡ ಯುಗಳ ಗೀತೆಯನ್ನು ಹಾಡಿ ನಿಮಗೆಲ್ಲ ಸಂಗೀತದ ರಸದೌತಣ ನೀಡಿದಂಥ ಲಿಯೋನಗೆ ಜೋರಾದ ಆಶೀರ್ವಾದದ ಚಪ್ಪಾಳೆ ನೀಡಬೇಕು, ಗೌರವಿಸಬೇಕು ಹೇಳ್ಕೊಳ್ತಾ ಇದ್ದೇನೆ. ಎಲ್ಲ ರೀತಿಯ ಸಹಕಾರಗಳು ನಿಮಗೆ ಸಿಗ್ಲಿ ಅಂತ ಹೇಳ್ಕೊಳಕ್ಕೆ ಇಷ್ಟಪಟ್ಕೊಳ್ತಾ ಶುಭವಾಗಲಿ. ಇನ್ನು ಮುಂದೆ ಕ್ರಮ ಸಂಖ್ಯೆ 21 ಮೃಣಾಲ್, ಅದಾದ ಬಳಿಕ ಕ್ರಮ ಸಂಖ್ಯೆ 22 ವಿನಮ್ರ. ಇವ್ರು ರೆಡಿ ಆಗಬೇಕು, ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ವಿನಮ್ರ ಇಡ್ಕಿದು. ನಟನ ವಿಶಾರದ ನಟಶೇಖರ, ನಟನ ವಿಶಾರದ ನಟಶೇಖರ, ಸಂಗೀತ ಸಾಹಿತ್ಯ ಗಂಗಾಧರ, ನಟನ ವಿಶಾರದ ನಟಶೇಖರ. ನವಕಾವ್ಯಕಾರಣ ನವಚೇತನ ಮಗ ಮದ ನಿಧ ಮದ ನಿಧ 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 ಮದ ನಿಗ ಸದ ನಿಸ ಧನಿ ಗ ಮದ ನಿಸ ಸಮಗ ಸ ನಿಸ ನಿಧ ನಿಧ ಮದ ನಿಸ ಸ ನಿಧ ನಿಧ ಮದ ಮಗ ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವಕಾವ್ಯಕಾರಣ ನವಚೇತನ ನವಕೋಟಿ ಲೀಲಾ ವಿನೋದ ವಿಲಾಸ ನವಕೋಟಿ ಲೀಲಾ ವಿನೋದ ವಿಲಾಸ ನವಭವನಾನಂದ ಗೌರೀವರ ನಟನ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ತಾಂಗುತ್ತ
ತಕಿಟ ತಕ್ಕ ಧಿಮ್ಮಿ ತಜಂ ತಕಿಟ ತಕ್ಕ ಧಿಮ್ಮಿ ತಕಿಟ ತಕಿಟ ತಾ ತಜಣ ತಜಣ ತಧೀಂ ತಧೀಂ ತತ್ತಾಂಗು ತಕ್ಕ ಧಿಮಿ ಕಿಟ್ಕಧೀಂ ತಧೀಂ ತತ್ತಾಂಗು ತಕ್ಕ ಧಿಮಿ ತಧೀಂ 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 ತಾಂ ತಾಂ ತಕ ತಾಂ ತಾಂ ತಕ ತಕ ಜಡು ತಾಂ ತಾಂ ತಕ ತಾಂ ತಾಂ ತಕ ಕಿಟಕ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲ ಅಧ್ಯಾತ್ಮ ತತ್ವ ಮೂಲ ಅಷ್ಟಾಂಗ ಯೋಗಶೀಲ ಅದ್ವೈತ ತತ್ವಲೋಲ ಇಷ್ಟಾರ್ಥ ಸಿದ್ಧಿಮಾಲ ಅಧ್ಯಾತ್ಮ ತತ್ವ ಮೂಲ ಸಕಲ ಮಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ಪಾಹಿ ಮಾ ತ್ರಾಹಿ ಮಾ ಪರಮೇಶ್ವರ ಪಾಲಾಕ್ಷ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಗಂಗಾಧರ ನಟನ ವಿಶಾರದ ನಟಶೇಖರ ಥ್ಯಾಂಕ್ ಯು ಮೃಣಾಲ್, ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ತುಂಬ ಚೆನ್ನಾಗಿದ್ದೀರಿ, ಗೊತ್ತಾಗ್ತಾ ಇದೆ ತುಂಬ ಚೆನ್ನಾಗಿ ಗೊತ್ತಿದ್ರಿ ಅಂತೇಳಿ. ಓಕೆ, ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಕೂಡ ಹಾಡಿನ ಒಳಗಡೆ ಅಷ್ಟೆಲ್ಲ ಭಾವಪೂರ್ಣವಾಗಿ ಹೊಕ್ಕೆ ಬಿಟ್ಕೊಂಡಿದ್ದಾರೆ. ಹಾಡಿನ ಆ ಒಂದು ಸಾಹಿತ್ಯಗಳು ಹಾಗೆ ಇದೆಯಲ್ಲ, ಮಲಯ ಮಾರುತ ಅಲ್ವಾ? ಎಸ್, ಯಾರು ನಟನೆ ಮಾಡ್ಕೊಂಡಿದ್ದಾರೆ ಅದರಲ್ಲಿ? ವಿಷ್ಣುವರ್ಧನ್ ಸರ್ ನಟನೆ ಮಾಡಿದ್ದಾರೆ. ಏನ್ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಯಾವ ಆಡಿಷನ್ ಬಂದಿದ್ರಿ? ಅದು ಕಲ್ಲಡ್ಕ. ಕಲ್ಲಡ್ಕದಿಂದ. 3 ಹಲೋ, ತಲುಪೀತೆ ಈ ಮೌನ ನಿನ್ನೆದೆಯ ತೀರಕ್ಕೆ. ಈಗ ಬರುವೆನೆಂದು ಮರೆಯಾದ ಜೀವವೇ ನನಗೂ ನಿನಗೂ ನೆನಪೊಂದೆ ಈಗ ಸೇತುವೆ. ಬಾನ ತೊರೆದು ನೀಲಿ ಮರೆಯಾಯಿತೇ ಕರಗಿದೆ ಮೋಡ ನೆಟ್ಟುಸಿರ ಶಾಖಕ್ಕೆ.
आईतेत कर गीते ये मोड़ा नेटु सिर शाखके ಈಗ ಬರುವೆನೆಂದು ಮರೆಯಾದ ಜೀವವೇ ನನಗೂ ನಿನಗೂ ನೆನಪೊಂದೆ ಈಗ ಸೇತುವೆ. ಥ್ಯಾಂಕ್ ಯು. ಹಾಯ್ ವಿನಮ್ರ. ಹಾಯ್ ಸರ್. ಹೇಗಿದ್ದೀರಿ? ಚೆನ್ನಾಗಿದೆ. ನಾನು ನೈನ್ತ್. ಎಲ್ಲಿ ಹೋಗ್ತಿದ್ರಿ ಸ್ಕೂಲಿಗೆ? ಕೆನರಾ CBSE ಮಂಗಳೂರಲ್ಲಿ. ಮಂಗಳೂರಲ್ಲಿ ಹೋಗ್ತಿದ್ದೀರಾ? ಸರಿ, ಓಕೆ. ಒಳ್ಳೆ ಅದ್ಭುತವಾದಂಥ ಸಾಲು ಭಾವಗೀತೆ ಅಲ್ಲ? ಹೌದು ಸರ್. ಯಾರು ರಚನೆ ಮಾಡಿದ್ರು? ಮತ್ತೆ ಚಲನಚಿತ್ರ ಗೀತೆ ಅದಕ್ಕೆ ಅಳವಡಿಸ್ಕೊಂಡಿದ್ದಾರೆ. ಏನು ತುಂಬ ಬೆವರ್ಕೊಂಡು ಬಿಟ್ಟಿದ್ದೀರಿ, ಭಯ ಆಯ್ತಾ? ಇಲ್ಲ, ಹಾಗೇನಿಲ್ಲಲ್ಲ. ಸರಿ, ಏನನ್ಸಿತ್ತು? ಚೆನ್ನಾಗಿ ಅನಿಸ್ತು. ಆಡಿಷನ್ ಇಲ್ಲಿಗೆ ಬಂದಿದ್ದೀರಿ. ಯಾವ ಆಡಿಷನ್ ಹೇಳಿರಿ? ಪುತ್ತೂರಲ್ಲಿ ಬಂದಿದ್ದೀರಿ. ವಿನಮ್ರ ಹಾಡಿದಂಥ ಅದ್ಭುತವಾದಂಥ ಭಾವಗೀತೆಗಳ ಸಾಲು, ಅದನ್ನು ಚಲನಚಿತ್ರದಲ್ಲಿ ಕೂಡ ಅದನ್ನು ಒಳಗೊಂಡು ಮಾಡ್ಕೊಂಡಿದ್ದೇವೆ. ಕವಿಗಳ ರಚನೆಗಳು ಹೆಚ್ಚಾಗಿ ಜನಪದ ಹಾಡುಗಳಿರ್ಬೋದು, ಭಾವಗೀತೆ ಶೈಲಿ ಯಾವುದೇ ಹಾಡುಗಳಿರ್ಬೋದು, ಹೆಚ್ಚಾಗಿ ಚಲನಚಿತ್ರಗಳಲ್ಲಿ ಅದನ್ನು ತುಂಬ ಕಡೆ ಅಳವಡಿಸ್ಕೊಂಡಿದ್ರೆ ಅದಷ್ಟೇ ಅರ್ಥಪೂರ್ಣವಾಗಿ ಇದೆ. ತುಂಬ ಖುಷಿ ಆಗ್ತಾ ಇದೆ. ಸೆಮಿಫೈನಲ್ನ ವೇದಿಕೆಗಿದ್ರಿ, ಗ್ರ್ಯಾಂಡ್ ಫೈನಲ್ಗೆ ಹೋಗುವಂಥ ಎಲ್ಲ ಅವಕಾಶ ಇದೆ ಅಂತ ಕಾಣಿಸ್ತದೆ ಅಲ್ವಾ? ಆಗಿರ್ಬೋದು. ಎಲ್ಲರೂ ಕೂಡ ನಮ್ಮ ತೀರ್ಪುಗಾರ ಮೇಲೆ ಬಿಟ್ಟದಲ್ವಾ? ಸರಿ, ಓಕೆ. ವಿನಮ್ರ ಹಾಡಿದಂಥ ಒಂದು ವಿಶೇಷವಾದ ಹಾಡಿಗೆ ಅದ್ಭುತವಾದಂಥ ನಿಮ್ಮ ಜೋರಾದ ಚಪ್ಪಾಳೆ ನೀಡಿ ಅವರಿಗೆ ಗೌರವಿಸಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಶುಭವಾಗಲಿ ವಿನಮ್ರ. ಇದಾದ ಬಳಿಕ ಕ್ರಮ ಸಂಖ್ಯೆ 23 ಅಂಕಿತ್, ಅದಾದ ಬಳಿಕ ಕ್ರಮ ಸಂಖ್ಯೆ 24 ಅನುಪಮ್ ತಾವು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಈ ಪಾದ ಪುಣ್ಯ ಪಾದ ದಿವ್ಯ ಪಾದ, ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಮನೆಗೆ ಬಂದು ಹೋದ ಪ್ರಥಮ ಲೋಕ ಪಾದ, ಅರಿಯದೆ ಹೋದ ನನ್ನ ಈ ಅರಿವೇದೆ, ಈ ಅರಿವೇದೆ. ಈ ಪಾದ ಪುಣ್ಯ ಪಾದ, ಈ ಪಾದ ದಿವ್ಯ ಪಾದ. ಮಾರ್ಕಂಡೇಯ ಕಂಡ ಪಾದ ಪ್ರಾಣಪಾದ, ಮಾರ್ಕಂಡೇಯ ಕಂಡ ಪಾದ ಪ್ರಾಣಪಾದ, ಬೇಡರ ಕಣ್ಣ ಕಂಡ ಪರಮಪಾದ ಭಕ್ತಪಾದ, ಬೇಡರ ಕಣ್ಣ ಕಂಡ ಪರಮಪಾದ ಭಕ್ತಪಾದ. ಆತ್ಮಲಿಂಗ ಸ್ವಯಂ ಪೂರ್ಣ, ಆತ್ಮಲಿಂಗ ಸ್ವಯಂ ಪೂರ್ಣ ತಾನಾಗಿ ಬಂದರು ದಾಸೋಹಿ ಅಂದರು. ಅಯ್ಯೋ
ಕಾಣದ ನಾಥನಾದೆ ಮಂಜುನಾಥ. ಈ ಪಾದ ಪುಣ್ಯಪಾದ, ಈ ಪಾದ ಧರ್ಮಪಾದ. ಮದವ ಮೆಟ್ಟಿ ಹೋದ ಪ್ರಳಯ ನಾಟ್ಯ ಪಾದ, ಅರಿಯದೇ ಹೋದ ನನ್ನ ಈ ಅರಿವೇಕೆ, ಈ ಅರಿವೇಕೆ. ಈ ಪಾದ ಪುಣ್ಯಪಾದ, ಈ ಪಾದ ಧರ್ಮಪಾದ. ಭಕ್ತ ಸಿರಿಯಾಳ ಕಂಡ ಪ್ರೇಮ ಪಾದ, ಭಕ್ತ ಸಿರಿಯಾಳ ಕಂಡ ಪ್ರೇಮ ಪಾದ. ಬ್ರಹ್ಮ ವಿಷ್ಣುವೇ ಮುಗಿದ ಆದಿಪಾದ ನಾದಿಪಾದ, ಬ್ರಹ್ಮ ವಿಷ್ಣುವೇ ಮುಗಿದ ಆದಿಪಾದ ನಾದಿಪಾದ. ಅನ್ನದಾತ ವಿಶ್ವನಾಥ, ಅನ್ನದಾತ ವಿಶ್ವನಾಥ ಲೀಲಾ ವಿನೋದಕ್ಕೆ, ತನ್ನ ಲೀಲಾ ವಿನೋದಕ್ಕೆ. ಅಯ್ಯೋ ಎನ್ನ ಸಿಂಧು ಮಾಡಿದರು ಸಿಂಧು ಆದೆ. ಈ ಪಾದ ಪುಣ್ಯಪಾದ, ಈ ಪಾದ ದಿವ್ಯ ಪಾದ. ಅರಸ ಬಂದ ಪಾದ, ಮೆರೆಸ ಬಂದ ಪಾದ, ಅರಿಯದೇ ಹೋದ ನನ್ನ ಈ ಅರಿವೇಕೆ, ಈ ಅರಿವೇಕೆ. ಈ ಪಾದ ಪುಣ್ಯಪಾದ, ಈ ಪಾದ ದಿವ್ಯ ಪಾದ. ಥ್ಯಾಂಕ್ ಯು. ಅಂಕಿತ್, ಎಸ್ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದಾನೆ. ಈ ಶ್ರೀ ಮಂಜುನಾಥನ ಈ ಚಲನಚಿತ್ರದಿಂದ ಯಾವುದೇ ಹಾಡನ್ನ, ಅದು ತುಂಬ ಹಾಡುಗಳಿವೆ, ಅದರಲ್ಲಿ ಹಾಡುವಂಥ ಎಷ್ಟೋ ವೇದಿಕೆಯಲ್ಲಿ ನೋಡ್ಕೊಂಡಿದ್ದೇನೆ. ಅದರಲ್ಲಿ ಯಾವುದೇ ಹಾಡುಗಳು ಬಂದರೂ ಅದಷ್ಟು ಭಾವಪೂರ್ಣವಾಗಿರ್ತವೆ. ನಾನು ಇಲ್ಲೊಂದು ಕಂಡುಕೊಂಡು ಬಿಟ್ಟೆ, ಬಹುಶಃ ನಿಮ್ಮ ಹಾಡು ಎಲ್ಲಿಗೆ ಮುಟ್ಟಿದೆ ಅಂತ ಹೇಳಿದರೆ ಹಾಗೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೆ ಕೆಳಗಿಳಿದು ಬಂದಿದ್ದಾರೆ ಅಂತ ಹೇಳಿ ಎರಡು ಮಾತೇ ಇಲ್ಲ. ಎಸ್, ಓಕೆ, ಕೇಳ್ಕೊಳ್ಳಿ. ಹೇಗಾಗಿದೆ ನಿಮ್ಮ ಹಾಡು? ಹೇಗಾಗಿದೆ ಸಾಂಗ್? ಚಪ್ಪಾಳೆಯಲ್ಲೇ ತೋರಿಸಿಬಿಟ್ರು. ಓಕೆ, ಏನು ಮಾಡ್ಕೊಂಡಿದ್ದೀರಿ? ನಾನು BBA ಸರ್. ಎಲ್ಲಿ? ಮಂಗಳೂರಲ್ಲಿ. ಮಂಗಳೂರಲ್ಲಿ. ಯಾಕೆ ಬರೀ ಭಕ್ತಿ ಪ್ರಧಾನವಾದ ಹಾಡನ್ನ ಹಾಡಿದಿರಿ? ಬೇರೆ ಯಾವ್ದಾದ್ರು ಸ್ವಲ್ಪ ಟಪ ಗುಂಜಿ? ಇಲ್ಲ, ಹಂಗೆ ಈ ಟೈಪ್ ಸಾಂಗ್ ಖುಷಿ ಆಗ್ತದೆ. ಇದೇ ಖುಷಿ. ಇದೇ ಖುಷಿ ಆಗ್ತದೆ. ಬಹುಶಃ ಭಾವಗೀತೆಗಳನ್ನು ಹಾಡ್ತಾ ಇದ್ದೀರಿ ಕಾಣ್ತದಲ್ಲ? ಸ್ವಲ್ಪ ಇದೆ ಹಾಗೆ ನಾರ್ಮಲ್. ಸ್ವಲ್ಪ ಎಲ್ಲ ಗಡ್ಡ ಬಿಟ್ಟಲ್ಲಿ ಬಾರಿ ಚಂದ ಕಾಣ್ತಿದ್ದೀರಿ ಇವತ್ತು. ಇಲ್ಲ ಸರ್, ಹಾಗೆ ಹಾಗೆ ಅದೇ ಟ್ರೆಡಿಷನಲ್. ಅದೇ ಟ್ರೆಡಿಷನ್. ಓಕೆ, ಅಂಕಿತ್ ಹಾಡಿದಂತ ಅದ್ಭುತವಾದಂತಹ ಶ್ರೀ ಮಂಜುನಾಥ ಈ ಒಂದು ಚಲನಚಿತ್ರ ಗೀತೆಯಿಂದ ಆಯ್ದಂತ ಹಾಡು. ಇದನ್ನು ಹಾಡಿದಂಥವರು SP ಬಾಲಸುಬ್ರಹ್ಮಣ್ಯಂ. ಈ ಹಾಡನ್ನು ಅವರಿಗೆ ಕೂಡ ನಾವು ಅರ್ಪಣೆ ಮಾಡಬೇಕು ಅಂತ ಹೇಳೋ ದೃಷ್ಟಿಕೋನದಲ್ಲಿ ಅಂಕಿತ್ ಇವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಿ ಗೌರವಿಸಬೇಕು ಅಂತ ಮನೆ ಕೇಳ್ಕೊಳುತ್ತಾ, ಮುಂದಿನ ಹಾದಿಗೆ ಎಲ್ಲ ರೀತಿಯ ಸಹಾಯ ಆಗ್ಲಿ ಅಂತ ಕೇಳ್ಕೊಳ್ತಾ ದೇವರಲ್ಲಿ ಬೇಡಿಕೊಳ್ಳೋಣ. ಶುಭವಾಗಲಿ. ಅಂಕಿತ್ ಇದೀಗ ಕ್ರಮ ಸಂಖ್ಯೆ 24 ಅನುಪಮ್, ಇದಾದ ಬಳಿಕ ಕ್ರಮ ಸಂಖ್ಯೆ ಜೆಸ್ನಾ MS ಇವರು ತಯಾರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಅನುಪಮ್.
ಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮ ಗಮರಿ ಸಾನಂದ ಪರಮಾನಂದ ಪರಮಾನಂದ. ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ. ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ. ಗುರುವು ತಂದ ಪುಣ್ಯದಿಂದ ಜನುಮಾನಂದ. ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಮಮ ಗಮರಿ ಸಾನಂದ ಪರಮಾನಂದ ಪರಮಾನಂದ. ವಂಶದಲತೆಯಲ್ಲಿ ವಂಶದ ಸುಮವಾಗಿ ಅರಳುವ ಮಗನಿಂದ ಮಧುರಾನಂದ. ಬೆಳೆಯುವ ಶಶಿಯಂತೆ ಮಗನು ಮೆರೆದಾಗ ಹೆತ್ತವರೊಡಲಲ್ಲಿ ಸ್ವರ್ಗಾನಂದ. ದಾನ ಧರ್ಮಗಳ ಬಲದಲ್ಲಿ ಆ ಮಗನು ದಾನ ಧರ್ಮಗಳ ಬಲದಲ್ಲಿ ಆ ಮಗನು 100 ಕಾಲ ಬಾಳಿದಾಗ ಪುಣ್ಯಾನಂದ. ನಾವು ತಂದ ಪುಣ್ಯದಲ್ಲಿ ನಮಗಾನಂದ. ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮ ಗಮರಿ ಆನಂದ ಪರಮಾನಂದ 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 ಪರಮಾನಂದ. ಥ್ಯಾಂಕ್ ಯು. ಅನುಪಮ್, ಹೇಳಿ ಸರ್. ಕಣ್ಣಲ್ಲಿ ನೀರು ಬರ್ತಾ ಇದೆ. ಇಲ್ಲ ಬರ್ತಾ ಇಲ್ವಾ? ಇಲ್ಲ. ನನಗೆ ಕಾಣಿಸ್ತಾ ಇದೆ. ಹಾಡು ಅಂತ ಹೇಳಿದ್ರೆ ಇದು ಶ್ರೀಮಂಜುನಾಥ ಚಲನಚಿತ್ರ ಗೀತಿದ್ದು 2-3 ಹಾಡುಗಳನ್ನ ಆ ಚಲನಚಿತ್ರ ಗೀತೆಯಿಂದ ಹಾಡಿದ್ದಾನೆ. ಈ ಅನುಪಮ್ ಹಾಡಿದಂಥ ಹಾಡು ನಾ ಹಿಂದೆ ನೆಲ್ಲಿಯಾಡಿದ ಆಡಿಷನ್ ಅಲ್ಲಿ ಕೂಡ ನಾವು ಕೇಳ್ಪಟ್ಟಿದ್ದೇವೆ. ಅಲ್ಲಿ ಯಾವ್ದು ಹಾಡನ್ನ ಹಾಡಿದ್ರಿ? ಪವಡಿಸು ಪರಮಾತ್ಮ. ಪವಡಿಸು ಪರಮಾತ್ಮ. ಅದು ಇಷ್ಟು ಚೆನ್ನಾಗಿ ಎಷ್ಟು ಅದ್ಭುತವಾಗಿ ಬಂತಂತ ಹೇಳಿದ್ರೆ ಇಡೀ ಆಡಿಯನ್ಸ್ ಅನ್ನ ಹಾಗೆ ಹಿಡಿದಿಟ್ಕೊಂಡು ಅದ್ದೂರಿಯಾದಂಥ ಅವ್ರಿಗೆ ಚಪ್ಪಾಳೆ ಸುರಿಮಳೆ ಬಂತು. ಅದರ ನಂತರ ಈ ಆನಂದಮಯ ನೀವು ಕಾಣಿಸ್ಕೊಡೋದಿಲ್ಲ, ದೂರಕ್ಕೆ ಕಾಣಿಸ್ಕೊಡೋದಿಲ್ಲ. ಬಹುಶಃ ನಮ್ಮ ಟಿವಿ ಚಾನೆಲ್ ಅವರು ಅದನ್ನು ಝೂಮ್ ಮಾಡಿದ್ರೆ ಗೊತ್ತಾಗ್ಬೋದು. ಅನುಪಮ ಹೇಳಲಿಕ್ಕೆ ಇಷ್ಟಪಡ್ಕೊಳ್ಳೋದಿಲ್ಲ. ಆ ಕೊನೆಯ ಸನ್ನಿವೇಶದ ಆ ಭಾವಪೂರ್ಣವಾದಂಥ ಹಾಡು, ಆ ಕಣ್ಣಲ್ಲಿ ಇರುವಂಥ ನೀರೇ ಅದಕ್ಕೆ ಸಾಕ್ಷಿ. ಹಾಗಾಗಿ ಈ ಅದ್ಭುತವಾದಂಥ ಹಾಡನ್ನು ಹಾಡಿದಂಥ ಅನುಪಮ್ ನೆಲ್ಯಾಡಿಯಿಂದ ಬಂದಂಥ ಅದ್ಭುತವಾದಂಥ ಕಲಾವಿದ. ಮುಂದೊಂದು ದಿವಸಗಳಲ್ಲಿ ಗ್ರಾಮೀಣ ಪ್ರತಿಭೆಗಳು ಇಂಥವರು, ಇವರು ಯಾವುದೇ ಶಾಸ್ತ್ರೀಯ ಸಂಗೀತ ಅಥವಾ ಹಿಂದೂಸ್ತಾನಿ ಗಾಯನ ಯಾವುದೇ ಕ್ಲಾಸಿಗೆ ಹೋದವರಲ್ಲ. ಹೋಗ್ಲಿಲ್ಲಲ್ವಾ? ಹೋಗಿದ್ದೀರಾ? ಹೋಗಿದ್ದೇನೆ. ಅಯ್ಯೋ, ನನ್ನ ಮರಿ ತೆಗೆದು ಬಿಟ್ರಪ್ಪ.
ಅವತ್ತು ನೆಲ್ಲಿಡಲಿ ಹೇಳುವಾಗ ಹೋಗ್ಲಿಲ್ಲ ಅಂತ ಹೇಳಿದ್ರು, ಈಗ ಹೋಗಿದೆ ಅಂತ ಹೇಳಿದ್ರು, ಮತ್ತೆ ಕಲೀಲಿಕ್ಕೆ ಹೋದ್ರಿ. ಓಕೆ ಓಕೆ ಓಕೆ, ಈಗ ನಾನು ವಿನ್ನ. ಓಕೆ, ಅದ ನಂತರದ ಬಳಿಕ ಒಂದು ಸಂಗೀತದ ಒಂದು ಕ್ಷೇತ್ರಕ್ಕೆ ತಾನು ಬೆಳೆಬೇಕು ಅಂತ ದೃಷ್ಟಿಕೋನದಲ್ಲಿ ಇಂಥ ಪ್ರತಿಭೆಗಳು ನಿರಂತರವಾಗಿ ಹೀಗೆ ಬೆಳೀತಾ ಇದ್ದಾರೆ. ಅದಕ್ಕೆ ಸಲುವಾಗಿ ನಾವೆಲ್ಲರೂ ಸೇರಿಕೊಂಡು ಇಂಥ ಕಲಾವಿದರನ್ನ ನಾವು ಬೇರೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡದಿದ್ರು ನಿಮ್ಮ ಪ್ರತಿಕ್ರಿಯೆ ಚಪ್ಪಾಳೆಯನ್ನು ಹೊಡೆದ್ರ ಮುಖಾಂತರ ಅವರಿಗೆ ಅವರನ್ನ ಗೌರವಿಸಬೇಕಂತ ಹೇಳ್ಕೊಳುತ್ತಾ ಅನುಪಮ್ ಶುಭವಾಗಲಿ. ಓಕೆ, ಇನ್ನು ಮುಂದೆ ಕ್ರಮ ಸಂಖ್ಯೆ 26, 25 ಆಗ್ಲೇ ಆಗಿದೆ. ಈಗ 26 ನಮ್ಮ ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತಹ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಇದರ ಒಂದು ಸೆಮಿಫೈನಲ್ ಹಂತದ ಈ ಸುಂದರವಾದ ವೇದಿಕೆಯ ಕೊನೆಯ ಸ್ಪರ್ಧೆ ಜೆಸ್ನಾ MS ಇವ್ರ ವೇದಿಕೆಗೆ ಬರಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ. ಇದಾದ ಬಳಿಕ ಈ ಒಂದು ಸೆಮಿಫೈನಲ್ ರೌಂಡ್ ಇಂದ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ 8 ವಿಜಯಶಾಲಿಗಳ ಒಂದು ಹೆಸರನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ಕೊಳ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳಿಗೆ ನೀವೆಲ್ಲರೂ ಇರಬೇಕು, ಜೊತೆಗೂಡಬೇಕು, ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಳ್ತಾ ಇದೀಗ ಜೆಸ್ನಾ MS. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಅರಳುವ ಹೂವುಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിന്റെ ಬೆಳಕುಂಟು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ನಡೆಯುತ್ತಿರು, ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು. ಮನಸ್ಸು ಎಂಬ
ഇരുളിന്റെ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೋ ಬರಸಿದಿಲೋ ನೀ ನಡೆಯುತ್ತಿರು ಥ್ಯಾಂಕ್ ಯು ಜಸ್ನಾ ಒಂದಂತೂ ಸತ್ಯ, ನಾವೊಂದು ಈ ಒಂದು ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆಯ ಕಾರ್ಯಕ್ರಮವನ್ನು ಪ್ರಾರಂಭ ನಾವು ನೆನಪು ಮಾಡೋಕ್ಕಿಂತ ಮಿಗಿಲಾಗಿ ಕಲಾಮಾತೆಯ ಕುರಿತಾಗಿ ಪ್ರಾರಂಭದ ಹಾಡು ಚೆನ್ನಾಗಿ ಬಂತು, ಅದಕ್ಕೆ ಪೂರ್ಣವಾಗಿ. ಕಾರ್ಯಕ್ರಮದ ಕೊನೆಗೆ ನೀವಂತೂ ಗೊತ್ತೇ ಇಲ್ಲ, ಆದರೆ ಅದ್ಭುತವಾದಂಥ ಸಂದರ್ಭ ಉಚಿತವಾಗಿ ಒಳ್ಳೆಯ ಸಾಹಿತ್ಯವನ್ನ ಅರಳುವ ಹೂಗಳೇ ಆಲಿಸಿರಿ. ಇದೆಷ್ಟೋ ನಾವು ಸಮಾಜದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳಿವೆ. ಕೆಲವೊಂದು ತುಂಬ ಕಷ್ಟಪಟ್ಟು ಓದ್ಕೊಂಡು ಬರೋರಿದ್ದಾರೆ, ಕಷ್ಟಪಟ್ಟು ಕಲ್ತ್ಕೊಂಡಿರ್ತಾರೆ. ಕೆಲವರಿಗೆ ಮನೆಯಲ್ಲಿ ಅದಕ್ಕೆ ಕಲಿಬೇಕು ಅಂತ ಒಂದು ಸಂಗೀತ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ನೃತ್ಯ ಕ್ಷೇತ್ರ ಇರ್ಬೋದು, ಕಲಿಬೇಕು ಅಂತ ಆಸಕ್ತಿ ಇದ್ರೂ ಕೂಡ ಅವರಿಗೆ ಬ್ಯಾಕ್ಗ್ರೌಂಡ್ ಮನೆಯಲ್ಲಿ ತುಂಬ ಕಷ್ಟಕರ ಅಂತ ಇರ್ತವೆ. ಇಂಥ ಅದೆಷ್ಟೋ ಪ್ರತಿಭೆಗಳು ಎಷ್ಟೋ ಮನೆಯಲ್ಲಿ ಇವೆ. ನೋಡಿ, ಹೇಳ್ಕೊಳ್ಳುವಾಗ ನೀವೇ ತುಂಬ ನೋವು ಪಡ್ಕೊಳ್ತಾ ಇದ್ರಿ ಅಲ್ವಾ? ಸತ್ಯ. ಹಾಗಾಗಿ ಇದಕ್ಕೆಲ್ಲದಕ್ಕೂ ಪೂರಕವಾಗಿ ನಿಮ್ಮಂತ ಹಾಡುವಂಥ ಪ್ರತಿಭೆಗಳಿಗೆ ಇವತ್ತು ಮುಳಿಯಾ ಜುವೆಲ್ಸ್ ಪುತ್ತೂರಿನ ಅದರ ಮುಖ್ಯಸ್ಥರು ಗ್ರಾಮೀಣ ಪ್ರತಿಭೆಗಳು ಅವರು ಇಂಥ ಒಂದು ವೇದಿಕೆಗೆ ಬರಬೇಕು, ಇಲ್ಲಿಂದ ಚೆನ್ನಾಗಿ ಬೆಳೆಬೇಕು, ಮುಂದೊಂದು ರಾಜ್ಯ ರಾಷ್ಟ್ರ ಮಟ್ಟದ ವೇದಿಕೆಯಲ್ಲಿ ಮಿಂಚಬೇಕು ಅಂತ ಹೇಳಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿದರೆ ಅವರಿಗೆ ನಿಜವಾಗಿ ನೀವು ಜೋರಾದ ಚಪ್ಪಾಳೆ ನೀಡಿ ಗೌರವಿಸಲೇಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಆಗಬೇಕಂದ್ರೆ ಅದು ಕೇವಲ ಅವರಿಗೆ ಪೂರಕವಾಗಿ ಅದರಿಂದ ಏನಾದರೂ ಫಲ ಸಿಗುತ್ತೆ ಅಂತೇಳಿ ಪೂರಕ ಮಾತ್ರ ಇರುತ್ತೆ. ಆದರೆ ಇಲ್ಲಿ ಹಾಗಲ್ಲ. ಮುಳಿಯಾ ಜುವೆಲ್ಸ್ ನಮ್ಮ ಕಡೆಯಿಂದ ನಿರಂತರವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅದು ಸಾಂಸ್ಕೃತಿಕ ಇರಬಹುದು, ಧಾರ್ಮಿಕ ಇರಬಹುದು ಅಥವಾ ಸಾಮಾಜಿಕ ಯಾವುದೇ ಕಾರ್ಯಕ್ರಮಗಳನ್ನು ಅವರು ಅರ್ಥಪೂರ್ಣವಾಗಿ ನಿರಂತರವಾಗಿ ಇಷ್ಟು ವರ್ಷಗಳ ಕಾಲ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಈ ಮುಳಿಯಾ ಗಾನರಥ ಕೂಡ. ಹಾಗಾಗಿ ಏನನ್ಸ್ತಾ ಇದೆ? ಒಳ್ಳೆ ಹಾಡನ್ನು ಹಾಡಿದ್ರೆ, ಒಳ್ಳೆ ಸಾಹಿತ್ಯವನ್ನ ಶುರು ಮಾಡ್ಕೊಂಡಿದ್ರಿ, ಏನನ್ಸ್ತಾ ಇದೆ? ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ. ಎಲ್ಲಿ ಯಾವ ಆಡಿಷನ್ ಬಂದಿರಿ? ನೆಲ್ಯಾಡಿಯಿಂದ. ಅಲ್ಲಿ ಯಾವ್ದು ಹಾಡನ್ನು ಹಾಡಿದ್ರೆ ನಂಗೆ ನೆನಪರ್ತಾ ಇಲ್ಲ. ಗಗನವೇ ಬಾಗಿ. ಗಗನವೇ ಬಾಗಿ ತುಂಬಾ ಚೆನ್ನಾಗಿ ಒಳ್ಳೆ, ಅಲ್ಲಿ ಕೂಡ ಚೆನ್ನಾಗಿ ಹಾಡಿದ್ರಿ, ಕೇಳ್ಪಟ್ಟಿದ್ದೇನೆ, ಬಟ್ ಹಾಡು ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿ ಹಾಡಿದ್ರೆ ಜಸ್ನಾ, ಶುಭವಾಗಲಿ. ಇನ್ನು ಎಲ್ಲ ಇದು ಕೊನೆಯ ಹಂತ ನಿಮ್ಮದು, ನಿಮ್ಮ ಹಾಡು. ಇನ್ನು ಕೆಲವು ಸಮಯಗಳಲ್ಲಿ ಇಲ್ಲಿಂದ ನಾವು ಗ್ರ್ಯಾಂಡ್ ಫಿನಾಲೆಗೆ ಹೋಗ್ಲಿಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ಎಲ್ಲರೂ ಕಾತರನ್ನ ಕಾಯ್ತಾ ಇದ್ದಾರೆ. ಶುಭವಾಗಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತಿದ್ದೇನೆ. ಶುಭವಾಗಲಿ. ಓಕೆ. ಮುಳಿಯಾ ಜುವೆಲ್ಸ್ ಪುತ್ತೂರು ಅರ್ಪಿಸುವ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಈಗಾಗಲೇ ಸುಮಾರು 8 ಆಡಿಷನ್ ಅನ್ನ ನಾವು ಮುಗಿಸ್ಕೊಂಡು ಆಗ್ಲೇ ಹೇಳ್ಕೊಂಡಿದ್ದೇನೆ. ವಿಟ್ಲ, ನೆಲ್ಯಾಡಿ, ಉಪ್ಪಿನಂಗಡಿ, ಕಡಬ, ಅದರ ಜೊತೆಗೆ ಸುಬ್ರಹ್ಮಣ್ಯ, ಬೆಳ್ಳಾರೆ, ಪುತ್ತೂರು, ಜೊತೆಗೆ ಕಲ್ಲಡಕ, ಬೇರೆ ಬೇರೆ ಕಡೆಯಲ್ಲಿ ಸುಮಾರು 8 ಕಡೆ ಆಡಿಷನ್ ಅನ್ನು ಮುಗಿಸ್ಕೊಂಡು ಸುಮಾರು 2 ವರ್ಷಗಳ ಬಳಿಕ ನೀವು ಕಾತುರದಿಂದ ಕಾಯ್ಕೊಂಡು ಇದ್ದಂತ ಸೆಮಿಫೈನಲ್ ಹಂತದ ಕೊನೆಯ ಹಂತ ಈಗಾಗಲೇ ಆಗಿದೆ, ಮುಗಿದು ಹೋಗಿದೆ. ಹಾಗಾಗಿ 3 ಮಂದಿ ನಮ್ಮಲ್ಲಿ ಮಹಾ ತೀರ್ಪುಗಾರರು ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಪಾರದರ್ಶಕವಾಗಿ ಅದಕ್ಕೆ ಅಂಕವನ್ನು ಕೊಡೋದಕ್ಕೆ ಭಾರಿ ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ವೇದಿಕೆಯಿಂದ ವಿಜಯಿಶಾಲಿಯಾಗಿ 8 ಮಂದಿ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಎಲ್ಲ ಅವಕಾಶಗಳನ್ನು ನಾವು ನಿಮ್ಮೆಲ್ಲ ಕಣ್ಣ ಮುಂದೆ ನೋಡ್ಲಿಕ್ಕೆ ಇದ್ದೇವೆ. ಇದಕ್ಕೆ ಪೂರಕವಾಗಿ ಈ ಸಂದರ್ಭದಲ್ಲಿ ಈ ಸಮಯವನ್ನು ಬಳಸ್ಕೊಳ್ಳಕ್ಕಾಗಿ ನಮ್ಮೊಂದಿಗೆ ಮುಳಿಯಾ ಜುವೆಲ್ಸ್ ಪುತ್ತೂರು ಈ ಪ್ರಧಾನ ಶಾಖೆಯ ಓರ್ವ ಸಿಬ್ಬಂದಿ, ಅದ್ಭುತವಾದಂತಹ ಹಾಡುಗಾರ. ಅಷ್ಟು ಮಾತ್ರ ಅಲ್ಲ, ಅದೆಷ್ಟೋ ಆಲ್ಬಮ್ ಸಾಂಗ್ಗಳನ್ನು ಹಾಡಿದವರು, ಜೊತೆಗೆ ರಸಮಂಜರಿ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡವರು. ಅಷ್ಟು ಮಾತ್ರ ಅಲ್ಲ, ಕೊರೋನಾದ ಸಮಯದಲ್ಲಿ ಫೇಸ್ಬುಕ್ ಲೈವ್ ಪೇಜ್ನಲ್ಲಿ ಎಲ್ಲರ ಮನಸ್ಸನ್ನ ತಣಿಸಿದಂತ ನಮ್ಮದೇ ಮುಳಿಯ ಸಂಸ್ಥೆಯ ಒಬ್ಬ ಸಿಬ್ಬಂದಿ ಶ್ರೀಯುತ ಸಂದೇಶ್ ಇವರಿಂದ ಅದ್ಭುತವಾದಂತಹ ಒಂದು ಹಳೆಯ ಯುಗಳ ಗೀತೆಗಳನ್ನು ಹಾಡಿದ ತಕ್ಷಣ ನೇರವಾಗಿ ನಾವು ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಪಾದಾರ್ಪಣೆ ಮಾಡುವಂತ ವಿಜಯಶಾಲಿಯ ಹೆಸರನ್ನ ನಾವು ಅದನ್ನ ಘೋಷಣೆ ಮಾಡ್ಲಿಕ್ಕಿದ್ದೇವೆ. ಇದೀಗ ಸಂದೇಶ್ ಇವರಿಂದ ಯುಗಳ ಗೀತೆ.
ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಬೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಬೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇಳೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಬೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಕೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕರೆದಾಗಲೇ ಮದುವೆ ಸರಿಗಮ ಪದನಿಸ ಓದಿಸಿ ತರ ತರ ಅಡುಗೆಯ ಮಾಡಿಸಿ ಮಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆಯೇ ನಿಜವಾಗಿ ನನಗೇನು ತೋಚದೆ ಹೇಳಮ್ಮ ನೀನದು ಕೇಳಿದೆ ಮನಸೊಂದೆ ಸಾಕಂತೆ ಸಾಕ್ಷಿಗೆ ಹರಶಿನವೇ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳ್ಯಾವುದೇ ಹೋಗಿಯೇ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇಳೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಬೋಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ನನಗೊಂದು ಗೊಂಬೆಯೆಂದು ಮಾಡಿದ ಸರಿ ತಪ್ಪು ಕಳಿಸದೆ ದೂಡಿದ ಹಾಲು ಮನೆಯಲ್ಲಿ ಮನೆಯಾಲು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆ ಮನೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಯಾಕಿ ತೆಗೆಯೋನು ಹಸಿ ಒಮ್ಮೆ ಉಣಿಸೋ ಸೋಪಾನಕ್ಕೆ ಸರಿಯೇ ಜಗದಲ್ಲಿ ಬರಿ ಬಾವಿ ನೋಡಿದೆ ಹಗಲಲ್ಲಿ ಹಾರೆಂದರೆ ಹಾರಿದೆ ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋನು ನೀನು ನಾ ಯಾರಿಗೆ ಹೇಳಲಿ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೇಳೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೆ ಥ್ಯಾಂಕ್ ಯು ನಮ್ಮ
ಪುತ್ತೂರು ಮುಳಿಯ ಜುವೆಲ್ಸ್ ಅದರ ಸಿಬ್ಬಂದಿಯವರು ಸುಮಾರು 8 ಆಡಿಷನ್ಗಳಿಂದ ನಾವು ನೋಡ್ಕೊಳ್ತಾ ಇದ್ದೇವೆ. ಅವರಿಗೆ ಆದಷ್ಟು ಬೇಗ ಒಂದು ಮದುವೆನ ಮಾಡಿ ಬಿಡಬೇಕು ಅಂತ ಹೇಳಿ. ಆದರೆ 8 ಆಡಿಷನ್ ಕೂಡ ಈಗ ಮದುವೆ ಆಗುವಂಥ ವ್ಯವಸ್ಥೆ ಇಲ್ಲ. ಬಟ್ ಇವತ್ತಿಂದ ನೇರವಾಗಿ ಇನ್ನೊಂದು ಹುಡುಗಿ ಮದುವೆ ಮಾಡಿ ಕಳಿಸಿಕೊಡೋದಕ್ಕೆ ನಮ್ಮೂರ ಯುವರಾಣಿ ಅಂತ ಹೇಳುವಂಥ ಒಳ್ಳೆ ಅದ್ಭುತ ಸಾಲಗಳನ್ನು ಹಾಡಿದಿರಿ. ವಿಶೇಷವಾಗಿ ಇನ್ನು ಮುಂಚಿತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಈಗ ಹೋಗ್ತಾ ಇದ್ದೀರಿ ಅಲ್ವಾ? ಈ ಸರಿ ಏನಾದರೂ ಫೇಸ್ಬುಕ್ ಲೈವ್ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ? ಇಲ್ಲ, ಮಾಡಲಿಲ್ಲ, ಮಾಡಬೇಕಂತ ಇದ್ದೀರಿ. ಆದಷ್ಟು ಬೇಗ ಫಸ್ಟಿಗೆ ಒಂದು ಒಳ್ಳೆಯ ಒಂದು ಶುಭ ಗಳಿಗೆಗೆ ಕಾಲನ ಇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ಳುತ್ತಾ, ಬಹಳ ವಿಶಿಷ್ಟಪೂರ್ಣವಾಗಿ ರಾಮಚಾರಿ ಚಲನಚಿತ್ರ ಗೀತೆಯಿಂದ ಆಯ್ದಂಥ ರವಿಚಂದ್ರನ್ ನಮ್ಮ ಕನಸಿನ ರಾಜ ಅಂತ ಹೇಳಿದ್ರೆ ಎರಡು ಮಾತಿಲ್ಲ. ಅಂತ ಒಬ್ಬರು ಒಂದು ಮೇರು ಕಲಾವಿದ ನಟನೆ ಮಾಡಿದಂಥ ಒಂದು ಅದ್ಭುತವಾದಂಥ ಹಾಡನ್ನು ಹಾಡಿದ್ರಿ. ಶುಭವಾಗಲಿ ಸಂದೇಶಣ್ಣ. ಇನ್ನು ಮುಂದಕ್ಕೆ ಇದೇ ರೀತಿ ಹಾಡ್ಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ತಾ, ಆದಷ್ಟು ಬೇಗ ನಮಗೆ ಮದುವೆ ಒಂದು ಊಟ ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ತಿದ್ದೇವೆ. ಶುಭವಾಗಲಿ. ಸರಿ. ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆಯ ಈ ಒಂದು ಅಂತಿಮ ಹಂತದಲ್ಲಿದ್ದೇವೆ. ಈಗಾಗಲೇ 3 ಮಹಾ ತೀರ್ಪುಗಾರರು ಬಹಳ ವಿಶೇಷವಾಗಿ ಚರ್ಚೆಗಳನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಹೇಳ್ಕೊಂಡ ಹಾಗೆ ಕರೋಕೆ ಹಾಡುಗಳ ಈ ಗಾಯನ ಸ್ಪರ್ಧೆ, ಈ ಒಂದು ಮುಳಿಯ ಗಾನರಥ ಸೆಮಿಫೈನಲ್ ಹಂತದಲ್ಲಿ ಇವತ್ತು 8 ಮಂದಿ ಆಯ್ಕೆಯಾದಂಥ, ಇವತ್ತು ಈ ನಡೆದಂಥ ಜೂನಿಯರ್ ವಿಭಾಗದಲ್ಲಿ 8 ಮಂದಿ ಆಯ್ಕೆಯಾದವನ್ನ ನೇರವಾಗಿ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಅದನ್ನು ಹಾಡಿಸ್ಲಿಕ್ಕಿದ್ದೇವೆ. ಅಲ್ಲಿ ವಿನ್ನರ್ ಆದಂಥವರನ್ನ ಪುತ್ತೂರು ಮುಳಿಯ ಗಾನಕೋಗಿಲೆ ಅನ್ನುವಂಥ ಬಿರುದನ್ನ ಕೊಟ್ಟು ಅವರಿಗೆ ವಿಶೇಷವಾದಂಥ ಒಂದು ಶಾಶ್ವತವಾದಂಥ ಫಲಕವನ್ನು ನೀಡಿ ಗೌರವಿಸಲಿಕ್ಕೆ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ತೊಡಗಿಸ್ಕೊಳ್ಬೇಕು. ಅಷ್ಟು ಮಾತ್ರ ಅಲ್ಲ, ಇನ್ನು ಇದು ಕೊನೆಯ ನಮ್ಮ ಸೆಮಿಫೈನಲ್ ಆದ ಬಳಿಕ ಬೆಳ್ತಂಗಡಿಯಲ್ಲಿ ಈಗಾಗಲೇ ಕಳೆದ 2 ವರ್ಷಗಳ ಹಿಂದೆ ಪ್ರಾರಂಭ ಆದಂತ ಇದೇ ಒಂದು ಮುಳಿಯ ಗಾನ ಕೋಗಿಲೆಯ ನಮ್ಮ ರಥ ಪ್ರಾರಂಭದಲ್ಲಿ ಸೀಸನ್ 1 ಶುರುವಾಗಿ ಅದ್ಭುತವಾಗಿ ಅಲ್ಲಿ ಯಶಸ್ವಿಯನ್ನು ಕಂಡುಕೊಂಡು ಇದೀಗ ಸೀಸನ್ 2 ನಮ್ಮ ಪುತ್ತೂರಿನ ಮುಳಿಯ ಸಂಸ್ಥೆಯ ಮುಖ್ಯಸ್ಥರು ಅವರ ನಮ್ಮೆಲ್ಲ ಕೋರಿಕೆಯನ್ನ ಮನಗೊಂಡು ಬೆಳ್ತಂಗಡಿಯ ಜನತೆಯ ಗ್ರಾಹಕರಿಗ ಅವರ ಒಂದು ಕೃತಜ್ಞತೆಗೆ ತಲೆ ಬಾಗಿಕೊಂಡು ಈಗ ಮತ್ತೊಮ್ಮೆ ಬೆಳ್ತಂಗಡಿಯಲ್ಲಿ ಸೀಸನ್ 2 ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ನೆನಪಲ್ಲೇ ಇಟ್ಕೊಳ್ಳಿ, ಮುಂದಿನ ಜನವರಿ ತಿಂಗಳ 7ನೇ ತಾರೀಕು ಉಜಿರೆಯಲ್ಲಿ ಪ್ರಥಮ ಆಡಿಷನ್ ಅನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಇಲ್ಲಿ ಯಾರಾದ್ರೂ ಭಾಗವಹಿಸಲಿಕ್ಕೆ ಅನುಪಸ್ಥಿತಿಯಲ್ಲಿ ಇದ್ದಂತವ್ರು ಇದ್ರೆ ದಯಮಾಡಿ ಅಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳಲಿಕ್ಕೆ ಇಷ್ಟಪಟ್ಟುಕೊಳ್ಳುತ್ತಾ, ಶುಭವಾಗಲಿ. ಜೊತೆಗೆ ಮುಳಿಯ ಗಾನರಥ ಸೆಮಿಫೈನಲ್ ಹಂತದ ಒಂದು ಅದ್ಭುತವಾದಂತ ಕ್ಷಣ. 3 ತೀರ್ಪುಗಾರರು ಬಹಳ ವಿಶೇಷವಾಗಿ ಅಂತಿಮ ಹಂತದ ಅಂಕವನ್ನ ಕ್ರೋಢೀಕರಣ ಮಾಡ್ತಾ ಇದ್ದಾರೆ. ಶೃಂಗಾರದಲ್ಲಿ ಮುಳಿಯ, ಜನಮಾನಸದಲ್ಲಿ ಮುಳಿಯ, ಸಂಗೀತದೊಂದಿಗೆ ಮುಳಿಯ 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 ಅನ್ನುವಂತ ಒಂದು ಧ್ಯೇಯ ವಾಕ್ಯದೊಂದಿಗೆ ನಿರಂತರವಾಗಿ ಈ ಒಂದು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅದ್ಭುತವಾದಂತಹ ವೇದಿಕೆ ಕಲ್ಪಿಸಿಕೊಟ್ಟಂತ ಮುಳಿಯ ಸಂಸ್ಥೆಯ ಎಲ್ಲ ಸರ್ವರಿಗೂ ನೀವೆಲ್ಲ ಜೋರಾದ ಚಪ್ಪಾಳೆಯ ಒಂದು ಕರಾತಾಳದೊಂದಿಗೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಬೇಕಾಗಿದೆ. ಬಹುಶಃ ತೀರ್ಪುಗಾರಿಕೆ ಕೊನೆ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ತಿದ್ದೇನೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂಜೆಯ ಶುಭ ಗಳಿಗೆಯಿಂದ ಈ ಒಂದು ಗಾನ ರಥದ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆಯ ನೀವೆಲ್ಲ ಒಂದು ಸ್ಪರ್ಧೆಗಳಿಗೆ ಅರ್ಥಪೂರ್ಣವಾದಂತ ಒಂದು ಅಂಕವನ್ನು ಕೊಡೋದಕ್ಕೆ ನಮ್ಮೊಂದಿಗೆ 3 ಮಂದಿ ತೀರ್ಪುಗಾರರಲ್ಲಿ, ಅದರಲ್ಲಿ ಮುಖ್ಯವಾಗಿ ಪ್ರಥಮವಾಗಿ ಚಂದ್ರಶೇಖರ್ ಮಂಗಳೂರು ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ, ಇತ್ತೀಚೆಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಬಗಲಿಗೆ ಹಾಕಿಕೊಂಡು ರಂಗಭೂಮಿಯಲ್ಲಿ ತನ್ನದಾದಂತಹ ನಟನೆಯನ್ನ ಸಾಧಿಸಿ ತೋರಿಸಿದವರು. ಅಷ್ಟು ಮಾತ್ರವಲ್ಲ, ದಕ್ಷಿಣ ಭಾರತದ ಹೆಸರಾಂತ ಹಿನ್ನೆಲೆ ಗಾಯಕ, ಅದೆಷ್ಟೋ ರಸಮಂಜರಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತ ನಿಮ್ಮೆಲ್ಲರ ನೆಚ್ಚಿನ ಚಂದ್ರಶೇಖರ್ ಮಂಗಳೂರು ತಾವು ದಯಮಾಡಿ ಈ ವೇದಿಕೆಗೆ ಬರಬೇಕು ಸರ್. ಅದರ ಜೊತೆಗೆ ಈಗಾಗಲೇ ನಮ್ಮೊಂದಿಗೆ ಮತ್ತೋರ್ವ ತೀರ್ಪುಗಾರರು, ಹಾರ್ಮೋನಿಯಂ ಇರ್ಬೋದು, ಹಿಂದೂಸ್ತಾನಿ ಗಾಯನ ಇರ್ಬೋದು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರ್ಬೋದು, ಬೇರೆ ಬೇರೆ ರೀತಿಯ ಕಲಾ ಪ್ರಕಾರಗಳು ಅದರ ಜೊತೆಗೂಡಿಕೊಂಡು ನುಡಿಯನ್ನ ಏನು ತಬಲದ ಅಥವಾ ಬೇರೆ ಬೇರೆ ವಾದ್ಯಗಳನ್ನ ನುಡಿಸುವಂತ ಒಂದು ಅದ್ಭುತವಾದಂತ ಕಲಾವಿದ. ಅಷ್ಟು ಮಾತ್ರ ಅಲ್ಲ, ಭಜನಾ ಕ್ಷೇತ್ರದಲ್ಲಿ ಜಿಲ್ಲೆ ರಾಜ್ಯ ಮಟ್ಟದವನ್ನ ಅದನ್ನ ವೇದಿಕೆಯನ್ನು ಹಂಚಿಕೊಂಡಂತ ಅದ್ಭುತವಾದಂತ ಕಲಾವಿದ. ಇವತ್ತಿನ ದಿವಸಗಳಲ್ಲಿ ನಮ್ಮೊಂದಿಗೆ ತೀರ್ಪುಗಾರರಾಗಿರುವ ಶ್ರೀಯುತ ಕಮಲಾಕ್ಷ ಧರ್ಮಸ್ಥಳ ಸರ್, ತಾವು ಕೂಡ ವೇದಿಕೆಗೆ ಬರಬೇಕು. ಅಷ್ಟು ಮಾತ್ರವಲ್ಲ, ಮಂಗಳೂರಿನ ಹೆಸರಾಂತ ಗಾಯಕ ಹೇಮಂತ್ ಅಮೀನ್ ಇವರು
ಸ್ವಂತದೇ ಆದಂಥ ವಜ್ರ ಮ್ಯೂಸಿಕಲ್ಸ್ ಇದನ್ನು ನಡೆಸ್ಕೊಂಡು ಬಂದು ದೇಶ ವಿದೇಶಗಳಲ್ಲಿ ಅದೆಷ್ಟೋ ರಸಮಂಜರಿ ಕಾರ್ಯಕ್ರಮ ನೀಡೋದ್ರ ಜೊತೆಗೆ ರಾಜ್ಯ ಮಟ್ಟದ ಹಲವಾರು ತೀರ್ಪುಗಾರಿಕೆಯಲ್ಲಿ ವೈಶಿಷ್ಟ್ಯಪೂರ್ಣವಾದಂಥ ಒಂದು ತೀರ್ಪುಗಾರಿಕೆಯನ್ನು ಕೊಡೋದ್ರ ಜೊತೆಗೆ ಅದ್ಭುತವಾದಂಥ ಸಂಗೀತ ಕಾರ್ಯಕ್ರಮಗಳನ್ನು ನಮಗೆಲ್ಲರಿಗೂ ಉಣಬಡಿಸಿದಂಥ ಹೇಮಂತ್ ಅಮೀನ್ ಸರ್ ತಾವು ದಯಮಾಡಿ 3 ಮಂದಿ ಮಹಾ ತೀರ್ಪುಗಾರರು ಈ ವೇದಿಕೆಗೆ ಬರಬೇಕು ಅಂತ ನಿಮ್ಮನ್ನು ಆಹ್ವಾನ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 8 ಆಡಿಷನ್ ಮುಗಿಸ್ಕೊಂಡು ಈ ಒಂದು ಸೆಮಿಫೈನಲ್ ಅಂತಿಮ ಹಂತ ಆಗ್ತದೆ ಅಂತ ಹೇಳಲಿಕ್ಕೆ ಮುಖ್ಯ ಕಾರಣ ಈ ಕಾರ್ಯಕ್ರಮದ ಸಂಯೋಜಕರು ನನ್ನ ಆತ್ಮೀಯ ಮಿತ್ರ ಶ್ರೀಯುತ ಪ್ರವೀಣ್ ಸರ್, ಅದರ ಜೊತೆಗೆ ಶ್ರೀಯುತ ಆನಂದ್ ಕುಲಾಲ್. ತಾವುಗಳು ಕೂಡ ನಿಜವಾಗಿ ಕ್ಷಮಿಸಬೇಕು, ನಿಮ್ಮ ಹೆಸರು ಹಾಗೆ ಮನಸ್ಸೊಳಗಿದೆ. ಅಷ್ಟು ಮಾತ್ರ ಅಲ್ಲ, ಕಾರ್ಯಕ್ರಮದ ಉದ್ದಗಲಕ್ಕೂ ಅದು ಬಹುಶಃ ನಮ್ಮ ಮುಳಿಯ ಸಂಸ್ಥೆಯ ಯಾವುದೇ ಶಾಖೆ ಇರ್ಬೋದು, ಅಲ್ಲಿ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ಆಗುವಲ್ಲಿ ನಮ್ಮೊಂದಿಗೆ ನಿರಂತರವಾಗಿ ನಮ್ಮೊಟ್ಟಿಗಿದ್ದಂಥ ಶ್ರೀಯುತ ಸಂಜೀವ್ ಸರ್, ನಮ್ಮ ಸಂಸ್ಥೆಯ ಮಾರ್ಕೆಟಿಂಗ್ ಮುಖ್ಯಸ್ಥರು. ಅಷ್ಟು ಮಾತ್ರವಲ್ಲ, ಈ ಸಂಸ್ಥೆಯ ಪುತ್ತೂರಿನ ಪ್ರಧಾನ ಕಚೇರಿಯ ಶಾಖಾ ಪ್ರಬಂಧಕರು ಶ್ರೀಯುತ ನಾಮದೇವ್ ಮಲ್ಯ ಜೊತೆಗೂಡಿಕೊಂಡು ಎಲ್ಲ ಸಿಬ್ಬಂದಿಗಳು ಸುಮಾರು ಈ ಒಂದು ಸೆಮಿಫೈನಲ್ ಆಗಬೇಕಾದ್ರೆ ನಿರಂತರವಾಗಿ ಸುಮಾರು 15 ದಿವಸಗಳಿಂದ ಮುಂಚಿತವಾಗಿ ಎಲ್ಲಾ ರೀತಿಯ ಪ್ರಕಾರಗಳನ್ನ ತನ್ನನ್ನು ತಾನು ತೊಡಗಿಸಿಕೊಂಡು ಗ್ರಾಮೀಣ ಪ್ರತಿಭೆಗಳಿಗೆ ತಮ್ಮದು ಕೂಡ ಒಂದು ಸೇವೆ ಆಗಬೇಕು ಅಂತ ಹೇಳಿ ದೃಷ್ಟಿಕೋನದ ಎಲ್ಲರೂ ಕೂಡ ಸೇರ್ಕೊಂಡು ಅದನ್ನು ಭಾಗವಹಿಸಿದರೆ ಅವರಿಗೆಲ್ಲರಿಗೂ ಕೂಡ ವಿಶೇಷವಾಗಿ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯ ಚಪ್ಪಾಳೆಗಳನ್ನ ನೀಡುವುದರ ಜೊತೆಗೆ ಇದೀಗ 3 ಮಂದಿ ಮಹಾ ತೀರ್ಪುಗಾರರು ತಾವು ದಯಮಾಡಿ ವೇದಿಕೆಗೆ ಬರಬೇಕು ಎಂದು ಕೇಳಿಕೊಳ್ತಾ ಇದ್ದೇನೆ. ಪ್ರಥಮವಾಗಿ ಶ್ರೀಯುತ ಚಂದ್ರಶೇಖರ್ ಧರ್ಮಸ್ಥಳ, ಚಂದ್ರಶೇಖರ್ ಮಂಗಳೂರು, ತಾವು ದಯಮಾಡಿ ವೇದಿಕೆಗೆ ಬರಬೇಕು ಸರ್. ಈಗಾಗಲೇ ನಮ್ಮೊಂದಿಗೆ 3 ಮಂದಿ ಮಹಾ ತೀರ್ಪುಗಾರರಲ್ಲಿ ನಾನು ಈಗಲೇ ಹೇಳ್ಕೊಂಡಿದ್ದೇನೆ. ದಕ್ಷಿಣ ಭಾರತದ ಹೆಸರಾಂತ ಸಂಗೀತ ಹಿನ್ನೆಲೆಯ ಗಾಯಕ, ಹಲವಾರು ಧ್ವನಿ ಸುರುಳಿಯಲ್ಲಿ ತನ್ನ ಸಂಗೀತದ ರಸದೌತಣನ ನೀಡಿದಂಥವರು, ನನ್ನ ಆತ್ಮೀಯ ಮಿತ್ರರು. ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆಯ ಸೆಮಿಫೈನಲ್ನ ಈ ಹಂತದಲ್ಲಿ ಇನ್ನೇನೊಂದು 2 ನಿಮಿಷಗಳ ಅವಕಾಶ. ಅದರ ಮುಂಚಿತವಾಗಿ ಶ್ರೀಯುತ ಚಂದ್ರಶೇಖರ್ ಇವರ ಕಡೆಯಿಂದ ಅವರ ಸುಮಧುರ ಧ್ವನಿಯಿಂದ ಒಂದು ಅದ್ಭುತವಾದಂತಹ ಹಾಡು. ಹಾಡು ಬೇಕಾ? ಒಂದು ಚಪ್ಪಾಳೆ ಕೊಟ್ರೆ ಹಾಡುವ, ಓಕೆನಾ? ಬಹಳ ಇಷ್ಟ ನನಗೆ, ಯಾಕೆಂದ್ರೆ ಮುಳಿಯ ಗಾನ ರಥ, ಹಾಡಿನ ಲಹರಿಗಳು ಹಾಗೆ ಹೋಗ್ತಾ ಇರಲಿ. ನಮ್ಮ ಪುತ್ತೂರಿನ ರಥ ಇದು. ಖಂಡಿತವಾಗಿಯೂ ಗಾನರಥಕ್ಕೆ ಒಂದು ಸುಂದರವಾದ ಗೀತೆಯನ್ನು ಹಾಡುವಂತ ಪ್ರಯತ್ನ ಮಾಡ್ತೇನೆ. ಈ ಒಂದು ಹಾಡು ನಮ್ಮ ಮುಳಿಯ ಜ್ಯುವೆಲ್ಲರ್ಸ್ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ, ವಿಶೇಷವಾಗಿ ಮುಳಿಯ ಜ್ಯುವೆಲ್ಲರ್ಸ್ಗೆ ಮತ್ತು ನಮ್ಮ ಎಲ್ಲ ಸಂಗೀತ ಪ್ರೇಮಿಗಳಿಗೆ. ಟೇಸ್ ಹಾಲ್ ಛೇ ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ, ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತ. ನಿಸರಿ ಸರಿಗ ಸರಿಗ ಪದ ಮನಿಸ ಧನಿ ಧನಿಸ ನಿಸರಿಗ ಮಗ ಸನಿ ನಿದ ಕದಮ ಮಗ ಗಗಸ ಎಲ್ಲೆಲ್ಲೂ ಸಂಗೀತವೇ. ಹೇ
ಸಂಧ್ಯೆಯು ಬಂದಾಗ ಆಗ ಸಂದ ಆ ಉಷೆ ನಗುವಾಗ ಲೋಕವೇ ಚಂದ ಸರಿಗ ಸರಿಗ ಮಮ ಗ ಮಾಮ ಪದ ಮ ಪದ ನಿ ಮಾಮ ಪಾಪ ಪದ ನಿ ಪದ ನಿ ದಾದ ನೀನಿ ಸರಿಗ ಸರಿಗ ಸನಿ ದಾದ ಮಾಮ ಗಗ ಸಂಧ್ಯೆಯು ಬಂದಾಗ ಆಗ ಸಂದ ಆ ಉಷೆ ನಗುವಾಗ ಲೋಕವೇ ಚಂದ ಬಳುಕುವ ಲತೆಯಿಂದ ಅರಳುವ ಹೂವಿಂದ ಆ ಸುಮ ಚೆಲ್ಲುವ ಪರಿಮಳದಿಂದ ಎಲ್ಲೆಲ್ಲೂ ಸೌಂದರ್ಯವೇ ನೀರಲಿ ಕಲ ಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಹರಿಯುವ ನೀರಲಿ ಕಲ ಕಲರವವು ಕೋಗಿಲೆ ಕೊರಳಿನ ಸುಮಧುರ ಸ್ವರವು ಭ್ರಮರದ ಚೇಕಾರ ಮುನಿಗಳ ಓಂಕಾರ ಈ ಜಗತ್ತುಂಬಿದೆ ಮಾಧುರ್ಯದಿಂದ ಎಲ್ಲೆಲ್ಲೂ ಸಂಗೀತವೇ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಆ ಸಂಗೀತ ಎಂದಿಗೂ ಸುರಗಂಗೆಯಂತೆ ಸಂಗೀತ ಎಂದಿಗೂ ರವಿಕಾಂತಿಯಂತೆ ಬಿಸಿಲಲ್ಲಿ ತಂಗಾಳಿ ಹೊಸ ಜೀವ ತಂದಂತೆ ಆ ದೈವ ಸುಧೆಯಿಂದ ಪರಮಾರ್ಥವಂತೆ ಎಲ್ಲೆಲ್ಲೂ ಸಂಗೀತವೇ ಎಲ್ಲೆಲ್ಲೂ ಸೌಂದರ್ಯವೇ ಕೇಳುವ ಕಿವಿಯಿರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ ಧನ್ಯವಾದ. ಹಲೋ, ನಮ್ಮೊಂದಿಗೆ ತೀರ್ಪುಗಾರರ ನೆಲೆಯಲ್ಲಿ ನಾವು ಇದೇ ಕಾರಣಕ್ಕೆ ಸಲುವಾಗಿ ಕೆಲವೊಂದು ಕಡೆಯಲ್ಲಿ ಹೇಗಂದ್ರೆ ಸಂಗೀತ ಕಾರ್ಯಕ್ರಮಗಳಿರ್ಬೋದು ಅಥವಾ ಬೇರೆ ಬೇರೆ ಕಲಾ ಪ್ರಕಾರಗಳಿಗೆ ಅದಕ್ಕೆ ತೀರ್ಪುಗಾರರನ್ನ ಒಳಗೊಂಡಾಗ ಅದಕ್ಕೆ ಆಗುವಂತ ಮಾನದಂಡಗಳು ಖಂಡಿತವಾಗಿ ಇರಬೇಕು. ಅದೆಷ್ಟೇ ಕಲಾವಿದರಿಗೆ ಇವತ್ತು ಅನ್ಯಾಯ ಆಗುವಂತ ಸಂದರ್ಭ. ಅದಕ್ಕೆ ಪೂರಕವಾಗಿ ಅದ್ಭುತವಾದಂತ ಒಬ್ಬ ಒಂದು ಹಿನ್ನೆಲೆ ಗಾಯಕ, ದಕ್ಷಿಣ ಭಾರತದ ಒಬ್ಬ ಅದ್ಭುತವಾದಂತ ಹಾಡಿನಲ್ಲಿ ಮೋಡಿ ಮಾಡುವಂತ ಆತ್ಮೀಯ ಮಿತ್ರ ಶ್ರೀಯುತ ಚಂದ್ರಶೇಖರ ಮಂಗಳೂರು ಮಲಯ ಮಾರುತದ ಈ ಹಾಡನ್ನ ಹಾಡೋದ ಮೂಲಕ ನಿಜವಾಗಿ ತೀರ್ಪುಗಾರಿಕೆಗೆ ಸೂಕ್ತವಾದ ವ್ಯಕ್ತಿ ಅಂತ ಖಂಡಿತವಾಗಿ ಅನ್ಸ್ಕೊಳ್ತಾನೆ. ಉತ್ತನವರತ್ತ ಒಪ್ಪಿಕೊಳ್ತೀರಲ್ಲ? ಎಸ್, ಓಕೆ. ಚಪ್ಪಾಳೆ ನೀಡಿ ಗೌರವಿಸ್ಕೊಂಡಿದ್ದಾರೆ. ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ತೀರ್ಪುಗಾರಿಕೆ ಇನ್ನು ಸ್ವಲ್ಪ ಒದ್ದಾಟ ಮಾಡ್ತಾ ಇದ್ದಾರೆ. ಅಷ್ಟು ತುಂಬಾ ಗೊಂದಲ ಇದೆ ಅಂತ ಕಾಣಿಸ್ತದೆ. ಎಸ್, ಯಾಕಂದ್ರೆ ತೀರ್ಪುಗಾರಿಕೆ ಹಾಗೆ ಇದೆ. ನಮ್ದು ಮಾರ್ಕ್ ಹಾಕುವಾಗ ನನ್ನ ಕೆಲಸ ಮಾಡಿಕೊಟ್ಟು ಬಂದಿದ್ದೇನೆ ನಾನು. ನನಗೆ ಸಾಧಾರಣ ಒಂದು 26 ಇದ್ದದ್ದು, ಟೋಟಲ್ 26 ಕಂಟೆಸ್ಟೆಂಟ್ ಅಲ್ಲ ಇದರಲ್ಲಿ 26ರಲ್ಲಿ ನಾನು ಮಾರ್ಕ್ ಹಾಕಿದಲ್ಲಿ ನನಗೆ ಸಾಧಾರಣ ಒಂದು 7-8 ಜನರಿಗೆ ಸೇಮ್ ಮಾರ್ಕ್ ಕೊಟ್ಟಿದ್ದೇನೆ ನಾನು. ಹಾಗಂತ 7-8 ಜನರು ಅವರನ್ನೇ ಸೆಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ.
ಅವರಲ್ಲಿ ಕೊಡುವಾಗ 1 ಮಾರ್ಕ್ ಆಚೆ ಇರ್ಬೋದು, ಒಂದು ಅರ್ಧ ಮಾರ್ಕ್ ಆಚೆ ಈಚೆ ಇರ್ಬೋದು. ಯಾಕಂದ್ರೆ ಅಂತಹ ಒಂದು ಅದ್ಭುತವಾದ ಪ್ರತಿಭೆಗಳು ಇಲ್ಲಿಂದ ಮೂಡಿ ಬಂತು. ಇದು ನನಗೆ ಬಹಳಷ್ಟು ಹೆಮ್ಮೆ. ಯಾಕಂದ್ರೆ ಎಷ್ಟು ಜನ ಪುತ್ತೂರಿನವರು ಇದರಲ್ಲಿ ಕಂಟೆಸ್ಟ್ ಮಾಡಿದ್ರು. ಒಂದು ಜೋರಾದ ಚಪ್ಪಾಳೆ ಕೊಡಿ ಪುತ್ತೂರಿನವರು. ಓಕೆ, ಹೊರಗಡೆಯಿಂದ ಬಂದವರು ಒಂದು ಜೋರಾದ ಚಪ್ಪಾಳೆ. ನಮ್ಮ MD ಅವರು ಅವಾಗಲೇ ಹೇಳಿದ್ರು, ಹಳ್ಳಿಯ ಪ್ರತಿಭೆಗಳಿಗೆ ಅದರಲ್ಲೂ ಕೂಡ ಪುತ್ತೂರಿನವರಿಗೆ ಒಂದು ಅವಕಾಶವನ್ನು ಕೊಡಬೇಕಂತ ನಮ್ಮ ಈ ಗಾನರಥವನ್ನ ಮಾಡಿದ್ದೇವೆ ಅಂತ. ನಾನಿವತ್ತು ಮಂಗಳೂರಲ್ಲಿ ಇರುವುದಾದ್ರೂ ಕೂಡ ನಾನು ಹುಟ್ಟಿದ್ದು ಪುತ್ತೂರಿನಲ್ಲಿ, ನಾನು ಕೂಡ ಪುತ್ತೂರಿನವನೇ. ಇಲ್ಲೇ ಜೂನಿಯರ್ ಕಾಲೇಜಲ್ಲಿ ಕಲ್ತದ್ದು, ಇಲ್ಲಿ ಒಂದು 1999-2000 ಇಸವಿಯಲ್ಲಿ ಇಲ್ಲೇ ಓಡಾಡಿಕೊಂಡು ಇಲ್ಲೇ ಆಟ ಆಡಿಕೊಂಡು ಇದ್ದವನು ನಾನು ಸ್ವತಃ ಪುತ್ತೂರಿನವನು. ಇವತ್ತು ಮಂಗಳೂರಿನಲ್ಲಿ ನೆಲೆಸಿದ್ರು ಕೂಡ ನಮ್ಮ ಪುತ್ತೂರಿನ ಪ್ರತಿಭೆಗಳು ಎಲ್ಲಿ ಹೋದ್ರೂ ಕೂಡ ಒಂದು ಗೌರವ ಇದೆ. ನಾನು ತುಂಬಾ ಕಡೆ ಹೋಗ್ತೇನೆ, ಬಾಂಬೆ ಇರಲಿ, ಡೆಲ್ಲಿ ಇರಲಿ, ಅಥವಾ ಕೇರಳ, ತಮಿಳುನಾಡು ಹೋಗಿರಲಿ, ಪುತ್ತೂರಿನವರಂತ ಹೇಳಿದ್ರೆ ಒಂದು ವಿಶೇಷವಾದ ಒಂದು ಗೌರವ ಇದೆ. ಅಂತಹ ವಿಶೇಷವಾದ ಗೌರವಕ್ಕೆ ನೀವೆಲ್ಲರೂ ಸಂಗೀತದ ಜೊತೆಗೆ ನಮ್ಮ ಮುಳಿಯ ಗಾನ ರಥದ ಮೇಲೆ ಎದ್ದು ಬರಬೇಕು. ನೀವು ಆ ಗಾನ ರಥದ ಮೇಲೆ ಬರುವಾಗ ನಿಮ್ಮ ಹಾಡುಗಳು ಚೆನ್ನಾಗಿರಬೇಕು, ನೀವು ಮಾಡುವಂತ ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ನೀವು ಕೊಡುವಂತ ಪ್ರತಿಯೊಂದು ಕೂಡ ಪಕ್ಕಾ ಸ್ಟ್ಯಾಂಡರ್ಡ್ ಆಗಿರಬೇಕು. ಅದಕ್ಕೆ ನಿಮ್ಮ ಪ್ರಯತ್ನ, ನಿಮ್ಮ ಪ್ರಾಕ್ಟೀಸ್ ಮ್ಯಾಕ್ಸಿಮಮ್ ಆಗಿರಬೇಕು. ಖಂಡಿತವಾಗಿಯೂ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ನಾನು ಒಂದು ಮಾತನ್ನು ಹೇಳಲೇಬೇಕು. ನಾನು ಹೇಳಿದಲ್ಲ, 8 ಜನರಿಗೆ ನಾನೇ ಈಕ್ವಲ್ ಕೊಟ್ಟಿದ್ದೇನೆ ಮಾರ್ಕ್ ಹಾಕುವಾಗ. ರಾಗ, ತಾಳ, ನಮ್ದು 4 ಕ್ಯಾಟಗರಿ ಇದೆ. ಅದರಲ್ಲಿ ಬರುವಾಗ ಅಷ್ಟು ಚೆನ್ನಾಗಿ ಹಾಡಿದ್ರೆ ನೀವು. ಸಪೋಸ್ ಇಲ್ಲಿ ಈಗ 26ರಲ್ಲಿ 8 ಜನರನ್ನ ನಾವು ಸೆಲೆಕ್ಟ್ ಮಾಡ್ತೇವೆ. ಅದರಲ್ಲಿ ಒಂದು ಅರ್ಧ ಮಾರ್ಕಲ್ಲಿ ಅಥವಾ 1 ಮಾರ್ಕಲ್ಲಿ ಕೆಲವರು ಸೆಲೆಕ್ಟ್ ಆಗದೆ ಇರಬಹುದು ಹೊರತು ನೀವು 26 ಜನರು ಕೂಡ ವಿನ್ನರ್ಸ್. ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಎಲ್ಲರೂ ಕೊಡಲೇಬೇಕು. ಎಲ್ಲರೂ ಅದ್ಭುತವಾಗಿ ಹಾಡಿದ್ದಾರೆ. ಯಾರು ಕೂಡ ಸ್ವರ ತಪ್ಪಿಸಿ ಅಥವಾ ಸ್ವಲ್ಪ ತಾಳ ತಪ್ಪಿಸಿ, ರಾಗ ತಪ್ಪಿಸಿ ಅಂತ ಹಾಡಿದ್ದು ಭಾರಿ ಕಡಿಮೆ. ಯಾಕೆಂದ್ರೆ ಇದು ಸೆಮಿಫೈನಲ್ ಆಗಿತ್ತು. ಅಂತ ಒಂದು ಅದ್ಭುತವಾದ ಎಲ್ಲ ಪರ್ಫಾರ್ಮೆನ್ಸ್ ಅನ್ನು ನೀಡಿದಂತ ನಮ್ಮ ಇಲ್ಲಿ ಸಿಂಗರ್ಸ್ಗೆ ಧನ್ಯವಾದಗಳು. ವಿನ್ ಆದವರು ನಾವು ಇಲ್ಲಿ ವಿನ್ ಆಗಿ ಫೈನಲ್ ಅಲ್ಲಿ ವಿನ್ ಆಗ್ತೇವೆ ಅಂತ ತಿಳ್ಕೊಳ್ಳೋದು ಬೇಡ. ಫೈನಲ್ಗೆ ಹೋದಾಗ ಇನ್ನೂ ಸ್ವಲ್ಪ ಕಷ್ಟ ಇದೆ, ಇನ್ನೂ ಕಷ್ಟದ ಹಾಡುಗಳನ್ನ ಹಾಡಬೇಕಾಗ್ತದೆ. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯ. ಎಲ್ಲರೂ ವಿನ್ ಆಗಿ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ನಾನು ಹೇಳ್ತೇನೆ. ಖಂಡಿತವಾಗಿ ಫೈನಲ್ಗೆ ಎಲ್ಲರೂ ಬನ್ನಿ, ನನ್ನ ಆಸೆ. ಯಾಕಂದ್ರೆ ಅಷ್ಟು ಒಳ್ಳೆ ಗಾಯಕರಿದ್ರೆ ನಿಮಗೆ. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಹೋಗ್ಬೇಡಿ, ನಾವು ಇನ್ನೆರಡು ತೀರ್ಪುಗಾರನ್ನ ಕರೆಸ್ಕೊಂಡು ಮತ್ತೆ ತೆರಳೋಣ. ಈ ಒಂದು ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಸೆಮಿಫೈನಲ್ ಹಂತದ ಈ ಒಂದು ಕರೋಕೆ ಹಾಡುಗಳ ಗಾಯನ ಸ್ಪರ್ಧೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ವಿಜಯ್ ಘೋಷಣೆ ಮಾಡಲಿಕ್ಕಿರುವಂತಹ ಸುಸಂದರ್ಭ. ಈ ಸಂದರ್ಭದಲ್ಲಿ ಈಗಾಗಲೇ ಚಂದ್ರಶೇಖರ್ ಮಂಗಳೂರು ಇವರನ್ನು ನಾವು ವೇದಿಕೆಗೆ ಆಹ್ವಾನ ಮಾಡಿಕೊಂಡಿದ್ದೇವೆ. ನಮ್ಮೊಂದಿಗೆ ಇನ್ನೆರಡು ಮಂದಿ ಮಹಾ ತೀರ್ಪುಗಾರಿದ್ದಾರೆ. ಶ್ರೀಯುತ ಕಮಲಾಕ್ಷ ಧರ್ಮಸ್ಥಳ ಸರ್, ದಯಮಾಡಿ ವೇದಿಕೆಗೆ ಬರಬೇಕು. ಅದರ ಜೊತೆಗೆ ಸಂಗೀತದ ಸುದೆಯನ್ನೇ ಹರಿಸಿಕೊಂಡು ತನ್ನ ಜೀವನವನ್ನೇ ಅದಕ್ಕೆ ಮುಡಿಪಾಗಿಟ್ಕೊಂಡವರು ನನ್ನ ಆತ್ಮೀಯ ಮಿತ್ರರು ಮತ್ತವಲ್ಲ ಶ್ರೀಯುತ ಹೇಮಂತ್ ಅಮೀನ್ ಮಂಗಳೂರು. ತಾವುಗಳು ಸುರ ವೇದಿಕೆಗೆ ಬರಬೇಕು ಸರ್. ಬಹಳ ಸಂಜೆಯ ಶುಭ ಗಳಿಗೆಯಿಂದ ದೀಪವನ್ನ ಈ ಭಾಗದ ಇಂಡಿಯನ್ ಓವರ್ಸೀಸ್ ಬ್ಯಾಂಕಿನ ಶಾಖಾ ಪ್ರಬಂಧಕರು, ಅಷ್ಟು ಮಾತ್ರ ಅಲ್ಲ ಮುಳಿಯ ಜುವೆಲ್ಸ್ ಪುತ್ತೂರು ಇದರ MD ಅವರು ಕೂಡ ಜೊತೆಗೂಡಿಕೊಂಡು ಈ ಒಂದು ಸುಂದರವಾದಂತಹ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನ ಮಾಡಿಕೊಂಡು ಈ ಸಂಜೆಯ ಗಳಿಗೆಯಿಂದ ಈ ಕ್ಷಣ ತನಕ ನಿರಂತರವಾಗಿ ಸಂಗೀತದ ಒಂದು ಸುದೆಯನ್ನ ಈ ವೇದಿಕೆಯಿಂದ ಹರಿಸಿಕೊಂಡು ಎಲ್ಲರೂ ಕೂಡ ಭಾಗವಹಿಸಿದ್ದೀರಿ. ಈಗಾಗಲೇ ನಮ್ಮ ಆತ್ಮೀಯ ಮಿತ್ರರು ಹೇಳ್ಕೊಂಡ ಹಾಗೆ ಸೋಲು ಗೆಲುವು ಸಹಜ ಇದ್ದದ್ದೇ. ಆದ್ರೆ ನನಗೂ ಕೂಡ ಅನಿಸ್ತಾ ಇದೆ, ನಾನೊಬ್ಬ ಕಲಾವಿದನಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು, ಸೆಮಿಫೈನಲ್ ಹಾಡಿದಂತ ಪ್ರತಿಯೊಬ್ಬರು ಕೂಡ ಹಾಡುಗರು ಎಲ್ಲರೂ ಕೂಡ ಗ್ರ್ಯಾಂಡ್ ಫಿನಾಲಿಗೆ ಹೋದದವರೇ, ಅದು ಹೋಗ್ಲಿಕ್ಕೆ ಇದ್ದವರು, ಎರಡು ಮಾತೇ ಇಲ್ಲ. ಅಷ್ಟು ರೀತಿಯ, ನಾನು ಆಗ್ಲೇ ಅದಕ್ಕೆ ಹೇಳಿಬಿಟ್ಟೆ, ಅದು ನನ್ನ ಹೃದಯಾಂತರಾಳದ ಹೇಳಿದಂತ ಮಾತು. ಈ ಒಂದು ವೇದಿಕೆಯಲ್ಲಿ ಇವತ್ತು ಹಾಡಿದಂತ ಹಾಡು ಹೇಗೆ ಬಂತಂತ ಹೇಳಿದ್ರೆ, ಇವತ್ತಿನ ಬರೇ ನಾವೊಂದು 22 ಅಥವಾ 42 ಇಂಚಿನ ಟಿವಿಯಲ್ಲಿ ನೋಡುವಂತ ಜೀ ಕನ್ನಡ ವಾಹಿನಿಯ ಸ್ಟುಡಿಯೋದಲ್ಲಿ ಏನು ಕಾರ್ಯಕ್ರಮ ಆಗ್ತಿದೆಯೋ ಅದಕ್ಕಿಂತ ಮಿಗಿಲಾಗಿ ಅದೇ ರೀತಿಯಾಗಿ ಈ ವೇದಿಕೆಯಿಂದ ಪ್ರತಿಯೊಬ್ಬರು ಹಾಡಿದ್ದೀರಿ. ನಿಜವಾಗಿ ಈ ದಿವಸ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸಲೇಬೇಕು. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಈಗಾಗಲೇ ಮಹಾ ತೀರ್ಪುಗಾರರು ಒಬ್ಬರು ಮಾತಾಡ್ಕೊಂಡಿದ್ದಾರೆ. ಈಗ ನಮ್ಮೊಂದಿಗೆ ಇನ್ನೋರ್ವ ಮಹಾ ತೀರ್ಪುಗಾರರು ಶ್ರೀಯುತ ಕಮಲಾಕ್ಷ್ ಧರ್ಮಸ್ಥಳ, ಕಳೆದ ಬಾರಿಯ ಬೆಳ್ತಂಗಡಿ ತಾಲೂಕಿನ ಮುಳಿಯ ಗಾನಕೋಗಿಲೆಯಲ್ಲಿ ಅದ್ಭುತವಾದಂತಹ ಒಂದು ಪಾರದರ್ಶಕವಾದಂತಹ ಒಂದು ಅಂಕವನ್ನ ಕೊಡ್ಕೊಂಡು ಒಳ್ಳೆಯ ಒಂದು ತೀರ್ಪುಗಾರಕ ನೀಡಿದ ಶ್ರೀಯುತ ಕಮಲಾಕ್ಷ ಧರ್ಮಸ್ಥಳ ಸರ್, ದಯಮಾಡಿ ಒಂದೆರಡು ಮಾತುಗಳನ್ನ ಆಡಬೇಕು ಸರ್ ಸ್ಪರ್ಧಿಗಳ ಪರವಾಗಿ. ಎಲ್ಲರಿಗೂ ವಂದನೆಗಳು.
ಯಾರು ಜೀವನದಲ್ಲಿ ಪ್ರಥಮವಾಗಿ ಈ ಜಗತ್ತಿನ ಬೆಳಕನ್ನು ಕಂಡಾಗ ತಾಯಿಯ ಲಾಲಿ ಹಾಡನ್ನ ಯಾರು ಗಮನವಿಟ್ಟು ಕೇಳ್ತಾರೋ ಅವರಿಗೆ ಸರಸ್ವತಿ ಸಿಗ್ತಾಳಂತೆ. ಆ ಸರಸ್ವತಿ ಸಿಕ್ಕಿದಾಗ ಒಳ್ಳೆಯ ಒಂದು ಸಾ ಅಂದ್ರೆ ಸಂಗೀತದಲ್ಲಿ ಸಾ ಬರುತ್ತೆ ನಮಗೆ. ಆನಂತರ ಅದನ್ನ ಆರಾಧಿಸಿದಾಗ ಲಕ್ಷ್ಮಿ ಅದರ ಹಿಂದೆ ಬರ್ತಾಳಂತೆ. ಲಕ್ಷ್ಮಿ ಅಂತ ಹೇಳಿದ್ರೆ ಲಕ್ಷ್ಮಿ ವೆಂಕಟರಮಣ ಕೊಡದಿರ್ಬೋದು, ಆದ್ರೆ ಮುಳಿಯದವರು ಕೊಡ್ಬೋದು. ಹಾಗನೇ ಸರಸ್ವತಿ ಹಿಂದೆ ಲಕ್ಷ್ಮಿ ಬರ್ತಾಳೆ, ಲಕ್ಷ್ಮಿಯ ಹಿಂದೆ ಶಿವ ಬರ್ತಾನಂತೆ. ಯಾಕಂತ ಹೇಳಿದ್ರೆ ಆನಂದ ತಾಂಡವ ಆಡ್ಲಿಕ್ಕೆ ಅಂತಹ ಸಂಗೀತವನ್ನ ಬೆಳೆಸಿಕೊಳ್ಳಿ. ತಾಯಿಯ ಲಾಲಿ ಹಾಡು ಹೇಗೆ ನಮಗೆ ಸಂಗೀತಕ್ಕೆ ಪ್ರೇರಕವಾಗಿತ್ತೋ ಹಾಗೇನೆ ಗುರು ತೋರಿಸುವಂತಹ ಮಾರ್ಗದರ್ಶನ ಒಳ್ಳೆದಾಗಿದ್ರೆ ನಾವೊಬ್ರು ಒಳ್ಳೆ ಕಲಾವಿದರಾಗ್ತೇವೆ. ಒಳ್ಳೆ ಅರ್ಥಪೂರ್ಣವಾದಂಥ ಅವರು ಎಲ್ಲೇ ಯಾವ ವೇದಿಕೆಯಲ್ಲಿ ಹೋದರೂ ಕೂಡ ಬಹುಶಃ ಸಂದರ್ಭೋಚಿತವಾಗಿ ಬಹಳ ಅದ್ಭುತವಾಗಿ ಒಂದು ಶುಭ ನುಡಿಗಳನ್ನು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನನ್ನದು ಕೂಡ ಯಾವತ್ತೂ ಅವರಿಗೆ ರಿಕ್ವೆಸ್ಟ್ ಇರ್ತದೆ, ಸರ್ ತೀರ್ಪುಗಾರ ನೆಲೆಯಲ್ಲಿ ಒಂದು 2 ಸಾಲುಗಳನ್ನಾದ್ರೂ ಹಾಡನ್ನು ಹಾಡಲೇಬೇಕು ಅಂತ. ಅಷ್ಟು ಚೆನ್ನಾಗಿ ಅವರೊಂದು ಅದ್ಭುತವಾಗಿ ಹಾಡುವಂಥ ಒಬ್ಬ ಕಲಾವಿದ. ಹಾಗಾಗಿ ಒಂದು 2 ಸಾಲು ನನಗೆ ಸಲುವಾಗಿ ಸರ್. ನಾನು ನಾನಲ್ಲ ನನ್ನದೆಲ್ಲ ನನದಲ್ಲವೆಂದ, ನಾನು ನಾನಲ್ಲ ನನ್ನದೆಲ್ಲ ನನದಲ್ಲವೆಂದ, ಅಗ್ರಜನ ಗೆಳ್ದು ತಾನೇ ಜಗಮಲ್ಲನೆಂದ, ಅಗ್ರಜನ ಗೆಲ್ದು ತಾನೇ ಜಗಮಲ್ಲನೆಂದ, ಮೋಹಿಸಿದನ ಮೋಹಿಪಗೆ ನೀಡಿನಿಂದ, ಮೋಹಿಸಿದನ ಮೋಹಿಪಗೆ ನೀಡಿನಿಂದ, ಬಾಹುಬಲ ಬಾಹುಬಲಿ ತಾ ಬಂದ, ಬಾಹುಬಲ ಬಾಹುಬಲಿ ತಾ ಬಂದ. ಥ್ಯಾಂಕ್ ಯು. ಬಹಳ ಟ್ರ್ಯಾಕ್ ಇಲ್ಲದಿದ್ರು ಕೂಡ ಬಹಳ ಅದಕ್ಕೆ ಏನು ಆ ಹಾಡಿಗೆ ಏನು ಎಷ್ಟು ಒತ್ತು ಕೊಡಬೇಕು, ಅದೆಷ್ಟು ಭಾವಪೂರ್ಣ ಆಗಿ ಬರಬೇಕು, ಅದನ್ನು ಬಹಳ ವಿಶೇಷವಾಗಿ ಸಿಂಪಲ್ ಒಂದು ವೇದಿಕೆಯಿಂದ ಉಣಬಡಿಸಿದ್ರಿ. ತುಂಬ ಧನ್ಯವಾದಗಳು ಸರ್. ನಮ್ಮೊಂದಿಗೆ ಇನ್ನೋರ್ವ ಹೇಮಂತ್ ಸರ್ ಸ್ವಲ್ಪ ಶುಭ ನುಡಿಗಳನ್ನ ಹೇಳಬೇಕು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಬಹಳ ಖುಷಿಯಾಗಿ ಆಗ್ತಾ ಇದೆ ನನಗೆ. ಒಳ್ಳೊಳ್ಳೆ ಹಾಡುಗಾರರು ನಮಗೆ ಕಾಣೋಕೆ ಸಿಕ್ಕಿದ್ರು. ನಮ್ಮ ಸಿಟಿಯಲ್ಲಿ ಮಾತ್ರ ಅಲ್ಲ, ಇಲ್ಲಿ ಹಳ್ಳಿ ಹೆಚ್ಚಾಗಿದ್ದು ಹಳ್ಳಿ ಅಲ್ವ ಸರ್ ಜಾಸ್ತಿಯಾಗಿ. ಸೊ ಹಳ್ಳಿಯಲ್ಲಿ ಕೂಡ ಒಳ್ಳೊಳ್ಳೆ ಪ್ರತಿಭೆಗಳು ಮೂಡಿ ಬರ್ತಾ ಇದೆ. ಖುಷಿ ಆಗ್ತಾ ಇದೆ ನಮಗೂ ಕೂಡ. ಯಾಕಂದ್ರೆ ಸ್ಪರ್ಧಾತ್ಮಕ ಒಂದು ಸ್ಪರ್ಧೆ ಇದ್ದಲ್ಲಿ ನಮ್ಮ ಟ್ಯಾಲೆಂಟ್ ಮುಂದೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಖುಷಿ ಆಗ್ತದೆ. ಇದೇ ರೀತಿ ಸ್ಪರ್ಧೆ ಬರ್ತಾ ಮುಂದೆ ಹೋಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಎಲ್ಲದಕ್ಕೂ ನೀವು ಭಾಗವಹಿಸಬೇಕಾಗಿ ನನ್ನ ಒಂದು ಆಶಯ. ಖುಷಿ ಆಯ್ತು. ಹೀಗೆ ನಾರ್ಮಲ್ ಆಗಿ ಹಾಡೋದು ಒಂದು ರೀತಿ ಇರುತ್ತೆ, ಅದೇ ರೀತಿ ವಿತ್ ಟ್ರ್ಯಾಕಿಗೆ ವಿತ್ ಮೈಕಲ್ಲಿ ಅದಕ್ಕೆ ಅಡ್ಜಸ್ಟ್ ಆಗಿ ಹಾಡೋದು ಬೇರೆ ರೀತಿ ಇರುತ್ತೆ. ಸೊ ಕೆಲವರಿಗೆ ಶಾಸ್ತ್ರೀಯ ಸಂಗೀತ ಮಾತ್ರ ಗೊತ್ತಿರುತ್ತೆ. ಶಾಸ್ತ್ರೀಯವಾಗಿ ವಿತ್ ಮೈಕಲ್ಲಿ ಬರುವಾಗ ಅವ್ರಿಗೆ ಏನೋ ನರ್ವಸ್ನೆಸ್. ಸೊ ಇಂಥ ಟ್ಯಾಲೆಂಟ್ ಬರ್ಬೇಕು ನಮ್ಗೆ. ಅಂದ್ರೆ ಖಾಲಿ ಒಳಗಡೆನೆ ಅಂದ್ರೆ ಬಾತ್ರೂಮ್ ಸಿಂಗರ್ಸ್ ಅಂತ ಹೇಳ್ತಾರೆ, ಮನೆಯಲ್ಲೇ ಹಾಡಿ ಒಳ್ಳೆ ವಾಯ್ಸ್ ಒಳ್ಳೇದಿರುತ್ತೆ. ಆದ್ರೆ ಹೊರಗೆ ಬಂದು ಹಾಡೋಕೆ ಮೈಕ್ ಮುಟ್ಟಿದಾಗ ಶೋರಿಂಗ್ ಆಗ್ತಾ ಇದೆ, ಹೌದಲ್ವಾ? ಅದೇ ರೀತಿ ನೀವು ಮುಂದೆ ಒಂದೊಂದು ಫಂಕ್ಷನ್ಗೆ ಹೋಗಿ ಪ್ರೋಗ್ರಾಮ್ಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಧೈರ್ಯ ಬರುತ್ತೆ. ಇದೇ ರೀತಿ ನಿಮ್ಮ ಟ್ಯಾಲೆಂಟ್ಗಳು ಹೊರಗೆ ಬರ್ತಾ ಇರಲಿ ನನ್ನ ಒಂದು ಆಶಯ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇಲ್ಲಿ ಒಂದು ಜಡ್ಜ್ ಆಗಿ ಕರೆದಿದ್ದಕ್ಕೆ ನಿಮ್ಗೆ ಮುಳಿಯ ಟೀಮ್ಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್, ಆಲ್ ದ ಫೈನಲಿಸ್ಟ್. ಥ್ಯಾಂಕ್ ಯು. ಎಸ್, ನೀವು ಹೇಳಿದ ಹಾಗೆ ಸರ್, ನಿಜವಾಗ್ಲೂ ಹೌದು. ಉದ್ದೇಶವೇ ನಮ್ಮ ಮುಳಿಯ ಸಂಸ್ಥೆಯ ಮುಖ್ಯಸ್ಥರ ಅದರ ಕನಸುಗಳಷ್ಟೇ, ಅವರ ಉದ್ದೇಶವಷ್ಟೇ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ನಮ್ಮ ಸಿಬ್ಬಂದಿಯವರನ್ನು ಕೂಡ ಆ ಒಂದು ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು. ಜೊತೆಗೆ ಇಷ್ಟು ಮಾತ್ರವಲ್ಲ,
ಬರುವಂತ ಎಲ್ಲಾ ದಿವಸಗಳಲ್ಲಿ ಅದು ಹೇಗೆ ಏನು ಅಂತ ಹೇಳಲಿಕ್ಕಾಗೋದಿಲ್ಲ. ನಾನು ಆಗ್ಲೇ ಬೆಳಿಗ್ಗೆ ಸಂಜೆ ಹೊತ್ತಿಗೆ ಒಂದು ಮಾತು ಹೇಳ್ಕೊಂಡೆ, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತ ಗಾದೆ ಮಾತು ಇದ್ದ ಹಾಗೆ ಬಂದಂತ ಫಲದಲ್ಲಿ ಅದನ್ನ ಏನಾದ್ರೂ ಸಮಾಜಕ್ಕೆ ಕೊಡಬೇಕು ಅಂತ ದೃಷ್ಟಿಕೋನದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇವತ್ತು ನಮ್ಮ ಬೆಳ್ತಂಗಡಿಯಲ್ಲಷ್ಟೇ, ಪುತ್ತೂರಿನಷ್ಟೇ, ಇವತ್ತೊಂದು ನಮ್ಮ ಮುಳಿಯ ಗಾನಕ್ಕೆ ಹೋಗಲಿ ಬಂದಂತ ಅದೆಷ್ಟೋ ಕಲಾವಿದರು ಬೇರೆ ಬೇರೆ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅದರಲ್ಲಂತೂ ಎರಡು ಮಾತೇ ಇಲ್ಲ. ಇದರ ಉದ್ದೇಶವೇ ಇಷ್ಟೇ. ಹಾಗಾಗಿ ಅದ್ಭುತವಾದಂತ ಒಂದು ಶುಭ ನುಡಿಗಳನ್ನು ತಮ್ಮ ಮುಂದೆ ಇಟ್ಟಿದ್ದೀರಿ. ಇದೀಗ ನಾವು ನೀವೆಲ್ಲ ಕಾತುರ ಪಡುವಂತ 8 ಮಂದಿ ಈ ಒಂದು ವೇದಿಕೆಯಿಂದ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಒಂದು ಶುಭ ಸಂದರ್ಭ. ಬಹಳ ಗೊಂದಲಮಯ. ಯಾರನ್ನ ಯಾರಿಗೆ ಸ್ಕೋರ್ ಕೊಡೋದು, ಎಲ್ಲರೂ ಕೂಡ ಈಕ್ವಲ್, ಎಲ್ಲ ರೀತಿಯ ನೇರ ಸಮ ಇದೆ. ಯಾರಿಗೆ ಕೊಡೋದು ಅಂತೇಳಿ ನಮಗೆ ಯಾವ ಆಡಿಷನ್ ಅಲ್ಲಿ ಆಗಲಿ, ಯಾವ ಸೆಮಿಫೈನಲ್ ಇವರಿಗೆ ಬೆಳ್ತಂಗಡಿ ಆಗಿರ್ಬೋದು, ಗ್ರ್ಯಾಂಡ್ ಫಿನಾಲೆ ಯಾವುದು ಎಲ್ಲ ಕಡೆ ಆಗಿದೆ. ಆದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಷ್ಟು ರೀತಿಯ ಚರ್ಚೆಗಳಂತ ಹೇಳಿದ್ರೆ ಆರೋಗ್ಯಕರವಾದ ಚರ್ಚೆ, ಅಲ್ಲಿ ಎಲ್ಲಾ ರೀತಿಯ ಹಾಡುಗರು ಎಲ್ಲ ಸರಿಸಮನಾಗಿದ್ದಾರೆ. ಹಾಗಾಗಿ ಗಂಭೀರವಾದಂತ ಚರ್ಚೆಗಳು ಆಗ್ತಾ ಇದೆ. ಹಾಗಾಗಿ ಸಂಗೀತ ಅಂತೇಳಿ ಬಂದಾಗ ಪ್ರತಿಯೊಬ್ಬನ ಒಂದು ಹುಟ್ಟು ಮೊದಲೆಲ್ಲ ಸಂಗೀತದಿಂದಲೇ ಶುರು ಆಗ್ತಿದಂತೆ. ಬಹುಶಃ ನಾವು ನೀವೆಲ್ಲ ಕೇಳಿಕೊಂಡಿದ್ದೇವೆ. ದುಮ್ಮ ಮಾತ ಎಂಕ್ಲ ಬಲ್ಪುರ ಇಲ್ಲಪುರ ಎಂಕ್ಲು ಶುರು ಮಾಡ್ತಾನೆ ಎಂಕ್ಲ ಪೂರ ಇಲ್ಲಪುರ ಭಜನೆ ಬೊಕ್ಕ ಬೇತೆ ಬೇತೆ ಪದಕಲು ಬರೋದಿತ್ತಲ್ವಾ, ಕೇಳ್ಕೊಂಡಿದ್ದೇವಲ್ವಾ? ಮಾತಾಡಿ ಕೇಳ್ತಿದ್ದೇವಲ್ಲ. ಪ್ರತಿಯೊಂದು ಮನೆಯಿಂದ ಎಲ್ಲ ಸಂಗೀತನೇ ಶುರು ಆಗ್ತಿತ್ತು, ಹೌದಾ? ಕೇಳಿಸ್ ತುಂಬಾ ಬೇಸರ ಆಗ್ತಿದೆ ಅಂತ ಏಪವರ ಮುಕ್ಲಿಂ ಬೇರೆ ಪ್ರೈಸ್ ಅನೌನ್ಸ್ ಮಾಡ್ತಿದ್ದಾರೆ ಅಂತೇಳಿ. ಪ್ರತಿಯೊಂದು ಮನೆಯಲ್ಲಿ ಕೂಡ ಸ್ವಲ್ಪ ಸಂಗೀತ ಕೂಡ ಶುರು ಆಗ್ತಿತ್ತು, ಹೌದಾ? ಯಾವ ರೀತಿ ಹಾಡು? ಭಜನೆ ಸಂಜೆ. ಆಮೇಲೆ ಜೋಗುಳ ಹಾಡು ಕೇಳ್ತಿದ್ದೇವಲ್ಲ. ಎಸ್, ತಾರೆಗಳ ಜರ ತಾರಿ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು ಹೂವ ಕೊಡಿಸುವರಂತೆ, ಹಾಲ ಕೊಡಿಸುವರಂತೆ, ವೀಣೆ ನುಡಿಸುವರಂತೆ, ಸುತ್ತ ನೆರೆದು ವೀಣೆ ನುಡಿಸುವರಂತೆ, ಸುತ್ತ ನೆರೆದು ವೀಣೆ ನುಡಿಸುವರಂತೆ, ಸುತ್ತ ನೆರೆದು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವುದು ಮಗುವೆ, ಮಲಗು ಮಗುವೆ, ಜೋ 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 ಜೋ. ನೋಡಿ, ಹಾಗೆ ಅಲ್ಲ ನಿಮ್ಮ ಬಾಲಡೆಗೆ ಜೆತ್ತದು ಬೋಂಡಲ್ಲಿ. ಸಂಗೀತದ ಜೋಗುಳ ಹಾಡಿಗೆ ಅಷ್ಟೊಂದು ವೇಟ್ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ಕೊಳ್ತಾರೆ. ಒಂದು ದುಂಬುದ ಮೊದಲನೆಲ್ಲ ಕಾಲದಲ್ಲಿ, ಎಸ್ ಥ್ಯಾಂಕ್ ಯು, ನನ್ನ ಹಾಡಿಗೆ ಚಪ್ಪಾಳೆ ಕೊಡ್ತಿಲ್ಲ ನೆನೆಸ್ಕೊಂಡು ಬೇಜಾರಾಗಿತ್ತು ನನಗೆ. ಇಷ್ಟ ಸಿಕ್ಕಿತ್ತು. ಹಿಂದೆಲ್ಲ ಕಾಲದ ಆ ಜೋಗುಳದ ಹಾಡುಗಳು, ಸಾಹಿತ್ಯಗಳು ಹಾಗಿತ್ತು. ಈಗೆಲ್ಲಾದ್ರೂ ನಮ್ಮ ಇತ್ತಿದ ಪುಣ್ಯನಕ್ಲೆಗೆ ಅಪ್ಪೆನಕ್ಲೆಗೆ ಒಂಜಿ ಬಾಲೆನೊಂಜಿ ತೊಟ್ಟಿಲು ಪಾಡ್ದು ಒಂಜಿ ಪದ್ಯ ಬಂಡ್ಲೆ ಬಂಡ ಬಾಲೆಗೆ ತೊಟ್ಟಿನ ಪಾಡ್ನ, ಆ ಜಿಂಕೆ ಮರೀನಾ, ಆ ಜಿಂಕೆ ಮರೀನಾ, ಆ ಜಿಂಕೆ ಮರೀನಾ, ಜೆಪ್ಪುಲ್ಲೆಜ್ಜಿ ಆಸೆಗೆಟ್ನ ಬಾಲೆ ಅಂತೆ. ಈಗದ ಹಾಡುಗಳು ಹಾಗೆ. ಅಲ್ಲಿ ಬಾಲೆ ತೊಟ್ಟಿಲ್ಜಿ, ಬಾಲೆ ತೊಟ್ಟಿಲೆ ತೀರ್ತು, ಒಂದು ಖಾಲಿ ತೊಟ್ಟಿಲ ಮಾತ್ರ ತಗೋಣ. ಅಂದ್ರೆ ಸಂಗೀತ ಸಾಹಿತ್ಯಗಳು, ಅದರ ಇರುವಂತಹ ಎಲ್ಲಾ ವ್ಯವಸ್ಥೆಗಳು ಹೀಗೆ ಇದೆ. ಅದಕ್ಕೆ ಅರ್ಥಪೂರ್ಣವಾಗಿ ತಕೊಂಡೋದ್ರೆ ಮಾತ್ರ ಅದಕ್ಕೆ ನಿರಂತರವಾಗಿ ಅದಕ್ಕೆ ಶಕ್ತಿ ಇದೆ ಅಂತ ಹೇಳಿ ಕೇಳ್ಕೊಳ್ತಾ, ಓಕೆ, ಡೌಡವ ಆಗ್ತಾ ಇದೆ. ನನ್ನ ಕೆಲವೊಂದು ಮಿತ್ರರು ಹಾಡ್ಕೊಂಡಿದ್ದಾರೆ. ನಿಮ್ಮೇಲೆಲ್ಲ ಚಪ್ಪಾಳೆಯ ಕರಾತಡದ ನಿಮ್ಮ ಸ್ಪರ್ಧಿಗಳು ಇದ್ದಾರೆ. ಯಾರಿಗೆ ಯಾರು ಈ ವಿಜಯ ಮಾಲ ಬರ್ತಂತ ಗೊತ್ತಿಲ್ಲ. ಓಕೆ, ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 8 ಆಡಿಷನ್ಗಳನ್ನ ಮುಗಿಸಿಕೊಂಡು ಸೆಮಿಫೈನಲ್ ಹಂತದ ಈ ಒಂದು ವೇದಿಕೆಯಿಂದ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ವಿಜಯಿ ಶಾಲಿಗಳು ಇವತ್ತು ಘೋಷಣೆ ಮಾಡೋದಿಲ್ಲ. ನೋಡೋಣ, ನಾಳೆ ಅಥವಾ ನಾಡಿದ್ರಲ್ಲಿ, ನಾಳೆ ಹೊಸ ವರ್ಷ ಆಗ್ತದೆ, ಅದ್ರ ಮೇಲೆ ನಿಮಗೆ ಗ್ರೂಪಲ್ಲಿ ಹಾಕಿದಂತ ಘೋಷಣೆ ಮಾಡಿದ್ರೆ ಸಾಕಲ್ವಾ? ನನ್ನ ಪಿದಡ್ಗನ ಶುಭರಾತ್ರಿಯ ಈಗಲೇ ಹೇಳ್ಬೇಕಾ? ಈಗಲೇ ಮಾಡೋದಾ ಅಥವಾ 2 ದಿವಸ ಬಿಟ್ಟು ಮಾಡೋಣ? ಈಗಲೇ ಪರವಾಗಿಲ್ಲ. ಓಕೆ, ಈಗ 8 ಮಂದಿಲಿ 4 ಮಂದಿನ ಹೇಳಿ ಬಿಡ್ತೇವೆ, 4 ಮಂದಿನ ಹಾಗೆ ವೇಟಿಂಗ್ ಇಡ್ತೇವೆ. ಆಗ್ಬೋದಾ? ಎಸ್, ಮಾತಾಡಿ. ನೆರೊಂದುಲ್ಲಾರ ಎಂಕುಲಂಡ ಅಂದ್ರೆ ನೆರೊಂದುಲ್ಲಾರ ದಲ ಜೊತೆ. ಸರಿ, ಓಕೆ.
ವಿಶೇಷವಾಗಿ ಸೆಮಿ ಫೈನಲ್ ಹಂತದಿಂದ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಅದ್ಭುತವಾದಂತ ಈ ಭಾಗದ ಪುತ್ತೂರು ತಾಲೂಕಿನ ಸರ್ವ ಕಲಾವಿದೆಯರಿಗೆ ನಿರಂತರವಾಗಿ ಜರುಗಿ ಬಂದಂತ ಎಲ್ಲ ಸಂಗೀತ ಪ್ರೇಮಿಗಳಿಗೆ ವಿನಮ್ರಗಳನ್ನ ನಮನಗಳನ್ನ ಸಲ್ಲಿಸಿಕೊಂಡು 8 ಮಂದಿಯಲ್ಲಿ ಪ್ರಥಮ ಸ್ಪರ್ಧಿ ಹೆಸರನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾನೆ. ನಿಮ್ಮಿಂದ ಕೌಂಟ್ ಆಗ್ಲಿ. ನಂಬರ್ 10 ಶುರು ಮಾಡೋಣ. 10 9 ಜೋರ್ ಕೇಳುದಿಲ್ಲ. 8 ಶುರು ಮಾಡೋಣ. 10 9 8 7 6 5 ಮೃಣಾಲ್ 21 ನಂಬರ್ 21 ಕ್ರಮ ಸಂಖ್ಯೆ ಮೃಣಾಲ್ ಈ ಸೆಮಿಫೈನಲ್ ಹಂತದ ವೇದಿಕೆಯಿಂದ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಟಾಪ್ 8 ಅಲ್ಲಿ ಮೃಣಾಲ್ ಬಂದಿದ್ದಾರೆ. ಜೋರಾದ ಚಪ್ಪಾಳೆಯನ್ನು ನೀಡಿ ಅವರಿಗೆ ಗೌರವಿಸಿ. ಕ್ರಮ ಸಂಖ್ಯೆ 16 ನಮ್ಮ ನಿಮ್ಮ ನೆಚ್ಚಿನ ಅದ್ಭುತವಾದಂಥ ಸಂಗೀತವನ್ನ ಉಣಬಡಿಸಿದಂತ ಕಲಾವಿದೆ ಸುಮಾ ಕೋಟೆ, ದಯಮಾಡಿ ವೇದಿಕೆಗೆ ಬನ್ನಿ. ಬಹಳ ಸುಮಧುರವಾದ ಕಂಠದಂತ ತಮ್ಮೆಲ್ಲರನ್ನ ಹಾಡನ್ನು ರಂಜಿಸಿದಂತ ಸುಮಾ ಕೋಟೆ, ಅಭಿನಂದನೆಗಳು. ಇನ್ನು ಮುಂದೆ ವೈಶಿಷ್ಟ್ಯಪೂರ್ಣವಾಗಿ ತನ್ನನ್ನ ಸ್ವಲ್ಪ ಆಡಿಷನ್ನಿಂದ ಬದಲಾವಣೆ ಮಾಡಿಕೊಂಡು ಈ ವೇದಿಕೆಗೆ ಬಂದಂತ ನಿಮ್ಮೆಲ್ಲರ ನೆಚ್ಚಿನ ಗಾಯಕಿ ಸುಕೃತ ಗೌಡ. ಜೋರಾದ ಚಪ್ಪಾಳೆ ನೀಡಿ ಗೌರವಿಸಿ. ಟಾಪ್ 8 ಅಲ್ಲಿ ಈಗಾಗಲೇ 3 ಮಂದಿ ಆಯ್ಕೆಯಾಗಿದ್ದಾರೆ. ಇದೀಗ ನಿಮ್ಮ ನಿರೀಕ್ಷೆಯ ನಾನು ಕೂಡ ಆನಂದ ಪಟ್ಟದ್ದು. ಒಂದು ಕಡೆ ನಾನು ಹಾಡನ್ನು ಕೇಳಬೇಕಾದ್ರೆ ಅಲ್ಲಿಗೆ ಹಾಗೆ ಮುಕ್ತನಾಗಿ ಅಲ್ಲಿಗೆ ಮಲಗಿ ಬೀಳುವಂತ ಪ್ರಸಂಗ ಇತ್ತು. ಅದ್ರ ಜೊತೆಗೆ ಹಾಡಿದಂತ ಅದ್ಭುತವಾದಂತ ಹಾಡು ಕ್ರಮ ಸಂಖ್ಯೆ 4 ಪಲ್ಲವಿ ಆರ್ಕೆ. ಬಹುಶಃ ಅವರಿಗಾಗಲೇ ದೂರ ಹೋಗ್ಲಿಕ್ಕೆ ಇದೆ ಅಂತೇಳಿ ಬಹುಶಃ ಹೇಳಿ ಹೋಗಿದ್ದಾರೆ ಕಾಣಿಸ್ತದೆ. ಮತ್ತೋರ್ವ ಗಾಯಕಿ ಕ್ರಮ ಸಂಖ್ಯೆ 8 ಪ್ರಸೀದಾ ರಾವ್, ಬಹುಶಃ ಅವರು ಕೂಡ ತೆರಳಿದ್ರಂತ ಕಾಣಿಸ್ಕೊಳ್ತಾ ಇದೆ. ಇನ್ನು ಕೇವಲ 4 ಮಂದಿ ಇದ್ದಾರೆ. ಈ ಸಂದರ್ಭದಲ್ಲಿ ಹರ್ಷಿತಾ KS ಕ್ರಮ ಸಂಖ್ಯೆ 14 ಹರ್ಷಿತಾ KS ಅವರು ಕೂಡ ಇಲ್ಲ ಅಂತ ಕಾಣಿಸ್ಕೊಳ್ತವೆ. ಕ್ರಮ ಸಂಖ್ಯೆ ಹೇಳುವ ಮೊದಲು ಮತ್ತೋರ್ವ ಗಾಯಕನೂ ಅಲ್ಲ, ಗಾಯಕಿ ವಿಭಶ್ರೀ MS ಕ್ರಮ ಸಂಖ್ಯೆ 15 ಅವರು ಕೂಡ ಬಹುಶಃ ತೆರಳಿದರಂತ ಕಾಣಿಸ್ಕೊಳ್ತೇವೆ. ಕ್ರಮ ಸಂಖ್ಯೆ 18 ಅದಿತಿ, ನಮ್ಮೆಲ್ಲರನ್ನ ವಿಶೇಷವಾಗಿ ಟಪ್ಪಂಗುಚ್ಚಿ ಸಾಂಗ್ ಅನ್ನ ಹಾಡಿ ಎಲ್ಲರನ್ನ ಮನಸ್ಸು ತಣಿಸಿದಂತ ನೆಲ್ಯಾಡಿಯ ಸಿಲ್ವರಿಯ ಈ ಒಂದು ವೇದಿಕೆಯಲ್ಲಿ ಅದ್ಭುತವಾದಂತ ಗಾಯನವನ್ನು ನೀಡಿ ಇದೀಗ ಈ ಒಂದು ವೇದಿಕೆಯಲ್ಲಿ ಗ್ರ್ಯಾಂಡ್ ಫಿನಾಲೆಗೆ ಪಾದಾರ್ಪಣೆ ಮಾಡುವಂತ ಅದಿತಿ. ಇನ್ನು ಕೊನೆಯ ಒಂದೇ ಒಂದು ಸ್ಪರ್ಧೆಯ ಹೆಸರು ಘೋಷಣೆ. ನಿಮ್ಮ ಕಾತುರ ಇಲ್ಲೆಲ್ಲ ಕೂತ್ಕೊಂಡ್ರ ಮನಸ್ಸಲ್ಲಿ ಸ್ವಲ್ಪ ಡವಡವ ಆಗ್ತಿದೆ ಅಂತ ಗೊತ್ತಿದೆ. ನನ್ನ ಹೆಸರು ಇರ್ಬೋದು, ಅವ್ರ ಹೆಸರು ಬಂದು ಕಾಣ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಎನ್ನ ಪುದರ ಪನ್ನಡಂತ ಕಾತೊಂದು ಕ್ರಮ ಸಂಖ್ಯೆ 24 ಅನುಪಮ್. ನೆಲ್ಯಾಡಿಯ ಆಡಿಷನ್ ಇಂದ ಕೂಡ ಪಾದಾರ್ಪಣೆ ಮಾಡಿದಂತ ಅನುಪಮ್. ಸುಮಾರು ನಮ್ಮೆಲ್ಲ ಈ ಒಂದು
ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಈ ಒಂದು ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ ಈ ಸೆಮಿಫೈನಲ್ ಹಂತದಲ್ಲಿ ನಾನು ಈಗಾಗಲೇ ಸಂಘಟಕರ ತೀರ್ಮಾನ, ಸಂಸ್ಥೆಯ ತೀರ್ಮಾನ ಏನಿತ್ತಂತ ಹೇಳಿದ್ರೆ 8 ಮಂದಿಯನ್ನ ಈ ಒಂದು ಸೆಮಿಫೈನಲ್ ವೇದಿಕೆಯಿಂದ ಗ್ರ್ಯಾಂಡ್ ಫಿನಾಲೆಗೆ ಕರ್ಕೊಂಡು ಹೋಗೋದು ಅಂತ ಒಂದು ನಮ್ಮ ಸಂಘಟನೆಯ ಒಂದು ಉದ್ದೇಶ ಇತ್ತು. ಆದ್ರೆ ತೀರ್ಪುಗಾರರ ಬಹಳ ವಿಶೇಷವಾದಂತ ಒಂದು ತೀರ್ಪುಗಾರಿಕೆ ಮತ್ತು ಅವರಿಗೆ ತುಂಬಾ ಗೊಂದಲಮಯ, ಯಾರಿಗೆ ಸ್ಕೋರ್ ಕೊಡೋದು ಯಾರಿಗೆ ಬಿಡೋದು ಹೇಳಿ ಕೊನೆಗೆ ತೀರ್ಪುಗಾರರ ಅವರ ಒಂದು ಮನಸ್ಸಿಗೆ ಬಂದುಕೊಂಡು ಅದರಲ್ಲಿ ಒಬ್ಬರನ್ನ 8 ಮಂದಿಲಿದ್ದದನ್ನ 9 ಮಂದಿಗೆ ಅದನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಈ ಸಂದರ್ಭದಲ್ಲಿ ಇವತ್ತು ನಾನು ಬದಿಗೋಗಿ ಬಿಟ್ಟರೆ ಬಿದ್ದು ಬೀಳ್ತೇನಪ್ಪ. ಹಾಗಾಗಿ ವಿಶೇಷವಾಗಿ ಇವತ್ತು ನಮ್ಮ ಮುಳಿಯ ಜುವೆಲ್ಸ್ ಪುತ್ತೂರು ಅರ್ಪಿಸುವಂತ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಈ ಸೆಮಿಫೈನಲ್ ರೌಂಡ್ ಇಂದ ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಅದ್ಭುತವಾದಂತ ಸಂಗೀತ ಕಲಾಮಣಿಗಳು ಮುಂದೊಂದು ದಿವಸ ಇವತ್ತು ಸೆಮಿಫೈನಲ್ ಹೋದ್ರು ಕೂಡ ಗ್ರ್ಯಾಂಡ್ ಫಿನಾಲೆಯಲ್ಲಿ ಇವರೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಮಿಗಿಲಾಗಿ ನಾ ಮುಂದು ತಾ ಮುಂದು ಅಂತ ಹೇಳಿ ಸಂಗೀತದ ರಸದೌತಣ ನೀಡಲಿಕ್ಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಭಾಗವಹಿಸುವಂತ ಅದರಲ್ಲಿ ವಿನ್ನರ್ಸಿಗೆ ಪುತ್ತೂರು ಮುಳಿಯ ಗಾನಕೋಗಿಲೆ ಎನ್ನುವಂತ ಬಿರುದನ್ನ ನೀಡುವುದರ ಜೊತೆಗೆ ಅದ್ಭುತವಾದಂತಹ ಫಲಕವನ್ನ ನೀಡಿ ಗೌರವಿಸಲಿಕ್ಕಿದೆ. ಆ ದಿನವನ್ನ ಆದಷ್ಟು ಬೇಗ ನಾವು ಕಾತುರದಿಂದ ನೋಡ್ಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದವನ್ನ ನಿರಂತರವಾಗಿ 8 ಆಡಿಷನ್ಗಳನ್ನ ಸಂಯೋಜನೆ ಮಾಡಿಕೊಂಡು ಅದರೊಟ್ಟಿಗೆ ಸಿಬ್ಬಂದಿಗಳಾಗಿ ಅದನ್ನೆಲ್ಲ ಅರ್ಥಪೂರ್ಣವಾಗಿ ಅದನ್ನ ನಡೆಸಿಕೊಟ್ಟಂತವರು ಈ ಕಾರ್ಯಕ್ರಮದ ಸಂಯೋಜಕ ಶ್ರೀಯುತ ಪ್ರವೀಣ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಜೊತೆಗೆ ಆನಂದ್ ಕುಲಾಲ್ ಸರ್ ತಾವು ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಯುತ ರಮೇಶ್ ಸರ್ ತಾವು ದಯಮಾಡಿ ಬರಬೇಕು. ಅಷ್ಟು ಮಾತ್ರ ಅಲ್ಲ, ಈ ಕಾರ್ಯಕ್ರಮದ ನಮ್ಮ ಸಂಸ್ಥೆಯ ಮಾರ್ಕೆಟ್ ಮುಖ್ಯಸ್ಥರು ಶ್ರೀಯುತ ಸಂಜೀವ್ ಸರ್ ತಾವು ಕೂಡ ವೇದಿಕೆಗೆ ಬರಬೇಕು. ಸಂಜೆಯ ಗಳಿಗೆ ಮಾತ್ರ ಪೂರಕವಲ್ಲ, ಸುಮಾರು 8 ಆಡಿಷನ್ ಅನ್ನು ಮುಗಿಸ್ಕೊಂಡು ಈ ಸೆಮಿಫೈನಲ್ ನ ಅರ್ಥಪೂರ್ಣಕವಾಗಿ ಇವತ್ತು ಏನಾದ್ರೂ ನಡಿಬೇಕಿದ್ರೆ ಬಹುಶಃ ನಮ್ಮ ಈ ಒಂದು ಸಿಬ್ಬಂದಿಗಳು, ಕಾರ್ಯಕ್ರಮದ ಸಂಯೋಜಕರು ಇವರೆಲ್ಲ ಕಾರಣಕರ್ತರು ಅಂತ ಹೇಳಲಿಕ್ಕೆ ಇಷ್ಟಪಡ್ಕೊಳ್ಳುತ್ತಾ ಜೋರಾದ ಚಪ್ಪಾಳೆಯನ್ನ ನಮ್ಮ ಈ ಒಂದು ಸಂಸ್ಥೆಯ ಏನು ಸಿಬ್ಬಂದಿಗಳಿದ್ರೆ ಅವರಿಗೆ ನಿಮ್ಮ ಜೋರದ ಚಪ್ಪಾಳೆ ನೀಡಿ ಗೌರವಿಸಬೇಕು ಅಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಓಕೆ, ಆಯ್ಕೆ ಆದಂತ ಇಷ್ಟೂ ಮಂದಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸಿಕೊಂಡು ಗ್ರ್ಯಾಂಡ್ ಫಿನಾಲೆಯ ವೇದಿಕೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಈ ಪುತ್ತೂರಿನ ಒಂದು ಸಂಗೀತದ ಒಂದು ಈ ರಥದ ಒಂದು ಕೃತಜ್ಞತೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಓಕೆ, ಈ ಒಂದು ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ ಈ ಒಂದು ವೇದಿಕೆಯಲ್ಲಿ ಸೆಮಿಫೈನಲ್ ಹಂತದ ಈ ಒಂದು ತೀರ್ಪುಗಾರಿಕೆಯನ್ನ ನಮ್ಮೊಂದಿಗೆ 3 ಮಂದಿ ಮಹಾ ತೀರ್ಪುಗಾರರು ನಮ್ಮೊಂದಿಗೆ ಇದ್ದಾರೆ. ಶ್ರೀಯುತ ಚಂದ್ರಶೇಖರ್ ಮಂಗಳೂರು ಸರ್ ತಾವು ದಯಮಾಡಿ ವೇದಿಕೆಗೆ ಬಂದು ನಮ್ಮ ಈ ಒಂದು ಸಂಸ್ಥೆಯ ಕಡೆಯಿಂದ ಕೊಡುವಂತ ನೆನಪಿನ ಕಾಣಿಕೆಯನ್ನ ಸ್ವೀಕಾರ ಮಾಡಿಕೊಳ್ಬೇಕು. ಅದರ ಜೊತೆಗೆ ಕಮಲಾಕ್ಷ ಧರ್ಮಸ್ಥಳ ಸರ್ ತಾವು ದಯಮಾಡಿ ವೇದಿಕೆಗೆ ಬಂದು ಈ ಒಂದು ಪ್ರೀತಿಯ ದ್ಯೋತಕವಾದಂತ ಈ ಕಾಣಿಕೆಯನ್ನ ಸ್ವೀಕಾರ ಮಾಡಿಕೊಳ್ಬೇಕು ಎಂದು ಕೇಳಿಕೊಳ್ತಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಶ್ರೀಯುತ ಹೇಮಂತ್ ಅಮೀನ್ ತೀರ್ಪುಗಾರರು ತಾವುಗಳು ಕೂಡ ವೇದಿಕೆಗೆ ಬಂದುಕೊಂಡು ನಮ್ಮ ಸಂಸ್ಥೆಯ ಪರವಾಗಿ ಈ ಕರುಕೆ ಹಾಡುಗಳ ಗಾಯನ ಸ್ಪರ್ಧೆಯ ಅರ್ಥಪೂರ್ಣವಾದಂತ ಒಂದು ಕಾರ್ಯಕ್ರಮವನ್ನ ಆ ಅಂಕವನ್ನ ಕೊಟ್ಟಿದ್ದೀರಿ. ಹಾಗಾಗಿ ತಾವುಗಳು ಕೂಡ ಬಂದ ವೇದಿಕೆಗೆ ಬಂದು ಈ ನೆನಪಿನ ಕಾಣಿಯನ್ನ ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಬಂದಂತ ಎಲ್ಲ ಸ್ಪರ್ಧಿಗಳು, ಯಾರು ಕೂಡ ಸ್ಪರ್ಧಿಗಳು ದಯಮಾಡಿ ನೋವನ್ನ ಪಟ್ಕೊಳ್ಬೇಡಿ. ಆಗಲೇ ಹೇಳ್ಕೊಂಡಿದ್ದೇವೆ, ಸೋಲು ಗೆಲುವು ಖಂಡಿತವಾಗಿ ಇದ್ದದ್ದೇ. ಮುಂದಿನ ದಿವಸಗಳಲ್ಲಿ ಇಂಥ ಒಂದು ಆಡಿಷನ್ಗಳಿರ್ಬೋದು, ಇಂಥ ಬೇರೆ ಬೇರೆ ಸಂಗೀತದ ಕ್ಷೇತ್ರದಲ್ಲಿ ಸ್ಪರ್ಧೆಗಳಿರ್ಬೋದು, ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕೊಳ್ಳಿ. ನಿಮಗೂ ಇಲ್ಲಿ ಭಾಗವಹಿಸಿ ವಿನ್ ಆದವ್ರನ್ನ ಬಿಟ್ಟು ನಿಮಗೂ ಕೂಡ ನಮ್ಮ ಕಡೆ ಸಂಸ್ಥೆಗಳಿಂದ ಬೇರೆ ಬೇರೆ ಅವಕಾಶನ ಕೊಡುವಂತ ಎಲ್ಲಾ ವ್ಯವಸ್ಥೆ ಇದೆ ಅಂತ ಹೇಳ್ಕೊಳುತ್ತಾ ಈ ರಾತ್ರಿಯ ಸಮಯ 12 ಗಂಟೆ ಕಳೆದ ಬಳಿಕ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಹಳೆಯದನ್ನ ತೊರೆದು ಹೊಸದನ್ನು ಪಡೆಯೋಣ, ಕಹಿಯನ್ನು ಬಿಸಾಕಿ ಸಿಹಿಯನ್ನು ತಿನ್ನೋಣ, ಹರುಷದಿ ಬರುವ ವರ್ಷವಾಗಲಿ ನಿಮಗೆ,
ಕನಸಲ್ಲಿ ಬರುವ ನನಸು ಇದಾಗಲಿ ನಿಮಗೆ ಎನ್ನುತ್ತಾ ಎಲ್ಲರಿಗೆ ಶುಭ ರಾತ್ರಿಯನ್ನ ಕೋರ್ಕೊಂಡು ನೂತನ ವರ್ಷವನ್ನ ನಾವೆಲ್ಲರ ಸ್ವಾಗತಿಸುವಂತ ಹೇಳ್ಕೊಳ್ತಾ, ಕಂಡ ಕನಸು ನನಸಾದರೆ ಬಾಳು ಹರುಷವೇ ಹರುಷ. ತಾವು ಕಂಡಂತ ಕನಸು ನನಸಾಗಲಿ, ತಮ್ಮ ಬಾಳು ಹರುಷವಾಗಲಿ ಅಂತ ಹೇಳ್ಕೊಳ್ತಾ ಈ ಒಂದು ಕರುಕೆ ಹಾಡುಗಳ ಗಾಯನ ಸ್ಪರ್ಧೆ 2022 ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕ್ತಿದ್ದೇವೆ. ಪ್ರತಿಯೊಬ್ಬರಿಗೂ ಎಲ್ರಿಗೂ ಕೂಡ ಶುಭರಾತ್ರಿ ಶುಭರಾತ್ರಿ ಶುಭರಾತ್ರಿ.